ಪರಮಾನಂದ ಸ್ವಾಮೀಜಿಯವರೇ, ಈ ಯಕ್ಷಗಾನ ರಂಗಕ್ಕೆ ಅಲ್ಲ, ಒಂದು ಸಾಹಿತ್ಯ ಅಥವಾ ಸಂಗೀತದ ರಂಗಕ್ಕೆ ನಾನು ಪಾದಾರ್ಪಣೆ ಮಾಡಿದ್ದೆ ಎಂಬುದಾಗಿದ್ರೆ ಪೂಜ್ಯ ಸ್ವಾಮೀಜಿಯವರ ನಮ್ಮೆಲ್ಲರ ಕ್ಷೇತ್ರವಾದಂತಹ ಶ್ರೀ ಒಡಿಯೂರು ಕ್ಷೇತ್ರದಿಂದ ನನಗೆ ವಿದ್ಯಾದಾನ ಮಾಡಿದಂತಹ ಕ್ಷೇತ್ರ ಅದು. ಅವರ ಶಿಷ್ಯನಾಗಿ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಇವತ್ತು ಅವರಿಗೆ ಚಿರಋಣಿ, ಅವರಿಗೆ ತಲೆಬಾಗುತ್ತಾ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಂದೆಯವರಾದಂತಹ ಪಟ್ಲಗುತ್ತ ಮಹಾಬಲಿ ಶೆಟ್ರು ಪರಮ ಪೂಜ್ಯ ಸ್ವಾಮೀಜಿಗೆ ತುಳಸಿ ಹಾರವನ್ನು ಹಾಕಿ ಫಲಪುಷ್ಪವನ್ನಿತ್ತು ಆಶೀರ್ವಾದ ಬೇಡಬೇಕೆಂಬುದಾಗಿ ಕೇಳಿಕೊಳ್ತಾ ಅವರು ಪೂಜ್ಯರಾದಂತಹ ಕುರಿಯ ಗಣಪತಿ ಶಾಸ್ತ್ರಿಗಳು ಕೂಡ ನಮ್ಮ ಮತ್ತೆ ಕಲಾ ಗೌರವವನ್ನು ಸ್ವೀಕರಿಸಲಿಕ್ಕಿದ್ದರೆ ಕೆಳಗೆ ಕೂತಿದ್ದಾರೆ. ನನ್ನ ಗುರು ಸಮಾನರು, ಪೂಜ್ಯ ಆಶ್ರಣ ಬಂಧುಗಳು, ನನ್ನನ್ನು ಕೈ ಎತ್ತಿ ಬೆಳೆಸಿದಂತಹ ಪುಣ್ಯಾತ್ಮರುಗಳು, ಪೂಜ್ಯ ಲಕ್ಷ್ಮೀನಾರಾಯಣ ಆಶ್ರಣರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಬಂಧುಗಳೇ, ನಾನು ಇವತ್ತು ತುಂಬಾ ಸಂತೋಷ ಪಡಬೇಕಾದಂತಹ ವಿಚಾರ. ಇದು ಒಂದು ಅಭೂತಪೂರ್ವ ಕ್ಷಣ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು 2-3 ವರ್ಷಗಳಿಂದ ನಮ್ಮ ಫೌಂಡೇಶನ್ ಪ್ರಾರಂಭವಾಗಿ 3 ವರ್ಷ ಆಯಿತು. 3 ವರ್ಷಗಳಿಂದ ಕೂಡ ಅವರನ್ನೊಂದು ಕರೆಸಬೇಕೆಂಬ ನಮ್ದೊಂದು ಕನಸಿತ್ತು. ಶಶಿಕಿರಣ್ ಶೆಟ್ಟರು ಒಂದು ಬರಲೇಬೇಕು ಅಂತ. ಆ ಕನಸು ಇವತ್ತದ ಒಂದು ಸುಸಮಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ನೆಚ್ಚಿನ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ ಜೊತೆ ಸೇರಿಕೊಂಡುವಂತಹ ಒಬ್ಬ ವ್ಯಕ್ತಿ. ನಳಿನ್ ಕುಮಾರ್ ಕಟೀಲ್ ನಮ್ಮ ನೆಚ್ಚಿನ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರು. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಟಿ ಶಾಂಭಟ್ರವರು ಇನ್ನಷ್ಟು ನಿಮ್ಗೆ ಗೊತ್ತಿರಬಹುದು, ನಾನು ಕಳೆದ ಸಲ ಕೂಡ ಅವರ ಬಗ್ಗೆ ಹೇಳಿದ್ದೆ. ನಾನು ದುಬೈಯ ಘಟಕ ಸರ್ವೋತ್ತಮ್ ಶೆಟ್ಟರ ನೇತೃತ್ವದಲ್ಲಿ ದುಬೈ ಘಟಕವನ್ನು ರಚಿಸಿ ಅಲ್ಲಿಂದ ನಮಗೆ ಕೇವಲ 10 ನಿಮಿಷದಲ್ಲಿ ಸರ್ವೋತ್ತಮ್ ಶೆಟ್ಟರ ಸಾಧನೆ ಅದು ಹಾಗೆ. ಸಂತೋಷ್ ಶೆಟ್ಟರು ಪೂನಾ ನಮ್ಮ ಜೊತೆ ಇದ್ದಾರೆ. ಒಂದು ದಾಖಲೆಯ ಕಾರ್ಯಕ್ರಮವನ್ನು ಮೊನ್ನೆ ಮಾಡಿಕೊಟ್ಟಿದ್ದಾರೆ. ಅತ್ಯದ್ಭುತವಾದ ಬಂಟ ಸಮುದಾಯವೇ ಮೆಚ್ಚುವಂತಹ ಒಂದು ಕೆಲಸವನ್ನು ಪೂನಾದಲ್ಲಿ ಮಾಡಿ ತೋರಿಸಿದ್ದಾರೆ. ಸಂತೋಷ್ ಶೆಟ್ಟರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ವಿವೇಕ್ ಶೆಟ್ಟರು ನಮ್ಮ ಜೊತೆ ಇದ್ದಾರೆ. ಶಶಿಕಿರಣ್ ಶೆಟ್ಟರನ್ನು ಕಳೆದ ವರ್ಷದಿಂದ ನಾನು ವಿವೇಕ್ ಶೆಟ್ಟರನ್ನು ಕೂಡ ನಗರಿಗುತ್ತ ವಿವೇಕ್ ಶೆಟ್ಟರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸರ್ವೋತ್ತಮ್ ಶೆಟ್ಟರ ಬಗ್ಗೆ ಈಗ ತಾನೇ ನಾನು ಹೇಳಿದೆ. ಬೆಳಿಗ್ಗೆ ಕೂಡ ನಮ್ಮ ಗೆಸ್ಟ್ ಆಗಿದ್ರು. ನಮಗೆ ಎಲ್ಲ ರೀತಿಯಲ್ಲಿ ವಸಂತ ಶೆಟ್ಟಿ ಬೆಳ್ಳಾರೆ ನಮ್ಮ ಜೊತೆ ಇದ್ದಾರೆ. ದೆಹಲಿ ಕರ್ನಾಟಕ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಪಟ್ಲ ಫೌಂಡೇಶನ್ ಅಧ್ಯಕ್ಷರಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಪ್ರತಿ ವರ್ಷ ಕೂಡ ನಮ್ಮ ಯಕ್ಷಧ್ರುವ ಫೌಂಡೇಶನ್ ಕಾರ್ಯಕ್ರಮವನ್ನು ಮಾಡುವಂತಹ ಒಬ್ಬ ವ್ಯಕ್ತಿ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಜಿತ್ ಶೆಟ್ಟಿ ಅಧ್ಯಕ್ಷರು ಗುಜರಾತ್ ಘಟಕ, ನಮ್ಮ ಯಕ್ಷಧ್ರುವ ಫೌಂಡೇಶನ್ನ ಗುಜರಾತ್ ಘಟಕದ ಅಧ್ಯಕ್ಷರು. ಇವರು ಕೂಡ ಪ್ರತಿ ವರ್ಷ ಕೂಡ ಪುರುಷೋತ್ತಮ್ ಬಂಡ್, ನಮ್ಮ ಕಾರ್ಯದರ್ಶಿಗಳಾದ ಪುರುಷೋತ್ತಮ್ ಬಂಡ್ರ ತುಂಬಾ ಆತ್ಮೀಯರು, ನಮ್ಮ ಕೂಡ ಆತ್ಮೀಯರೇ. ಆದ್ರೂ ಕೂಡ ಪುರುಷೋತ್ತಮ್ ಬಂಡರಿಗೂ ಮತ್ತೆ ಅವರ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರವೀಣ್ ಶೆಟ್ಟಿ ಅಧ್ಯಕ್ಷರು ಮಹಾಗಣ ಚಿತ್ರರಂಗದ ರಿಷಬ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ, ಅವರೆಲ್ಲ ಇಂತಹ ಒಂದು ಯಕ್ಷಗಾನದ ಕಾರ್ಯಕ್ರಮಕ್ಕೆ ಒಂದು ಬರುವುದೇ ನಮಗೊಂದು ದೊಡ್ಡ ವಿಶೇಷ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಚಾಲೆಂಜಿಂಗ್ ಸ್ಟಾರ್ ಇವರದ್ದು ಗೊತ್ತು, ಆದ್ರೂ ಕೂಡ ನಾನು ಹೇಳ್ಬೇಕಾಗತ್ತೆ. ಕೆಲವು ಚಲನಚಿತ್ರಗಳಲ್ಲಿ ನಟಿಸಿದಂತ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇವತ್ತು ಪ್ರೀತಿಪೂರ್ವಕವಾಗಿ, ಅವರದ್ದು ಇನ್ವಿಟೇಷನ್ ಅಲ್ಲಿ ಹೆಸರಿಲ್ಲದಿದ್ರು ಕೂಡ ನಮ್ಮ ಕೇಳಿಕೆಯ ಮೇರೆಗೆ ಆಗಮಿಸಿ, ಅದರ ಜೊತೆಗೆ ನಮ್ಮ ನೆಚ್ಚಿನ ನಾಯಕ ನಟಿ ನಿರೀಕ್ಷಾ ಶೆಟ್ಟಿ ನಮ್ಮ ಊರಿನವರೇ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ, ದುಬೈ ಘಟಕದ ಗುಣಶೀಲ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ, ಕೂತಿದ್ದಾರೆ. ಅವರು ಇಡೀ ಕುಟುಂಬ ಸಮೇತರಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ. ನಮ್ಮ ಫೌಂಡೇಶನ್ ದುಬೈ ಘಟಕದ ಸಕ್ರಿಯವಾಗಿ ಸರ್ವೋತ್ತಮ್ ಶೆಟ್ಟರು, ಪ್ರವೀಣ್ ಶೆಟ್ಟರು ಹಾಗೂ ಗುಣಶೀಲಣ್ಣ, ನಮ್ಮ ರಘುವನ್ನ, ಪಚ್ಚನ್ನ ಎಲ್ಲವನ್ನು ಕೋರುತ್ತಾ ಫೌಂಡೇಶನ್ನ ಕೇಂದ್ರೀಯ ಘಟಕದ ಪದಾಧಿಕಾರಿಗಳು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ.
ರಾಜೀವ ಪೂಜಾರಿ ಕೈಕಂಬ, ನೀವು ಈಗ ತಾನೇ ಕಾಣ್ತಾ ಇದ್ದೀರಿ. ಜನಸಾಮಾನ್ಯರಿಗೆ ಅದು ಮುಟ್ಟದಿದ್ರೆ ಯಾವುದೂ ಪ್ರಯೋಜನ ಇಲ್ಲ ಎಂಬುದು ನಮಗೂ ಗೊತ್ತು. ಆದ್ರೆ ಅದು ಮಾಧ್ಯಮದ ಮುಖಾಂತರ ನಾವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಧ್ಯಮ ಬಂಧುಗಳು ಎಲ್ಲರೂ ಜಗನ್ನಾಥ ಶೆಟ್ಟಿ ಬಾಳರವರ ಜೊತೆ ಸೇರಿ ಈ ಫೌಂಡೇಶನ್ ಅನ್ನು ಒಳ್ಳೆಯ ಕಾರ್ಯಕ್ರಮವನ್ನು ಜನಮಾನಸಕ್ಕೆ ತಲುಪಿಸುವ ಕೆಲಸ ಮಾಡ್ತಾ ಇದೆ ಎಂಬುದು ನಿಮಗೆಲ್ಲರಿಗೂ ಗೊತ್ತು. ಈಗ 3ನೇ ವರ್ಷದ ಕಾರ್ಯಕ್ರಮ ಇದು ಬಂಧುಗಳೇ. ಒಂದು ಯಕ್ಷಗಾನ ಕ್ಷೇತ್ರದಲ್ಲಿ ನಾನು ದುಡಿತಾ ಇದ್ದು ಯಕ್ಷಗಾನ ಕಲಾವಿದನಾಗಿದ್ದುಕೊಂಡು ಕೇವಲ 2.5-3 ವರ್ಷದಲ್ಲಿ ಈ ಕಲಾವಿದರಿಗೆ 2.5 ಕೋಟಿ ರೂಪಾಯಿಯವರೆಗೆ ಸ್ಪಂದಿಸಲಿಕ್ಕೆ ಆಗಿದೆ ಎಂಬುದು ಇದು ನಾನು ಹೆಮ್ಮೆ ಪಡಬೇಕಾದಂತ ವಿಚಾರ. ಯಕ್ಷಗಾನ ಲೋಕ ಹೆಮ್ಮೆ ಪಡಬೇಕಾದಂತ ವಿಚಾರ. ಇದರ ಎಲ್ಲ ಫಲಗಳು ಅಥವಾ ಪುಣ್ಯಗಳು ಕಲಾಭಿಮಾನಿಗಳಾದ ನಿಮಗೆ ಸೇರ್ಬೇಕಾದ ಬಂಧುಗಳೇ. ನಾನು ನಿಮ್ಮಂತಹ ಪುಣ್ಯಾತ್ಮರು ಏನಾದರೂ ಕೊಟ್ಟರೆ ಅದನ್ನು ಆ ಕಲಾವಿದರಿಗೆ ನಾನು ಹಸ್ತಾಂತರಿಸಿದ್ದೇನೆ. ಆ ಬಡ ಕಲಾವಿದರಿಗೆ, ಅಶಕ್ತ ಕಲಾವಿದರಿಗೆ ಹಸ್ತಾಂತರಿಸಿದ್ದೇನೆ. ಅವರ ಅಶಕ್ತತೆಯನ್ನು ಯಾವ ರೀತಿ ಹೇಳಲಿಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ. ಅಂದ್ರೆ ನಾನು ನನ್ನ ಕಣ್ಣಾರೆ ಕಂಡು ಕೆಲವು ಕಡೆ ನಾನು ಕಣ್ಣೀರು ಕೂಡ ಬಂದಿದೆ ನನಗೆ ಕೆಲವು ಕಡೆ ಅವರ ವಿಚಾರಗಳನ್ನು ಹೇಳುವಾಗ. ಅಂದ್ರೆ ಅವರು ನನ್ನ ಹತ್ರ ಬಂದು ಕಣ್ಣೀರಿಡ್ತಾರೆ. ಒಂದು ಮನೆಯನ್ನು ಸ್ವೀಕರಿಸಿದಂತ ಒಬ್ಬ ಪುಣ್ಯಾತ್ಮ ಕಾಟುಕಕ್ಕೆ ಕೊರಗಪ್ಪ ನಾಯ್ಕರಂತ ಆಗ ಅವರ ಹೆಂಡತಿ ಮಗನ ಜೊತೆ ಬಂದಿದ್ರು. ನಾವು 2ನೇ ಮನೆಯನ್ನು ಕಟ್ಟಿಕೊಟ್ಟಂತಹ 48 ವರ್ಷ ಕಟೀಲು ಮೇಳದಲ್ಲಿ ತಿರುಗಾಟ ಭಾಗವತನಾಗಿ ಸೇವೆ ಸಲ್ಲಿಸಿದಂತ ಒಬ್ಬ ವ್ಯಕ್ತಿ. ಅವರು ಈಗಲೂ ಬಂದು ಅಷ್ಟು ಹಿರಿಯ ವ್ಯಕ್ತಿ ಪಾರ್ಶ್ವವಾಯುವಿನಿಂದ ಬಳಲ್ತಾ ಇದ್ದಾರೆ. ಅವರನ್ನು ಹಿಡ್ಕೊಂಡು ಬರಬೇಕು, ಯಾರಾದ್ರೂ ಇಬ್ರು ಹಿಡ್ಕೊಂಡು ಬರಬೇಕು. ಅವರ ನನ್ನ ಕಾಲಿಗೆ ಅಡ್ಡ ಬಿಡ್ತಾ ಇದ್ದಾರೆ ಕಣ್ಣೀರು ಹಾಕಿ. ಮನೆಯನ್ನು ನಾವು ಕಟ್ಟಿಕೊಟ್ಟಿದ್ದೇವೆ, ಆದ್ರೂ ಈ ಕಾರ್ಯಕ್ರಮವನ್ನು ಒಂದು ಫೌಂಡೇಶನ್ ಮಾಡ್ತಾ ಇದೆ ಎಂಬ ಪ್ರೀತಿಯಿಂದ ಅವರು ನಮ್ಮ ಜೊತೆ ಬಂದು ಸೇರಿದ್ದಾರೆ. ಅಂತಹ ಪುಣ್ಯಾತ್ಮರಿಗೆ ಒಂದು ಕೊಡುವಂತಹ ಕೈಂಕರ್ಯ, ಈ ಪುಣ್ಯಾತ್ಮರುಗಳು ಕೊಟ್ಟದ್ದನ್ನು ನಾನು ಈ ಕಲಾವಿದರಿಗೆ ಹಸ್ತಾಂತರಿಸಿದ್ದೇನೆ, ಅಥವಾ ನೀವುಗಳು ಕೊಟ್ಟದ್ದನ್ನು ಕಲಾವಿದರಿಗೆ ಹಸ್ತಾಂತರಿಸಿದ್ದೇನೆ. ಇದರ ಯಾವುದೇ ಕ್ರೆಡಿಟ್ಗಳಿದ್ರೆ ಅದು ನಿಮಗೆ ಸಲ್ಲಬೇಕು ಬಂಧುಗಳೇ. ನಾನು ಏನೇ ಇದ್ರೂ ಕೂಡ ಅದರಲ್ಲಿ ನಿಮಿತ್ತ ಮಾತ್ರ. ಒಂದು ದೇವಸ್ಥಾನದಲ್ಲಿ ನಾವು ಒಂದು ಪೂಜೆ ಭಟ್ರನ್ನು ನಾವು ನೋಡಿದ ಹಾಗೆ. ಯಾಕೆಂತ ಹೇಳಿದ್ರೆ ನಾವು ಕೈ ಮುಗಿಯುವುದು ದೇವರಿಗೆ ಆದ್ರೂ ಅದು ಅರ್ಚಕರ ಮೂಲಕ, ಅರ್ಚಕರು ದೇವರಿಗೆ ಪೂಜೆ ಮಾಡಿ ನಮಗೆ ಪ್ರಸಾದವನ್ನು ಹೇಗೆ ಕೊಡ್ತಾರಾ ಹಾಗೆ ನಾನು ಆ ಅರ್ಚಕನ ಸ್ಥಾನದಲ್ಲಿ ಆ ಕಲಾವಿದರ ಮತ್ತೆ ನಿಮ್ಮ ಬಾಂಧವರ ಮಧ್ಯೆ ಆ ಅರ್ಚಕನ ಕಾರ್ಯವನ್ನು ಮಾತ್ರ ನಾನು ಮಾಡ್ತಾ ಇದ್ದೇನೆ. ನಿಜವಾಗಿ ಯಾರಿಗೆ ಸಲ್ಲಬೇಕು, ನಮಗೆ ಅಪ್ಲಿಕೇಶನ್ಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತದೆ. ಈಗ ಸ್ಕಾಲರ್ಶಿಪ್ನ ವಿಷಯ ನಾನು ಹೇಳಿದೆ, ಒಂದು 600ಕ್ಕಿಂತ ಮಿಕ್ಕಿ ಸ್ಕಾಲರ್ಶಿಪ್ಗೆ ಅರ್ಜಿ ಬಂದಿದೆ. ಅದು ಎಲ್ಲದಕ್ಕೂ ಈ ಸಲ ಕಳೆದ ವರ್ಷ ನಾವು ಒಂದು 3 ಲಕ್ಷ ರೂಪಾಯಿಯವರೆಗೆ 3 ಲಕ್ಷ ಚಿಲ್ಲರೆ ಏನಾಗಿದೆ ಸ್ಕಾಲರ್ಶಿಪ್ ಕೊಟ್ಟಿದ್ದೇವೆ. ಈ ಸಲ ಸಾಧಾರಣ ಒಂದು 6 ಲಕ್ಷಕ್ಕಿಂತ ಮಿಕ್ಕಿ ನಾವು ಸ್ಕಾಲರ್ಶಿಪ್ ಅನ್ನೇ ಕಲಾವಿದರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ದೇವೆ. ಅದ್ರ ಜೊತೆ ಬಂಗಾರದ ಪದಕ ಪ್ರತಿಭಾವಂತ ಮಕ್ಕಳಿಗೆ, ಅದರ ಜೊತೆ ಅದೃಷ್ಟ ಯೋಜನೆಯನ್ನು ಕೂಡ ಇಟ್ಟಿದ್ದೇವೆ. ಮತ್ತೆ ಗೃಹ ಯೋಜನೆಗೆ ನಮಗೆ ಒಂದು 150ಕ್ಕಿಂತ 200 ಅಪ್ಲಿಕೇಶನ್ಗಳು ಬಂದಿದೆ. ತಲಾ 25,000 ರೂಪಾಯಿ ಹಾಗೆ ನಾವು ಗೃಹ ಯೋಜನೆಗೆ ನಾವು ಕೊಡ್ತಾ ಇದ್ದೇವೆ. ಆದ್ರೆ ನಾವು ಕೇವಲ ಒಂದು 20 ಅಥವಾ 25 ಕಲಾವಿದರನ್ನು ಮಾತ್ರ ಆಯ್ಕೆ ಮಾಡಲಿಕ್ಕೆ ನಮಗೆ ಒಂದು ವರ್ಷಕ್ಕೆ ಸಾಧ್ಯ. ಅದಕ್ಕಿಂತ ಜಾಸ್ತಿ ನಮ್ಮ ಫೌಂಡೇಶನ್ಗೂ ಅದರ ಭಾರವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ 20ರಲ್ಲಿ ಈ ಬಾಕಿ ಉಳಿದವರು ಆ 100 ಜನ ನನ್ನನ್ನು ಬೈಲಿಕ್ಕೂ ಸಾಕು, ಇಂಕ್ಲಿನ ಆಯ್ಕೆ ಮಂತಿಜೆ ಆಯ್ತಾನೊಂಜಿ ಗುಬ್ಬಿ ಹಾಗೆ ಬೋಡಿತನಕ್ಲೆ ಕೂರುತ್ತೆ ಅಂತ. ದಯವಿಟ್ಟು ಹಾಗೆ ಮಾಡಬೇಡಿ. ಯಾರು ಸತ್ಪಾತ್ರರಿದ್ದಾರ ಅವರನ್ನು ಆಯ್ಕೆ ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತಲುಪಿಸುವಂತಹ ಅಥವಾ ಕೊಡುವಂತಹ ಭಾಗ್ಯವನ್ನು ಕಾಟಿಲು ತಾಯಿ ಕರುಣಿಸಲಿ ಎಂಬುದಾಗಿ ಈ ಮೂಲಕ ಕೇಳಿಕೊಳ್ಳುತ್ತೆ. 30 ಘಟಕಗಳ ಅಧ್ಯಕ್ಷರುಗಳಿದ್ದಾರೆ. ಈ 30 ಘಟಕಗಳ ಕಾರ್ಯಕ್ರಮವನ್ನು ಮೇಳದ ತಿರುಗಾಟ ಮಾಡುತ್ತಾ ನಿರ್ವಹಿಸುವುದು, ಆ ಕಾರ್ಯಕ್ರಮಗಳಿಗೆ ಹೋಗುವುದು ಇದೊಂದು ದೊಡ್ಡ ಸಾಹಸವೇ. ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ಮರುದಿನದ ಅವರ ಬಿಡುವಿನ ಸಮಯವನ್ನು ಈ ಘಟಕಗಳನ್ನು ಬಲಪಡಿಸುವಂತಹ ಆ ಒಂದು ಕಾರ್ಯಕ್ರಮದಲ್ಲಿ ತ್ರಿಕರಣಪೂರ್ವಕವಾಗಿ ದುಡಿಯುವಂತಹ ಪಟ್ಲ ಭಾಗವತರನ್ನು ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಹಾರ್ದಿಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಪಟ್ಲ ಭಾಗವತರಿಗೆ ನಾರಾಯಣ ಎನ್ನುವ ಹೆಸರು ಬಹಳ ಹತ್ತಿರದ ಹೆಸರು. ಅದು ಆರಂಭವಾಗುವುದು ಶ್ರೀ ಕ್ಷೇತ್ರ ಒಡಿಯೂರಿನಿಂದ. ಒಡಿಯೂರು ಸ್ವಾಮೀಜಿಯವರ ಪೂರ್ವಾಶ್ರಮದ ಹೆಸರು ನಾರಾಯಣ. ಅವರ ಪಕ್ಕದಲ್ಲಿ ಕುಳಿತವರು ಲಕ್ಷ್ಮೀನಾರಾಯಣ ಆಶ್ರಣ್ಣರು, ಅಲ್ಲಿಯೂ ನಾರಾಯಣರಿದ್ದಾರೆ. ಮಹಾಬಲ ಶೆಟ್ಟರು ಎದುರು ಕುಳಿತುಕೊಂಡಿದ್ರು. ವೇದಿಕೆಗೆ ಬನ್ನಿ ಅಂತ ಹೇಳಿದ್ರೆ ಅವರು ಬರಲಿಲ್ಲ.
ಒಡಿಯೂರು ಸ್ವಾಮೀಜಿಯವರಿಗೆ ಹಾರಾರ್ಪಣೆ ಮಾಡಲಿಕ್ಕೆ ಇದೆ ಅಂತ ಹೇಳಿದ ತಕ್ಷಣ ಅವರು ಓಡಿದಂತಹ ದೃಶ್ಯವನ್ನು ನಾವು ನೋಡಿದ್ದೇವೆ. ಓಡಿ ಬಂದ ಮಹಾಬಲ್ ಶೆಟ್ರು ಮತ್ತೆ ಕೆಳಗೆ ಬರಲಿಲ್ಲ, ಸ್ವಾಮೀಜಿಯವರ ಹಿಂಭಾಗದಲ್ಲೇ ಕುಳಿತುಕೊಂಡಿದ್ದಾರೆ. ಒಡಿಯೂರು ಪಟ್ಲ ಭಾಗವತರ ಒಂದು ತವರು ಮನೆ ಇದ್ದ ಹಾಗೆ ಒಡಿಯೂರು ಕ್ಷೇತ್ರದಿಂದ ಮೂಲ ಪ್ರೇರಣೆಯನ್ನು ಪಡೆದು ಒಗೆನಾಡಿನ ಸುಬ್ರಾಯ ಸ್ವಾಮಿಯ ಅನುಗ್ರಹದಿಂದ ಯಕ್ಷಾಂಗಣದಲ್ಲಿ ಬೆಳೆದು ಕಲ್ಲಾಡಿ ವಿಠಲ್ ಶೆಟ್ಟಿಯವರ ಆಶೀರ್ವಾದದೊಂದಿಗೆ ಕಟೀಲು ಮೇಳವನ್ನು ಸೇರಿ ಭ್ರಮರಾಂಬಿಕೆಯ ಪರಮ ಭಕ್ತರಾಗಿ ಕಳೆದ 18-19 ವರ್ಷಗಳಿಂದ ಯಕ್ಷಗಾನ ಕಲಾ ಸೇವೆಯನ್ನು ಮಾಡುತ್ತಾ ಇರುವ ಪಟ್ಲ ಭಾಗವತರು ಈ ಟ್ರಸ್ಟಿನ ಮೂಲಕ ಪಟ್ಲ ಸಂಭ್ರಮದ ವೇದಿಕೆಯಲ್ಲಿ ಒಬ್ಬ ಹಿರಿಯ ಕಲಾವಿದನನ್ನು ಗೌರವಿಸುವಂತಹ ಒಂದು ಯೋಜನೆಯನ್ನು ಮಾಡಿ ಪಟ್ಲ ಪ್ರಶಸ್ತಿ ಎನ್ನುವಂತಹ ಒಂದು ಪ್ರಶಸ್ತಿಯನ್ನು ನಾವು ನೀಡುತ್ತಾ ಬಂದಿದ್ದೇವೆ. ಮೊದಲನೇ ವರ್ಷದ ಪ್ರಶಸ್ತಿ ಪೆರುವಾಯಿ ನಾರಾಯಣ ಶೆಟ್ಟಿಯವರಿಗೆ. ಅಲ್ಲಿಯೂ ನಾರಾಯಣ ಇದ್ದಾರೆ, ಅವರು ವೇಷಧಾರಿ. ಕಳೆದ ವರ್ಷ ಬಲಿಪ ನಾರಾಯಣ ಭಾಗವತರಿಗೆ. ಬಲಿಪರು ಪಟ್ಲ ಅವರ ಗುರುಗಳು. ಛಂದಸ್ಸಿನ ಬಗ್ಗೆ ಮಾರ್ಗದರ್ಶನವನ್ನು ನೀಡಿದ ಚಂದು ಬ್ರಹ್ಮ ಎನ್ನುವಂತಹ ನೆಗಲ್ತಿಯನ್ನು ಪಡೆದ ಡಾಕ್ಟರ್ ಶಿಮಂತೂರು ನಾರಾಯಣ ಶೆಟ್ಟಿಯವರನ್ನು ಈ ವರ್ಷ ಪಟ್ಲ ಪ್ರಶಸ್ತಿಗಾಗಿ ವೇದಿಕೆಗೆ ಗೌರವಪೂರ್ವಕವಾಗಿ ಪಟ್ಲ ಭಾಗವತರು ಕರೆದುಕೊಂಡು ಬರ್ತಾ ಇದ್ದಾರೆ. ಸ್ವಾಮೀಜಿಯವರಿಗೆ, ಆಸ್ರಣ್ಣರಿಗೆ ಹಾಗೂ ಸಭೆಯ ಎಲ್ಲ ಗಣ್ಯರಿಗೆ ವಂದಿಸ್ತೇನೆ. ಈ ಮೂರನೆಯ ಮರ್ಯಾದೆಯನ್ನು ಸ್ವೀಕಾರ ಮಾಡ್ತಾ ಇರುವವರು ನಮಗೆಲ್ಲ ಹಿರಿಯರು ಪೂಜ್ಯರು ಆಗಿರತಕ್ಕಂತಹ ಡಾಕ್ಟರ್ ಎನ್ ನಾರಾಯಣ್ ಶೆಟ್ಟಿ. ಅವರು 85ನೆಯ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇರತಕ್ಕಂತಹ ಒಬ್ಬ ಯುವಕ, ಮನಸ್ಸಿನಿಂದ ಯುವಕ, ಪ್ರಾಯದದ್ದು ಶರೀರಕ್ಕೆ. 1934ರಲ್ಲಿ ಹುಟ್ಟಿದವರು. ಸಾಮಾನ್ಯವಾಗಿ ಯಕ್ಷಗಾನದಲ್ಲಿ ಸ್ವಲ್ಪ ಹಿರಿಯರಾದವರಿಗೆ, ಪ್ರಾಯಸ್ಥರಿಗೆ ನಾವು ಯಕ್ಷಗಾನ ಭೀಷ್ಮ ಅಂತ ಕರೀತೇವೆ. ಆದರೆ ನಾರಾಯಣ್ ಶೆಟ್ಟರು ಭೀಷ್ಮ ಅಲ್ಲ, ಅವರು ಬ್ರಹ್ಮ. ಈ ಬ್ರಹ್ಮ ಅಂತ ಕರೆಯುವುದು ಅದು ಬುದ್ಧಿಜೀವಿಗಳಿಗೆ ಮಾತ್ರ. ಹಗರಿ ಶ್ರೀನಿವಾಸ ಭಾಗವತರನ್ನು ಯಕ್ಷ ಬ್ರಹ್ಮ ಅಂತ ಕರೆದ್ರು. ನಮ್ಮ ನಾರಾಯಣ್ ಶೆಟ್ಟರನ್ನು ಛಂದೋ ಬ್ರಹ್ಮ ಅಂತ ಕರೆಯೋದು. ಅವರ ಛಂದಸ್ಸು ಹೇಗೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ವಿದ್ವಾಂಸರಿಗೂ ಕೂಡ ಕಬ್ಬಿಣದ ಕಡಲೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದೇ ಇದ್ದದ್ದು. ಬಹಳ ಎಳವೆಯಲ್ಲಿಯೇ ನಾಗವರ್ಮನ ಛಂದೋಬುನಿಧಿ, ಕೇಶಿರಾಜನ ಶಬ್ದಮಣಿ ದರ್ಪಣವನ್ನ ಅರೆದು ಕುಡಿದಂತಹ ಒಬ್ಬ ವಿದ್ವಾಂಸರವರು. ಬಹಳ ಸುದೀರ್ಘ ಕಾಲ ಅವರು ಶಿಕ್ಷಕ ವೃತ್ತಿಯಲ್ಲಿ ಇದ್ದುಕೊಂಡು ಕೆಲಸ ಮಾಡಿದವರು. ಅದರ ಜೊತೆಗೆ ಯಕ್ಷಗಾನದ ಇದಮಿಥಂ ಅಂತ ಹೇಳಬಲ್ಲಂತಹ ಸಮಗ್ರ ಮಾಹಿತಿಯನ್ನ ತಿಳಿದಿರತಕ್ಕಂಥ ಒಂದು ಯಕ್ಷಗಾನದ ವಿಶ್ವಕೋಶ ಅಂತ ಹೇಳಿದರೆ ತಪ್ಪಲ್ಲ. ಅನಂತರಾವ್ ಬಂಗಾಡಿಯವರು, ತಾರನಾಥ ವರ್ಕಾಡಿಯವರು, ದಿನಕರ ಪಚ್ಚನಾಡಿಯವರು, ಮತ್ತೆ ನಮ್ಮ ಸತೀಶ್ ಶೆಟ್ಟರು. ಒಂದು ರೀತಿಯಲ್ಲಿ ಇದೊಂದು ಗುರು ಕಾಣಿಕೆ. ಪಟ್ಲ ಸತೀಶ್ ಶೆಟ್ಟಿಯವರು ಅವರನ್ನು ಗುರುವಾಗಿ ಸ್ವೀಕರಿಸಿದವರು. ಇವತ್ತು ಆ ಒಂದು ಪ್ರಶಸ್ತಿಯನ್ನು ಕೊಡುವುದರ ಮೂಲಕ ನಿಜವಾದ ಅರ್ಥದಲ್ಲಿ ಗುರು ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಮೂರನೆಯ ಪ್ರಶಸ್ತಿ ಬಹಳ ಮಹತ್ವದ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂತಹ ನಾರಾಯಣ್ ಶೆಟ್ಟರನ್ನು ಅಭಿನಂದಿಸ್ತಾ ಅವರಿಗೆ ಕೊಡಮಾಡುವಂತಹ ಪ್ರಶಸ್ತಿ ಫಲಕವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಕ್ಷಗಾನ ಛಂದಸ್ಸನ್ನು ಅಧ್ಯಯನದ ತಪಸ್ಸನ್ನಾಗಿಸಿಕೊಂಡ ಸಾಧಕರು ಯಕ್ಷ ಛಂದಸ್ಸನ್ನು ಭರತಖಂಡದ ಇತರ ಭಾಷೆಗಳ ಛಂದಸ್ಸುಗಳೊಂದಿಗೆ ತೂಗಿ ಇಲ್ಲಿಯ ಛಂದೋವಾರಿಧಿಯಲ್ಲಿರುವ ಅನರ್ಘ್ಯ ರತ್ನಗಳನ್ನು ತೆಗೆದು ನೀಡಿದ ಶೋಧಕರು, ಬಳಕೆಯ ಎಲ್ಲ ಮಟ್ಟುಗಳನ್ನು ಲಕ್ಷಣಗಳೊಂದಿಗೆ ನಿರೂಪಿಸಿ ಅರ್ಹವಾಗಿ ಅಭಿನವ ನಾಗವರ್ಮ ಎಂಬ ಬಿರುದಾಂಕಿತರು, ತುಳು ಕನ್ನಡ ಪ್ರಸಂಗಗಳ ಶ್ರೇಷ್ಠ ರಚಯಿತರು, ಸಾಹಿತ್ಯ, ಸಾಂಸ್ಕೃತಿಕ, ಜಾನಪದ ಕ್ಷೇತ್ರಗಳಲ್ಲಿ ಅಪ್ರತಿಮರೆನಿಸಿ ಪಾರ್ಥಿಸುಬ್ಬ ಪ್ರಶಸ್ತಿಯೇ ಮೊದಲಾದ ಪುರಸ್ಕಾರಗಳಿಂದ ಶೋಭಿತರು. ಶಾಲು, ಹಾರ, ಪೇಟ, ಫಲವಸ್ತು, ಸ್ಮರಣಿಕೆ, ಸನ್ಮಾನ ಫಲಕ, ಹಾಗೂ 1 ಲಕ್ಷ ರೂಪಾಯಿ ಗೌರವ ಧನ. ಪಟ್ಲ ಪ್ರಶಸ್ತಿ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಗೌರವ ಧನವನ್ನು ನೀಡ್ತಾ ಬಂದಿದ್ದೇವೆ.
ಪೂಜ್ಯ ಒಡಿಯೂರು ಸ್ವಾಮೀಜಿಯವರು ಹಾಗೂ ಲಕ್ಷ್ಮೀನಾರಾಯಣ ಆಸ್ರಣ್ಣರ ಉಪಸ್ಥಿತಿಯಲ್ಲಿ ಶಶಿಕಿರಣ್ ಶೆಟ್ಟಿ ಅವರ ಹಿರಿತನದಲ್ಲಿ ಶ್ರೀಮಂತೂರು ನಾರಾಯಣ್ ಶೆಟ್ಟಿ ಅವರಿಗೆ ಪಟ್ಲ ಪ್ರಶಸ್ತಿ 2018. ಎನಮಿತ್ತು ಈತು ಅಭಿಮಾನದೀದು ಸಾಮೂಹಿಕವಾದ ಮಾತೆರ್ಲ ಕೊರ್ಪುನ ಈ ಆಶೀರ್ವಾದ ಎನ್ನ ಅಪ್ಪೆ ಕಟೀಲ್ದ ದುರ್ಗಾ ಪರಮೇಶ್ವರಿಯೇ ಪ್ರತ್ಯಕ್ಷ ಆದ ಬರ್ತದೆ ಆಶೀರ್ವಾದ ಕೋರಿನ ಸಂತೋಷ ಅಂಡು ಭಾಳ ಸಂತೋಷ ಅಂಡು ಒಂದು 82ನೇ ಇಸ್ವಿಡು ಬೂಕು ಪೂರ ಸಂಪೂರ್ಣ ಆತುಂಡಲ ಪ್ರಿಂಟ್ ಆತುಂಡಲ ಐಕ್ ಕಾಲ ಮಾತ್ರ ಬೈದಿನ ಮುಂದೆ ಕಾಲ ಧ್ರುವ ಬಂಟ ಈ ಮೊಕ್ಕಲ್ನ ಯಕ್ಷ ಪಟ್ಲನ ಒಂಜಿ ಸಂಸ್ಥೆ ಪುಟ್ಟೊಡಾಡಿ ವೃದ್ಧಾಪ್ಯದ ಮುಟ್ಟ ಬೋತಿನಂಚಿತ್ತಿನ ಈ ಎನ್ನ ಚಂದೋಂಬುದಿ ಬಂಪಿನಂಚಿತ್ತಿನ ಗ್ರಂಥ ಅಡಿಕ್ ಬೂರ್ದು ದಾರ ಏರೆಗಳ ಗೊತ್ತಂತ ಲೆಕ್ಕ ಆತನ ತೆಗೊಂಡಾಗ ಛಂದಸದ ವಿಷಯ ಹೆಚ್ಚಿನ ಜನಕ್ಕೂ ಗೊತ್ತುಜ್ಜಿ ಹೆಂಗೆ ಗೊತ್ತುಜ್ಜಿದ್ ಬಣಿಯರೆ ಆಪುಜಿ ಅಂಚಾದು ಮಾತೆರಪ್ಪ ಮಂಡ್ಯ ಗದ್ದಾದು ಏನನ್ ಸಮ ಕಂಪ್ಲೀಟ್ ಗದ್ದಾದ ಬಿಡ್ತೆ ಅಂಚ ಇತ್ತಿನಲ್ಪ ಈ ಧ್ರುವೆ ನಮ್ಮ ಯಕ್ಷ ಪಟ್ಲ ಈ ಸಂಸ್ಥೆಯಲ್ಲಿ ಏನನ್ನು ರಡ್ನೇ ಜೀವ ಕೊರ್ದು ಸಂಜೀವಿನಿ ಕೊರ್ದು ಬದುಕಾಯಿದ ಒಂದು ದುರ್ಗಾ ಪರಮೇಶ್ವರಿ ಅಮ್ಮನ ಪಾದ ಸಾಕ್ಷಿಯಾದ ಯಾನ್ ಪಂಪಿನ ಪಾತ್ಯ ಏನನ್ನು ಏರ್ಲ ಗುರುತಿಸಿದೀನಿ ಕಟೀಲು ಕ್ಷೇತ್ರ ಮಹಾತ್ಮೆ ಬರೆಯದು ಭಾರೀ ಶೋಕುಡು ಪ್ರದರ್ಶನ ಆಂಡು ವಿಠಲ ಶೆಟ್ಟಿ ಅದಗ ಪಂಚೇರೇನಡ ಪ್ರತಿ ಪ್ರದರ್ಶನಗಳ ಅದಗ ಪಂಚಿನಾರು 5 ರೂಪಾಯಿ ಈ ಇಂದು ಆಟ ಮಲ್ಪವನ ಕೊರಡು ಹೆಚ್ಚ ಇನ್ ಪಂಪಿನ ಮಲ್ತದ ಅವೇ ನೀರಿನ ಪ್ರತ್ಯೇಕ ಜಮೆ ಮಲ್ಪುಗ ಬ್ಯಾಂಕ್ ಎಂಕ್ ವಾ ಆಸೆಲಜ್ಜಿ ಎನ್ನ ಆಸೆಲಜ್ಜಿ ಬದುಕುನ ಆಸೆಲಜ್ಜಿ ಅಂಚೆ ಒಂಜಿ ನಮಂದ ವಿರಕ್ತ ಭಾವಡು ಇತ್ತೆಲ ಅಂಚೆನೆ ಇತ್ತೆ ಯಾನ್ ಬೈ ಭತ್ತದ ಮುಟ್ಟುದಿನ ಚಿತ್ರ ಒಂಜಿ ನಿರ್ಧಾರ ಅಂಚೆನ ಬಂದಾಗ ಬಹುಶಃ ಎನ್ನ ಬಲತ ಮರಿಗಿಲ್ಡು ದತ್ತ ಮರಿಗಿಲ್ಡು ಉಳ್ಳೋಡುತ್ತಂದು ಬಲತ ಮರಿಗಿಲ್ಡು ಗುಲ್ದಿನ ಅಲ್ನಲ್ಲ ಒಪ್ಪಿಗೆ ಉಂಡು ಇನ್ ಮಾಡಿದ ಯಾನು ಒಪ್ಪಿದು ಒಂಜಿ ಪಾತ್ರೆ ಬಂಡ್ಪೆ ಈ ಪಟ್ಲ ಪಂಟುಲಂಚಿತ್ತಿನ ಶಬ್ದನೇ ಒಂಜಿ ಪೊಸತ್ತು ಯಾಕೆ ಹೆಚ್ಚಿನ ಅರ್ಥ ಅಂದ್ರೆ ಎಂಕ್ ಸಮ ಅರ್ಥ ಅಜ್ಜಿ ಆಪುಜಿ ಆಂಡ ಒಂಜಿ ತುಳುಟು ಬಣ್ಣಗ ಮಗ ಒಂದೇನು ಪೂರ ಪಟ್ಲ ದಿವನಡ ಊರೆನ್ಲ ಪಟ್ಲ ಏತು ಜನ ಎನ್ನ ಬಾಲೆರು ಉಲ್ಲೆರ ಎನ್ನ ಕಲಾವಿದರು ಬಾಲೆರು ಉಲ್ಲೆರ ಆಕಳು ಇತ್ತಿನಡೆ ಪೋದು ನಾಡು ಪತ್ತದು ಆಕಲೆ ಲಗದ ಕುಂತಾರೆ ಲಕ್ಕ ಒಂಚೂರು ತ್ರಾಣ ಕೊರಲ ಮಗ ಒಂದು ಎನ್ನ ಕೆಲಸ ಮುಂದಕ್ಕೆ ತಪ್ಪಡ ಬಂದ್ರೆ ಶ್ರೀದೇವಿಯೇ ಒಂಜಿ ಮನುಷ್ಯನ ಸೃಷ್ಟಿ ಮಾಡ್ತದೆ ದೈವತ್ವದ ಅಂಶ ಇತ್ತಿನ ಈ ಮನುಷ್ಯಾಗ ಪಟ್ಲಾ ಬಣ್ಣದ ಪದಾರ್ಥ ಒಂದು ಧ್ರುವ ಶಾಶ್ವತವಾದ ಎಪ್ಪಗಳ ಅಳಿಯರೆ ಇಚ್ಚಿ ಇಂಪಿನ ಒಂಜಿ ಅರ್ಥ ಉಂಡು ಧ್ರುವ ಪಂಪಿನ ಶಬ್ದ ಧ್ರುವ ಪಂಪುನ ಆದ ಶೋಕದ ಶಬ್ದ ಅವು ಎಂಚ ತಿಕ್ಕಣ ಮಕ್ಕಳಿಗೆ ಆಯ್ಕೆ ಮತ್ತು ಒಂಜಕ್ಕೆ ಒಂಜಿ ಒಟ್ಟು ಮಲ್ತೇರಿ
ಅವು ನಿಜವಾದ ಧ್ರುವ ಆದುಕೊಂಡು ಲೋಕನೇ ಅಡಿಮೆ ದಾಂಡಲ ಅವು ಧ್ರುವ ಅದು ಈ ಸಂಸ್ಥೆ ನಮ್ಮನೇ ಅಪ್ಯಾದಿತ್ಯರಂಜನ ಯಕ್ಷಗಾನ ಆ ಯಕ್ಷಗಾನ ಕಲಾ ಸರಸ್ವತಿ ಅಲಕ್ಷ್ಯ ಮಲ್ದಿನಂಜಿತ್ತಿನ ವಾ ದೋಷ ಇತ್ತಿಂಡಲ ಎಂಗಳಿಗೆ ಪರಿಹಾರ ಕೊರದು ತಿರುವ ಪಟ್ಲ ನಮೂನಿದ ವ್ಯಕ್ತಿಲೇನೆ ಭಕ್ತಿಲೇನೆ ನನಾತ್ ಉದ್ಧಾರ ಮಲ್ತದು ಊರ ಜನಕನಿಗೆ ಸರ್ವ ವಿಧದ ಮಂಗಲನು ಮಲ್ತುಕೊರಡು ಎನ್ನಪ್ಪೆ ಯಾನ್ ಈದ್ ಮಾತ ಮಲ್ತೊಂದು ಬೈದಿನ ಚಿತ್ತಿನ ಜನಕುಲ ನಡುಟು ಯಾನ್ ದಾದ ಮಲ್ಪುನಿ ಯಾನ್ ದಾದ ಮಲ್ಪ ಸಾಧ್ಯ ಉಂಡು ಪೂರ ಆಲೋಚನೆ ಮಲ್ದೆ ಆಕಸ್ಮಿಕವಾದ ಎಣಿಸಂದಿನ ಕನ್ನೊಟ್ಟು ಬತ್ತಿನ ಚಿತ್ತಿನ ಒಂಜಿ ಸಂಪತ್ತು ಬಂಪಿಲಕ ಎಂಕ್ 1 ಲಕ್ಷ ರೂಪಾಯಿ ನೀನಿ ಕೊಡ್ತೇನೆ ಅವೇನೇ ನಿಕಟ ಮಾತೆಡ್ಡಲ ಪ್ರಾರ್ಥನೆ ಮಲ್ತದೆ ಲೋಕವು ಹಿತಾಪುಲೆಕ್ಕ ಯಕ್ಷಗಾನದ ಸರ್ವೋದ್ಧಾರಾಪಿಲೆಕ್ಕ ಸಂಪೂರ್ಣವಾದ ಆಯ್ಕೆ 102 ಅತ್ರ 1,102 ರೂಪಾಯಿ ಹೆಚ್ಚಾಂಡ ಮಲ್ತು ಒಟ್ಟು ಮಲ್ತದೆ ಒಂಜಿ ನಿಧಿ ಸಂಪಾದನೆ ಮತ್ತು ಎಂಕಲ್ ಮತ್ತು ನಿಧಿ ಅವೇನು ಎನ್ನ ಶಿಷ್ಯಾದಿತ್ಯನ ಅಂಚಿತ್ತಿನ ಮೋಕೆಲ ಶಿಷ್ಯಾದಿತ್ಯನ ಅಂಚಿತ್ತಿನ ಸರ್ವ ಸಮರ್ಥ್ಯ ಆದಿತ್ಯನ ಅಂಚಿತ್ತಿನ ಪಟ್ಲನ ಸಂಸ್ಥೆಗೆ ದಾನ ಮಲ್ಪುವೆ ದೊಡ್ಡದ ಭೋಗದ ಭಾಗ್ಯದ ಅತ್ತದಂಡ ತಿನ್ಪುನ ಉಣ್ಪುನ ಬಂಗಾರ ಮತ್ತು ಅವು ಇಜ್ಜೆ ಕಾಂಡ ಯಾನು ಅಂಚ ಪಣಿಯರೆ ಮದ್ಮೆ ಆಯ್ನಿಟ್ಟ ಅವಸರ ಅವಕ್ಕೆ ನ್ಯಾಯ ಐಕಾಸರ ಕೋಡೆನೆ ಯಾನು ಕೇಳಿದೆ ಪಂಡ್ ಸಂಪೂರ್ಣ ಐಟ ಅಪಸ್ವರ ಬತ್ತಿನಂದಾಂಡ ಆಯ್ಜವು ಸಂಗೀತೋ ಸೇರುಜಿ ಸಂಗೀತ ಸೇರುಡಕ್ಕ ಎಲ್ಲ ಶ್ರುತಿಕ್ ಸಮಾಧಿ ಅಲ್ನ ಪದಕ್ಕೆ ಸಮಯ ಶ್ರುತಿ ಎನ್ನ ಇಂಚಾದು ಯಾನು ಒಪ್ಪಿಗೆ ಕೊಡ್ತೆ ಎಲ್ಲ ಆ ಕಾರ್ಯಕರ್ತರೇನು ತೂದು ಆ ಪುನೇನು ದುಡ್ಡನು ಎನ್ನ ಪಟ್ಲನ ನೆನಪುಗಾದ್ವಿ ಪಟ್ಲನ ಉತ್ಕೃಷ್ಟವಾದ ನಂದಿನ ಕೆಲಸ ಸಹಾಯ ಆಪಲೆಕ್ಕ ಆ ಲೋಕೊಡುತ್ತಿನ ಜನಕ್ಕೂ ಸಮೇತ ಪಟ್ಲಾಗ ಎಂಕು ಕೊರಡಾಯಿನಂಚಿತ್ತಿನ ಪಾತ್ರದ ಎಂಕು ಕೊರಡಾಯಿನಂಚಿತ್ತಿನ ವಸ್ತುದಾದ ಸಹಾಯದಾದ ಅಂಟ್ರೇನು ಎನ್ನದು ಸ್ವತಂತ್ರವಾದ ಎದುರು ಬರ್ತದೆ ಪಟ್ಲಾಗ ಸಹಾಯಗಳು ಒಂದೇ ಯಾನ್ ನಿಗಳ ಮಾತೆಗಳ ಅಂಚೆನೆ ಬಲಿಪ ನಾರಾಯಣ ಭಾಗವತರು ಸುರೂಕ್ ಒಂಜಿ ಕಲಾವಿದನ ನೆಲೆಟ್ಟು 25,000 ರೂಪಾಯಿದ ಆ ಒಂಜಿ ಕಾಣಿಕೆನೆ ಕೊರ್ತಿನ ಸನ್ನಿವೇಶ ಎಲ್ಲ ಎಂಕುಲು ಈ ಸಂದರ್ಭದ ನೆನಪಂತೊಂದು ಕೇಂದ್ರೀಯ ಸಮಿತಿಯ ಮಾತ ಸದಸ್ಯರನಕಲು ಗೌರವಧನ ವಿತರಣೆ ನಿರೂಪಣೆ ಜನಾರ್ದನ ಅಮ್ಮುಂಜೆ ಅವರಿಂದ. ಮೊದಲಿಗೆ ಕಟೀಲು 4ನೇ ಮೇಳದ ಮೋಹನ್ ಶೆಟ್ಟಿಗಾರ್ ಮಿಜಾರು ಹಾಗೂ ಕಟೀಲು 4ನೇ ಮೇಳದ ನೇಪಥ್ಯ ಕಲಾವಿದರಾದ ಬಾಬು ಪುರುಷ ಹಾಗೆ ಯಕ್ಷಗಾನ ರಂಗದಲ್ಲಿ ಸುಂಕದಕಟ್ಟೆ ಕಟೀಲು ಮುಂತಾದ ಪ್ರಸಿದ್ಧ ಮೇಳಗಳಲ್ಲಿ 4 ದಶಕಗಳ ಸೇವೆ ಸಲ್ಲಿಸಿದ ಮಹಾಬಲ್ ಶೆಟ್ಟಿ ಕಲಾವಿದರಾದಂತಹ ಶ್ರೀಯುತ ಪೂಕಾಲ ಲಕ್ಷ್ಮೀನಾರಾಯಣ ಭಟ್ ಹಾಗೆ ಹಿರಿಯಡ್ಕ ಕಟೀಲು ಕರ್ನಾಟಕ ಮಂಗಳದೇವಿ ಇದರಲ್ಲಿ 50 ವರ್ಷಗಳ ಕಾಲ ಎಲೆಕ್ಟ್ರಿಷಿಯನ್ ಆಗಿ ಸೇವೆ ಸಲ್ಲಿಸಿದಂತಹ ಶ್ರೀ ಗೋಪಾಲ್ ಪೂಜಾರಿ ಅವರು ಹಾಗೆ ಬಡಗುತಿಟ್ಟಿನ ಮೇಳಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀ ಈಶ್ವರ ಭಂಡಾರಿ ಗುಣವಂತೆ ಹಾಗೆ ಬೊಂಬಾಪುರ ರಾಜು ಹಾಗೆ ಬೆಳ್ತೂರು ರಮೇಶ್ ಹಾಗೆ ಹವ್ಯಾಸಿ ಕಲಾವಿದರಾದ ವಾಸುದೇವಾಚಾರ್ಯ ಕುಲಾಯಿ ಹಾಗೂ ಮಹಿಳಾ ಕಲಾವಿದೆಯಾದ ಶ್ರೀಮತಿ ಜ್ಯೋತಿ ಕಲಸ ಇವರನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇವೆ.
ಕಾಣಿಕೆ ಹಾಗೂ 50,000 ರೂಪಾಯಿ ಗೌರವ ನಿಧಿಯೊಂದಿಗೆ ಸನ್ಮಾನಿಸ್ತಾ ಇದ್ದಾರೆ. ಹಾಗೆ ಅವರೊಂದಿಗೆ ಅತಿಥಿಯಾಗಿ ಗೌರವಾನ್ವಿತ KD ಶೆಟ್ಟಿ ಅವರು ಕೂಡ ಜೊತೆ ಸೇರಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಯಕ್ಷಗಾನ ರಂಗದಲ್ಲಿ ಸುಮಾರು 4 ದಶಕ 5 ದಶಕಗಳ ಸೇವೆಯನ್ನು ಸಲ್ಲಿಸಿದಂತಹ ಕಲಾವಿದ ಪ್ರಮುಖರು ವೇದಿಕೆಯಲ್ಲಿದ್ದಾರೆ. ಹಾಗೆ ಯಕ್ಷಗಾನದಲ್ಲಿ ಸೇವೆ ಸಲ್ಲಿಸಿ ಅಸ್ತಂಗತರಾದಂತಹ 2 ಕಲಾವಿದರ ಧರ್ಮಪತ್ನಿ ಅವರಿದ್ದಾರೆ. ಅವರೆಲ್ಲರಿಂದಾಗಿ ಇಂದು ಯಕ್ಷಗಾನ ಶ್ರೀಮಂತವಾಗಿದೆ, ಧೀಮಂತವಾಗಿದೆ, ಇಷ್ಟು ಎತ್ತರಕ್ಕೆ ಏರಿದೆ. ಅವರ ಆ ರಕ್ತವನ್ನು ಬೆವರಾಗಿ ಹರಿಸಿ ಯಕ್ಷಗಾನವನ್ನು ಎತ್ತರಕ್ಕೆ ಏರಿಸಿದ್ದಾರೆ. ಆ ಶ್ರಮವನ್ನು ಮನ್ನಿಸಿ ಇಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಅಶಕ್ತ ಕಲಾವಿದರ ನೆಲೆಯಲ್ಲಿ 12 ಮಂದಿ ಕಲಾವಿದರನ್ನು ಗೌರವಿಸ್ತಾ ಇದೆ. ಮುಂದಕ್ಕೆ ಇದಕ್ಕಿಂತಲೂ ಹೆಚ್ಚಿನ ಕಲಾವಿದರನ್ನು ಗೌರವಿಸುವಂತಹ ಭಾಗ್ಯವನ್ನು ಕಟೀಲಿನ ಮಹಾಮಾತೆ ಆ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಕೊಡ್ಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಎಲ್ಲ ಕಲಾವಿದರನ್ನು ಈ ಸಂದರ್ಭದಲ್ಲಿ ಅಭಿವಂದಿಸ್ತಾ ಇದ್ದೇವೆ. ಮೋಹನ್ ಶೆಟ್ಟಿಗಾರ್ ಮಿಜಾರಿಯವರು ಕಟೀಲು ಮೇಳದಲ್ಲಿ ಹಿಮ್ಮೇಳ ವಾದಕರಾಗಿ ಹಾಗೂ ಹಿಮ್ಮೇಳ ಗುರುಗಳಾಗಿ ಕಳೆದ 4.5 ದಶಕಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಾಬು ಪುರುಷ ಇವರು ಕಟೀಲು ಮೇಳದಲ್ಲಿ ನೇಪಥ್ಯ ಕಲಾವಿದರಾಗಿ 40 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಹಾಬಲ್ ಶೆಟ್ಟಿ ಮಂಗಲ್ಪಾಡಿಯವರು ಸುಂಕದಕಟ್ಟೆ ಕಟೀಲು ಮೇಳದಲ್ಲಿ 4.5 ದಶಕಗಳ ಸೇವೆ. ಪೂಕಳ ಲಕ್ಷ್ಮೀನಾರಾಯಣ ಭಟ್ರವರು ತೆಂಕುತಿಟ್ಟಿನ ಪ್ರಸಿದ್ಧ ಮೇಳಗಳಲ್ಲಿ ಸೇವೆ ಸಲ್ಲಿಸಿ ಸುಂಕದಕಟ್ಟೆ ಇರ್ಬೋದು, ಕಟೀಲು ಇರ್ಬೋದು, ಎಡನೀರು ಮೇಳ ಇರ್ಬೋದು, ಹೀಗೆ ಪ್ರಸಿದ್ಧ ಮೇಳಗಳಲ್ಲಿ ಸೇವೆ ಸಲ್ಲಿಸಿ ಇದೀಗ ಅನಾರೋಗ್ಯದಿಂದ ನಿವೃತ್ತರಾಗಿದ್ದಾರೆ. ಅವರದ್ದು ಕೂಡ ಶ್ರೇಷ್ಠ ಸಾಧನೆ. BCom ಪದವೀಧರರಾಗಿ ಆ ಕಾಲದಲ್ಲಿ ಯಕ್ಷಗಾನಕ್ಕೆ ಪದಾರ್ಪಣೆ ಮಾಡಿದವರು ಪೂಕಾಲ ಲಕ್ಷ್ಮೀನಾರಾಯಣ ಭಟ್ರವರು. ಹಾಗೆ ಗೋಪಾಲ್ ಪೂಜಾರಿ ಹಿರಿಯಡ್ಕೈಯವರು ಎಲೆಕ್ಟ್ರಿಷಿಯನ್ ಆಗಿ ತನ್ನ 15ನೇ ವರ್ಷ ಪ್ರಾಯದಲ್ಲಿ ಮೇಳಕ್ಕೆ ಬಂದು ಕರ್ನಾಟಕ ಮೇಳ, ಮಂಗಳದೇವಿ ಮೇಳ, ಹಿರಿಯಡ್ಕ ಮೇಳದಲ್ಲಿ ಕಳೆದ 50 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಬಡಗುತಿಟ್ಟಿನ ಬೇರೆ ಬೇರೆ ಮೇಳಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಈಶ್ವರಿಯು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಅವರ ಸೇವೆ ಇನ್ನಷ್ಟು ಯಕ್ಷಗಾನ ರಂಗದಲ್ಲಿ ಮೂಡಿ ಬರುವಂತಾಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಅವರನ್ನು ಅಭಿವಂದಿಸುತ್ತಾ ಪೂಜ್ಯ ಶ್ರೀಗಳ ಹಾಗೂ ಲಕ್ಷ್ಮೀನಾರಾಯಣ ಆಶ್ರಮರ ಆಶೀರ್ವಾದವನ್ನು ಕೋರುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಅವರಿಗೆ ಮುಡಿಬಾಗುತ್ತಾ ತಮ್ಮಿಂದ ಅವರಿಗೆ ಅಭಿನಂದನೆ. ಸಂಗೀತ ಮತ್ತು ಸಾಹಿತ್ಯ ಸರಸ್ವತಿ ಮಾತೆಯ ಪವಿತ್ರ ಪಯೋಧರಗಳೆಂದು ಭಾವಿಸಿ ಅದರ ಅಮೃತಪಾನವನ್ನು ಮಾಡುತ್ತಾ ಸುಮಾರು 2.5 ದಶಕಗಳಿಂದ ಕಟೀಲು 4ನೇ ಮೇಳದ ಮುಖ್ಯ ಭಾಗವತರಾಗಿದ್ದು ಅನೇಕ ಪ್ರೇಕ್ಷಕ ಪ್ರಭುಗಳ ಹೃದಯದಲ್ಲಿ ಸ್ಥಾನ ಪಡೆದಂತಹ ಪ್ರತಿದಿನವೂ ಹೊಸತೊಂದರ ಮೂಲಕವಾಗಿ ವಿಭಿನ್ನತೆಯನ್ನು ಸೃಷ್ಟಿಯಾಗಿ 10ರೊಳಗೆ ಒಬ್ಬರಾಗದೆ ಮೊದಲಿಗರಾಗಿ ಮೂಡಿಬಂದಂತಹ ಒಬ್ಬ ಶ್ರೇಷ್ಠ ಭಾಗವತ ಶ್ರೀ ಕುಬ್ಬನೂರು ಶ್ರೀಧರ ರಾವ್ ಅವರನ್ನು ಅವರ ದೈಹಿಕ ಶರೀರವನ್ನು ಮಾತ್ರ ನಾವು ಕಳ್ಕೊಂಡಿದ್ದೇವೆ. ಅವರೊಡನೆ ಕಳೆದ ದಿನಗಳು ಅದು ನಮ್ಮ ದಿನಗಳು, ಅದರ ಶಕ್ತಿಶಾಲಿ ಸಹಯೋಗ ನೀಡಿದಂತಹ ದಿನಗಳು. ಅಸಾಧ್ಯವಾದಂತಹ ರಂಗಪ್ರಜ್ಞೆ, ಶ್ರೇಷ್ಠವಾದಂತಹ ರಂಗ ನಿರ್ದೇಶನ, ಅದ್ಭುತವೆನಿಸುವಂತಹ ಪರಿಕಲ್ಪನೆ, ಸ್ವಚ್ಛವಾಗಿರುವಂತಹ ಭಾಷೆ, ಲಲಿತವಾಗಿರುವಂತಹ ಮಾತುಗಾರಿಕೆ, ಯಾವ ಕಾಲಕ್ಕೂ ಮತ್ತೊಬ್ಬರಿಗೆ ತಲೆಬಾಗದಂತಹ ಸ್ವಾಭಿಮಾನ ಪ್ರವೃತ್ತಿ, ಯಾರಿಂದಲೂ ಯಾವ ಕೆಲಸವನ್ನು ಮಾಡಿಸಿಕೊಳ್ಳದೆ ಎಲ್ಲ ಕೆಲಸವನ್ನು ತಾನೇ ಮಾಡುತ್ತಾ ಮೇಳವನ್ನು ಒಂದು ಕುಟುಂಬ ಎಂದು ತಿಳಿದಂತಹ, ಯಜಮಾನರಿಗೆ ಯಾವತ್ತೂ ಏನೊಂದನ್ನು ನೋವು ಕೊಡದಂತಹ ಮೃದು ಹೃದಯದ ಮಗು ಮನಸ್ಸಿನ ಭಾಗವತರು ನಮ್ಮೊಂದಿಗಿಲ್ಲ ಅಂತ ಹೇಳುವುದೊಂದು ಕೊರತೆ ಬಿಟ್ಟರೆ, ಅವರು ಹಾಕಿದಂತಹ ಶ್ರೇಷ್ಠ ಪಂಕ್ತಿಯಲ್ಲಿ ಸಾರುವಂತಹ ಅನೇಕ ಅವರು ಹಾಕಿದಂತಹ ಆದರ್ಶಗಳನ್ನು ಅಪ್ಪಿಕೊಂಡು ಕಳೆದ ವರ್ಷ ಆ ಮೇಳದ ಭಾಗವತರಾಗಿದ್ದು ಪಟ್ಲ ಸತೀಶ್ ಶೆಟ್ರು ಅವರು ಹಾಕಿದ ಅನೇಕ ದಾರಿಗಳನ್ನು ಅನುಸರಿಸಿಕೊಂಡು ಬಂದಿದ್ದಾರೆ ಅಂತ ಹೇಳುವುದೇ 2 ಜನ ಭಾಗವತರ ಒಟ್ಟಿಗೆ ತಿರುಗಾಟ ಮಾಡಿದಂಥ ನಮಗೆ ಹೆಮ್ಮೆ ಎನಿಸ್ತಾ ಇದೆ. ಕುಬ್ಬನೂರು ಶ್ರೀಧರ ರಾಯರು ಸಂಗೀತದ ಮಹಾಸ್ಪರ್ಶವನ್ನು ಭಾಗವತಿಕೆಗೆ ನೀಡಿದಂತಹ ಒಬ್ಬ ಮಾಂತ್ರಿಕ. ಆನಂದ ಭೈರವಿ, ಕದನ ಕುತೂಹಲ ರಾಗಗಳನ್ನು ಅವರು ಹಾಕಿದಾಗ ಅದನ್ನು ಕೇಳಲೆಂದೇ ಬರುವಂತಹ ಪ್ರೇಕ್ಷಕ ಸಮೂಹವಿತ್ತು. ಅವರ ಆಪ್ತವೆನಿಸುವಂತಹ ಶಿವರಂಜನಿ, ಹೃದಯವನ್ನು ಮತ್ತಷ್ಟು ಹತ್ತಿರಗೊಳಿಸುವಂತಹ ವಾಸಂತಿ, ದೇವಿ ಪ್ರತ್ಯಕ್ಷಗೊಳಿಸುವಾಗ ಅವರು ಭಾವ ತನ್ಮಯರಾಗುತ್ತಾ ಇದ್ದದ್ದು. ಶ್ರೀಮಂತೂರು ನಾರಾಯಣ ಶೆಟ್ಟರು ಬರೆದಂಥ ಕಟೀಲು ಕ್ಷೇತ್ರ ಮಹಾತ್ಮೆ ಪ್ರಸಂಗದ ನಿರಪರಾಧಿಗಳಾದ ಸಜ್ಜನರು ಎನ್ನುವಂತಹ ಹಾಡನ್ನು ಕುಬ್ಬನೂರು ಭಾಗವತರು ಹಾಡುವಾಗ ಸುಮಾರು
20 ಪ್ರಯೋಗಗಳದ್ದು ತಿರುಗಾಟದಲ್ಲಿ ಆಗುತ್ತಾ ಇದ್ರೆ 18 ಪ್ರಯೋಗಗಳಲ್ಲಂತೂ ಅವರು ಕಣ್ಣೀರು ಹಾಕುತ್ತಲೇ ಇದ್ದರು. ಮುಂದೆ ಯಕ್ಷಧ್ರುವ ಕಲಾ ಗೌರವ. ಈ ಕಾರ್ಯಕ್ರಮವನ್ನು ಖ್ಯಾತ ವೇಷಧಾರಿ ಅರ್ಥಧಾರಿ ವಾಸುದೇವ ರಂಗ ಭಟ್ ಅವರು ನಿರ್ವಹಿಸುತ್ತಾರೆ. ಹವ್ಯಾಸಿ ವರ್ಗದಿಂದ ಇಬ್ಬರು ಕಲಾವಿದರನ್ನು ಆಯ್ಕೆ ಮಾಡಿದ್ದಾರೆ. ಹಾಗೆ ಮಹಿಳೆಯರ ವಿಭಾಗದಿಂದ ಈ ಕಲಾಕ್ಷೇತ್ರದಲ್ಲಿ ಅನುಪಮ ಸಾಧನೆ ಮಾಡಿದಂತಹ ಇಬ್ಬರು ಸಾಧಕಿಯರು ನಮ್ಮ ಮುಂದೆ ವಿರಾಜಿತರಾಗಿದ್ದಾರೆ. ಮೊದಲಿಗೆ ಮಧ್ಯಸ್ಥಿತರಾದಂತಹ ಕುರಿಯ ಗಣಪತಿ ಶಾಸ್ತ್ರಿಗಳಿಂದ ತೊಡಗುತ್ತೇನೆ. ತೆಂಕುತಿಟ್ಟಿ ಯಕ್ಷಗಾನದ ಗುರುಕುಲ ಅಂತಲೇ ಪ್ರಸಿದ್ಧವಾದಂತಹ ಕುರಿಯ ಮನೆತನದಿಂದ ಬಂದಂತಹ ಕಲಾಚೇತನ ಅವರು. BA ವಿದ್ಯಾಭ್ಯಾಸವನ್ನು ಹೊಂದಿ ಅನ್ಯಾನ್ಯ ವೃತ್ತಿಗಳನ್ನು ಅವಲಂಬಿಸಬಹುದಾದ ಅವಕಾಶ ಇದ್ದರೂ ಅದೆಲ್ಲವನ್ನು ತೊರೆದದ್ದು ಯಕ್ಷಗಾನ ಕ್ಷೇತ್ರದ ಸುಕೃತ ವಿಶೇಷ ಅಂತ ನಾವು ಪರಿಭಾವಿಸಬೇಕು. ನಿರಂತರವಾಗಿ ಕಟೀಲು ಮೇಳದಲ್ಲಿ ಅವರ ಭಾಗವತಿಕೆಯಿಂದ ಆ ರಂಗ ಶ್ರೀಮಂತವಾದದ್ದನ್ನು ಆಸ್ವಾದಕರಾದಲ್ಲ ನಾವು ಕಂಡುಕೊಂಡಿದ್ದೇವೆ. ಶಾರೀರಿಕವಾದಂತಹ ತನ್ನ ದೌರ್ಬಲ್ಯದ ನಿಮಿತ್ತವಾಗಿ ಭಾಗವತರಾಗಿ ಪರಿವರ್ತಿತರಾದವರನ್ನು ಬಾಯಾರ ಸುಬ್ರಾಯ ಭಟ್ರು, ನಿಡ್ಲೆ ನರಸಿಂಹ ಭಟ್ರು, ಚಿಪ್ಪಾರ ಕೃಷ್ಣಯ್ಯ ಬಲ್ಲಾಳರಂತಹ ಹಿರಿಯ ಚೇತನಗಳು ಪಕ್ವವಾಗಿಸಿ ಪಳಗಿಸಿ ರಂಗಕ್ಕೆ ಒಗ್ಗಿಸಿ ಮುನ್ನಡೆಯಬೇಕಾದ ಮಾರ್ಗದರ್ಶನವನ್ನು ಮಾಡಿದರು. ಅದನ್ನು ತ್ರಿಕರಣಪೂರ್ವಕವಾಗಿ ಸ್ವೀಕರಿಸಿದ್ದರ ದ್ಯೋತಕವಾಗಿ ಅವಿರತವಾಗಿ ಕಲಾಮಾತೆಯ ಸೇವೆಯನ್ನು ಮಾಡುತ್ತಾ ಅಸಾಧಾರಣವಾದಂತಹ ತನ್ನ ಪ್ರತಿಭಾ ಕೌಶಲದಿಂದ ದಕ್ಷ ನಿರ್ದೇಶಕತ್ವದ ನೆಲೆಯಿಂದ ಕಲಾವಿದರನ್ನು ಕಾಣಿಸಿ ಕಲೆಯನ್ನು ಚಂದಗಾಣಿಸಿಕೊಟ್ಟವರು. ಅವರ ಗರಡಿಯಲ್ಲಿ ಪಳಗಿದಂತಹ ಅನೇಕ ಪ್ರತಿಭೆಗಳ ಹೊಳಪು ಹೆಚ್ಚಾದದ್ದು ನಮ್ಮೆಲ್ಲರ ಅನುಭವಕ್ಕೆ ಬಂದ ವಿಷಯ. ದೇವಿ ಮಹಾತ್ಮೆ ಇರಬಹುದು, ದುಶಾಸನವಧಿ ಇರಬಹುದು, ಕಿರಾತಾರ್ಜುನಿ ಇರಬಹುದು, ಈ ಎಲ್ಲ ಪ್ರಸಂಗಗಳಿಗೆ ವಿಶೇಷ ಮೆರುಗನ್ನು ತಂದಿತ್ತಂತಹ ಹಿರಿಯ ಭಾಗವತರಾದಂತಹ ಕುರಿಯ ಗಣಪತಿ ಶಾಸ್ತ್ರಿಗಳನ್ನು ಅಭಿನಂದಿಸ್ತಾ ಅವರಿಗೆ ಗಣ್ಯರು ಯಕ್ಷಧ್ರುವ ಕಲಾ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದವರು. ತನ್ಮೂಲಕವಾಗಿ ಕಲಾಲೋಕಕ್ಕೆ ವಿಸ್ತಾರವಾಗಿ ಪಟ್ಲ ಸತೀಶ್ ಶೆಟ್ಟರ ಪರಿಚಯ ಆಗುವಂತೆ ಮಾಡಿದ ಮಹನೀಯರು ಪಟ್ಲ ಸತೀಶ್ ಶೆಟ್ಟರಿಗೆ ಗುರುಸ್ಥಾನೀಯರು. ಅವರನ್ನೊಳಗೊಂಡಂತೆ ಗಣ್ಯರು ಯಕ್ಷಧ್ರುವ ಕಲಾ ಗೌರವವನ್ನಿತ್ತು ಅವರನ್ನು ಮಾನಿಸ್ತಾ ಇದ್ದಾರೆ. ಮುಂದೆ ಆರ್ಗೋಡು ಮೋಹನ್ ದಾಸ್ ಶೆಣೆಯವರು, ಬಡಗಿನ ಪ್ರಸಿದ್ಧ ಭಾಗವತ ಆರ್ಗೋಡು ಗೋವಿಂದರಾಜ್ ಶೆಣೆಯವರ ಸುಪುತ್ರ. 4 ದಶಕಗಳ ಸುದೀರ್ಘವಾದಂತಹ ರಂಗಾನುಭವವನ್ನು ಹೊಂದಿದವರು. ಹಿರೇಡ್ಕ, ಮುಲ್ಕಿ, ಪೆರಡೂರು, ಸಾಲಿಗ್ರಾಮ, ಶಿರಸಿ ಮೊದಲಾದ ಮೇಳಗಳಲ್ಲಿ ಅವಿರತವಾದಂತಹ ಕಲಾ ವ್ಯವಸಾಯವನ್ನು ಮಾಡ್ತಾ ಬಂದವರು. ವ್ಯಕ್ತಿಗತವಾಗಿ ಅವರ ಸಹಜ ಸ್ವಭಾವಕ್ಕೊಪ್ಪುವಂತಹ ಸಾತ್ವಿಕತೆಗೆ ಬಗ್ಗುವಂತಹ ಪಾತ್ರಗಳು, ಸಾತ್ವಿಕತೆ ನೆಲೆಗೊಂಡ ಪಾತ್ರಗಳನ್ನು ನಿರ್ವಹಿಸ್ತಾ ನಳಹರಿಶ್ಚಂದ್ರನಂತಹ ಪಾತ್ರಗಳ ಮೂಲಕವಾಗಿ ಅಸಾಧಾರಣವಾದ ಜನಪ್ರೀತಿಯನ್ನು, ಕಲಾಭಿಮಾನಿಗಳ ಅಭಿಮಾನವನ್ನು ಸಂಪಾದಿಸಿದವರು. ಕವಿಯೂ ಹೌದು. ಅನೇಕ ಕೃತಿ ರಚನೆ ಮಾಡಿದ್ದಾರೆ, ಅನೇಕ ಪ್ರಸಂಗ ರಚನೆಯನ್ನು ಮಾಡಿದ್ದಾರೆ. ರಂಗದಲ್ಲೂ ಚೌಕಿಯಲ್ಲೂ ಕಲಾವಿದರಿಗೆ ವಿಶಿಷ್ಟ ಸಂಪನ್ಮೂಲ ವ್ಯಕ್ತಿಯಾಗಿ ತಾನು ಮಾತ್ರ ಅಲ್ಲ, ತನ್ನ ಒಡನಾಟದಲ್ಲಿರುವ ಕಲೆಯು ಕಲಾವಿದರು ಬೆಳೆಯಬೇಕೆಂಬ ಕಾಳಜಿಯನ್ನು, ತುಡಿತವನ್ನು ಹೊಂದುತ್ತಾ ಕಲಾ ವ್ಯವಸಾಯವನ್ನು ಮಾಡ್ತಾ ಇರುವ ಆರ್ಗೋಡು ಮೋಹನ್ ದಾಸ್ ಶೆಣೆಯವರನ್ನು ಯಕ್ಷಧ್ರುವ ಕಲಾ ಗೌರವವನ್ನಿತ್ತು ಗೌರವಿಸಬೇಕು ಅಂತ ಕೇಳಿಕೊಳ್ತೇವೆ. ತೆಂಕು ಬಡಗಿನ ಸ್ತ್ರೀವೇಷದಲ್ಲಿ ಅಸಾಧಾರಣವಾದ ಪ್ರಸಿದ್ಧಿಯನ್ನು ಹೊಂದಿದವರು. ಎರಡೂ ಶೈಲಿಯ ಮೇಳಗಳಲ್ಲಿ ಕಲಾ ವ್ಯವಸಾಯ ಮಾಡಿದವರು.
ಈ ಭಾಗದ ಕಲಾಪ್ರೇಮಿಗಳಿಗೆ ವಿಶಿಷ್ಟವಾಗಿ ಸುರತ್ಕಲ್ ಮೇಳದಲ್ಲಿ ಅವರ ಕಲಾ ವ್ಯವಸಾಯದ ಮೂಲಕವಾಗಿ ತೀರಾ ಸುಪರಿಚಿತರಾದವರು. ಕವಿಯಾಗಿ ಅನೇಕ ಪ್ರಸಂಗಗಳ ರಚನೆಗೆ ಕಾರಣರಾದಂತಹ, ಸ್ತ್ರೀವೇಷಧಾರಿಯಾಗಿ ಅನೇಕ ಉದ್ದಾಮ ಕಲಾವಿದರ ಸಾಹಚರ್ಯದಿಂದ ಅವರಿಗೆ ಒಡನಾಡಿಯಾಗಿ ರಂಗದಲ್ಲಿ ಅನೇಕ ಸತ್ವಪೂರ್ಣವಾದಂತಹ ಪ್ರಸಂಗಗಳ ಸತ್ವಪೂರ್ಣವಾದ ಪಾತ್ರಗಳು ಉಜ್ವಲವಾಗಿ ಬೆಳಗುವುದಕ್ಕೆ ಕಾರಣರಾದಂತಹ, ಗುರುಗಳಾಗಿ ಅನೇಕ ಕಲಾವಿದರನ್ನು ರೂಪಿಸಿದಂತಹ ತೆಂಕುಬಡಗಿನ ಸರ್ವಾಂಗ ಸುಂದರ ಸ್ತ್ರೀವೇಷಧಾರಿಯಾದ MK ರಮೇಶಾಚಾರ್ಯರನ್ನು ಯಕ್ಷಧ್ರುವ ಕಲಾ ಗೌರವ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಐರ್ಬೈಲ್ ಆನಂದ್ ಶೆಟ್ಟಿ ಅವರು ಬಡಗಿನ ಒಂದು ವಿಶಿಷ್ಟ ಛಾಪಿನ ವೇಷಧಾರಿಯಾಗಿ ಈಗಾಗಲೇ ಜನಮಾನಸದಲ್ಲಿ ಚಿರಕೀರ್ತಿಯನ್ನು ಹೊಂದಿದವರು. ಹಾರಾಡಿ ಪರಂಪರೆಯ ಪ್ರಾತಿನಿಧಿಕ ಕಲಾವಿದ ಅಂತ ಆಡಬಹುದು. ಯಾಕೆ ಅಂತಂದರೆ ಹಾರಾಡಿ ಗಾಣಿಗ ಪರಂಪರೆಯಿಂದಲೇ ನೃತ್ಯಾಭ್ಯಾಸವನ್ನು ಮಾಡಿ ಕ್ರಮಬದ್ಧವಾಗಿ ಕೋಡಂಗಿ ವೇಷದಿಂದ ತೊಡಗಿ ಹಂತವಾಗಿ ಬೆಳೆಯುತ್ತಾ ಅನೇಕ ಗೌರವಾದರಗಳಿಗೆ ಪಾತ್ರರಾದಂತಹ ನಿರಂತರ ಕಲಾ ವ್ಯವಸಾಯ ಮಾಡ್ತಾ ಇರುವ ಹಿರಿಯ ಕಲಾವಿದರಾದ ಶ್ರೀಯುತ ಐರ್ವೇಲ್ ಆನಂದ್ ಶೆಟ್ಟರನ್ನು ಯಕ್ಷಧ್ರುವ ಕಲಾ ಗೌರವವನ್ನಿತ್ತು ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಈಗಾಗಲೇ ಗೌರವವನ್ನು ಸ್ವೀಕರಿಸಿದ ನಾಲ್ವರು ಕೂಡ ತೆಂಕುಬಡಗಿನ ಪ್ರಖ್ಯಾತರಾದಂತಹ ವೃತ್ತಿಪರ ಕಲಾವಿದರು. ಸಾಧನೆಯಿಂದ ಸಿದ್ಧಿಯಿಂದ ಜನಮಾನಸದಲ್ಲಿ ಅಭಿಮಾನವನ್ನು ಅವಿರತವಾಗಿ ಹೊಂದಿದವರು. ಮುಂದೆ ಕಲಾ ಗೌರವವನ್ನು ಸ್ವೀಕರಿಸಲಿಕ್ಕಿರುವಂತಹ ವಯೋವೃದ್ಧರಾದ ಹಿರಿಯರು ಶ್ರೀಯುತ ಕುತ್ಲೋಡಿಕೆ ವಾಶೆಟ್ಟಿಯವರು, ಸಿದ್ದಗಟ್ಟೆ ಸಮೀಪದವರು. ಹವ್ಯಾಸಿ ನೆಲೆಯಲ್ಲಿ ತಾಳಮದ್ದಲೆ ಅರ್ಥಧಾರಿಯಾಗಿ ತನ್ನ ಶಾರೀರದ ಬಲದಿಂದ ತನ್ನದಾದ ಚಿಂತನೆಯ ವೈಶಿಷ್ಟ್ಯದಿಂದ ಪ್ರತಿನಾಯಕ ಪಾತ್ರಗಳನ್ನು ಜನಮಾನಸದಲ್ಲಿ ಚಿರಮುದ್ರೆಯೊತ್ತುವಂತೆ ಸ್ಥಾಪಿಸಿದವರು. ತನ್ನ ಜೊತೆಗಿದ್ದಂತಹ ಸಹವರ್ತಿಗಳಾದಂತಹ ಕಲಾವಿದರು ಬೆಳೆಯುವಲ್ಲಿ ಮಾರ್ಗದರ್ಶಕರಾಗಿ ನೆಲೆ ನಿಂತವರು. ನಮಗೆಲ್ಲರಿಗೂ ಪಕ್ಕನೆ ಪರಿಚಯ ಆಗಬೇಕು ಅಂತಾದರೆ ಕೀರ್ತಿಶೇಷರಾದಂತಹ ದಿವಂಗತ ಸಿದ್ದಗಟ್ಟೆ ಚೆನ್ನಪ್ಪ ಶೆಟ್ಟರಿಗೆ ಗುರುಸ್ಥಾನೀಯರಾಗಿ ಅವರಿಗೆ ಮಾರ್ಗದರ್ಶನ ಮಾಡಿ ಅವರು ಎತ್ತರಕ್ಕೆ ಹೋಗ್ತಾ ಇರುವಂತೆಯೇ ಕೀರ್ತಿ ಪ್ರಸಿದ್ಧಿಯನ್ನು ಪಡೆಯುತ್ತಾ ಇರುವಂತೆ ಅದರಿಂದಲೇ ಸಂತುಷ್ಟ ಮಾನಸರಾದವರು. ನಾಟಕದಲ್ಲೂ ಯಕ್ಷಗಾನದಲ್ಲೂ ಹವ್ಯಾಸಿಯಾಗಿ ಭಾಗವಹಿಸಿದಂತಹ ಅವರು ಸಾಮಾಜಿಕ ಮುಂದಾಳುವು ಹೌದು. ಚೆನ್ನಪ್ಪ ಶೆಟ್ಟರು ಇವತ್ತಿದ್ದಿದ್ದರೆ ಪಟ್ಲ ಸತೀಶ್ ಶೆಟ್ಟರ ಈ ಅಭ್ಯುದಯವನ್ನು ಅವರ ನೇತೃತ್ವದಲ್ಲಿ ನಡೀತಾ ಇರುವ ಕಾರ್ಯವನ್ನು ವೃತ್ತಿಪರರಾಗಿದ್ದು ಈಗ ಹವ್ಯಾಸಿಯಾಗಿ ಪ್ರವೃತ್ತರಾಗಿರುವಂತಹ ಪಾರೆಕೋಡಿ ಗಣಪತಿ ಭಟ್ರು ಈ ಗೌರವವನ್ನು ಸ್ವೀಕರಿಸುವುದಕ್ಕಿದ್ದಾರೆ. ಮಂಜೇಶ್ವರದ ಕುರುಡಪದ ಸನಿಹದ ಪಾರೆಕೋಡಿ ಗ್ರಾಮದವರು. ನಿಡ್ಲೆಯವರಲ್ಲಿ ಕೀರ್ತಿಶೇಷರಾದ ನಿಡ್ಲೆ ನರಸಿಂಹಭಟ್ರಲ್ಲಿ ಭಾಗವತಿಕೆ ಅಭ್ಯಾಸವನ್ನು ಮಾಡಿದವರು. ಪುತ್ತೂರು ಶ್ರೀಧರ ಭಂಡಾರಿಯವರ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿಯಲ್ಲಿ ಭಾಗವತರಾಗಿ ಸಂಗೀತಗಾರರಾಗಿ ಕಲಾ ವ್ಯವಸಾಯ ಪ್ರಾರಂಭ ಮಾಡಿ ಬಪ್ಪನಾಡು ಕಟೀಲು ಮೊದಲಾದಂತಹ ಮೇಳಗಳಲ್ಲೂ ಕಲಾ ವ್ಯವಸಾಯ ಮಾಡಿ ಈಗ ಸದ್ಯ ಅನೇಕ ಸಂಘ ಸಂಸ್ಥೆಗಳ ಆಟಕೂಟಗಳಲ್ಲಿ ಭಾಗವತರಾಗಿ ಸದಾ ಹವ್ಯಾಸಿ ರಂಗಭೂಮಿ ಸಜೀವವಾಗಿರುವಲ್ಲಿ ತನ್ನದಾದ ದೇಣಿಗೆಯನ್ನು ಕೊಡುಗೆಯ ರೂಪದಲ್ಲಿ ಕೊಡ್ತಾ ಇರುವವರು. ಸದಾ ಸ್ಮೇರಮುಖಿಯಾದಂತಹ ಶ್ರೀಯುತ ಪಾರೆಕೋಡಿ ಗಣಪತಿ ಭಟ್ರನ್ನು ಹವ್ಯಾಸಿ ಕಲಾವಿದರೆಂಬ ನೆಲೆಯಲ್ಲಿ ಇವತ್ತು ಯಕ್ಷಧ್ರುವ ಕಲಾ ಗೌರವವನ್ನಿತ್ತು ಗೌರವಿಸ್ತಾ ಇದ್ದೇವೆ. ಮುಂದೆ ಮಹಿಳಾ ವಿಭಾಗದಲ್ಲಿ ಸಾಧಕಿಯಾಗಿ ಗಮನಾರ್ಹವಾದಂತಹ ಕಲಾ ಸೇವೆಯನ್ನು ಮಾಡಿದಂತಹ ಶ್ರೀಮತಿ ಶೀಲಾ ಕೆ ಶೆಟ್ಟಿ ಇವರನ್ನು ಗೌರವಿಸ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯ ಎರ್ಮಾಳಿನವರು. ಅವರ ವಿಶಿಷ್ಟವಾದ ಸಾಧನೆ ಅಂತಂದರೆ ಉಡುಪಿ ಜಿಲ್ಲೆಯ ಪ್ರಪ್ರಥಮ ಮಹಿಳಾ ಯಕ್ಷಗಾನ ಮತ್ತು ತಾಳಮದ್ದಲೆ ತಂಡದ ಸ್ಥಾಪಕಿಯಾದವರು. ಈ ಯಕ್ಷಕಲಾಯಾನದಲ್ಲಿ ಆ 25 ವರ್ಷಗಳ ಕಾಲ ಸಂಸ್ಥೆಯ ಬೆನ್ನೆಲುಬಾಗಿ ದುಡಿಯುವುದು ಅಂತಂದರೆ ಸುಲಭ ಅಲ್ಲ. ರಾಜಕೀಯವಾಗಿ ಸಾಮಾಜಿಕವಾಗಿ ಅನೇಕ ಸಂಘ ಸಂಸ್ಥೆಗಳ ನೇತೃತ್ವವನ್ನು ವಹಿಸಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಬಿಜೆಪಿ ಯುವ ಮೋರ್ಚಾ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದುಕೊಂಡು ರಾಜಕೀಯವಾಗಿ ಸಾಮಾಜಿಕವಾಗಿ ಅನೇಕ ಸ್ತರದಲ್ಲಿ ಸಾಧನೆ ಮಾಡ್ತಾ ಬಂದಂತಹ ಅಸಾಮಾನ್ಯ ಸಾಧಕಿ ಶ್ರೀಮತಿ ಶೀಲಾ ಕೆ ಶೆಟ್ಟಿಯವರು. ಅವರಿಗೆ ಯಕ್ಷಧ್ರುವ ಕಲಾ ಗೌರವ ಸಲ್ಲುತ್ತಾ ಇದೆ. ಶ್ರೀಮತಿ ಮಹಾಲಕ್ಷ್ಮಿ ಡಿ ರಾವ್ ಇವರು ಮುಂದೆ ಯಕ್ಷಧ್ರುವ ಕಲಾ ಗೌರವವನ್ನು ಸ್ವೀಕರಿಸುವುದಕ್ಕಿರುವವರು.
ಶ್ರೀಮತಿ ಮಹಾಲಕ್ಷ್ಮಿ ಡಿ ರಾವ್ ಇವರು ಯಕ್ಷಗಾನ ಹಾಗೂ ತಾಳಮದ್ದಲೆ ಕಲಾವಿದೆ, ಸಂಘಟಕಿಯಾಗಿ ಕಲಾ ವಲಯದಲ್ಲಿ ಸುಪರಿಚಿತರಾದವರು. ಭಜನಾ ಮಂಡಳಿಯ ಸಕ್ರಿಯ ಸದಸ್ಯೆಯಾಗಿ ಅವಿರತವಾಗಿ ಅದರಲ್ಲೂ ಭಾಗವಹಿಸ್ತಾ ಬಂದವರು. ಕುಳಾಯಿ ಪರಿಸರದ ಪ್ರಪ್ರಥಮ ಮಹಿಳಾ ತಂಡದ ಸ್ಥಾಪಕಿ. ಊರ ಪರವೂರ ಅನೇಕ ಪ್ರತಿಷ್ಠಿತ ಕಲಾ ವೇದಿಕೆಗಳಲ್ಲಿ ಗಮನಾರ್ಹವಾದಂತಹ ಪ್ರಶಂಸಾರ್ಹವಾದ ಪ್ರದರ್ಶನಗಳನ್ನಿತ್ತು ಗೌರವಾದರಗಳನ್ನು ಸಂಪಾದಿ ಮಹಾಲಕ್ಷ್ಮಿ ಡಿ ರಾವ್ ಇವರಿಗೆ ಯಕ್ಷಧ್ರುವ ಕಲಾ ಗೌರವ ಸಲ್ಲುತ್ತಾ ಇದೆ. ಕಲೆಯಲ್ಲಿ ಪ್ರತಿಭೆಯ ಪ್ರಾಬಲ್ಯದ ಮೂಲಕವಾಗಿ ಪ್ರಸಿದ್ಧರಾದಂತಹ ಸಿದ್ಧಪುರುಷರು 8 ಮಂದಿ, ಅವರೆಲ್ಲರನ್ನೂ ಕೂಡ ಯಕ್ಷಧ್ರುವ ಕಲಾ ಗೌರವದ ಮೂಲಕವಾಗಿ ಪುರಸ್ಕರಿಸಿದಂತಹ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಇದರ ಸರ್ವ ಭಾರವಾಹಿಗಳಿಗೂ ಹಾಗೂ ಪಟ್ಲ ಸತೀಶ್ ಶೆಟ್ಟರಿಗೆ ಪ್ರತ್ಯೇಕವಾಗಿ ಕಲಾಭಿಮಾನಿಗಳ ಪರವಾಗಿ ಅಭಿವಂದನೆಗಳನ್ನು ಸಲ್ಲಿಸ್ತಾ ಈ 8 ಮಂದಿಯನ್ನು ಅಭಿನಂದಿಸ್ತೇನೆ. ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಯಕ್ಷಧ್ರುವ ಕಲಾ ಗೌರವವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ನಮ್ಮನ್ನೆಲ್ಲ ಸನ್ಮಾನಿಸಿದ್ದಾರೆ. ಅದಕ್ಕಾಗಿ ಪಟ್ಲ ಫೌಂಡೇಶನ್ನ ಅಧ್ಯಕ್ಷರಾದಂತಹ ಸತೀಶ್ ಶೆಟ್ಟಿ ಪಟ್ಲ ಇವರಿಗೆ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ನಾನು ಕೊರಿಯದ ಮನೆಯಾಗಿ ಕಿಂಚಿತ್ತು ಅಂತೇಳಿ ಅವರು ಏನು ಕೊಟ್ಟಿದ್ದಾರ ಅದನ್ನು ಅವರಿಗೆ ಕೊಡಬೇಕು ಅನ್ನೋಂಥ ಒಂದು ಇಚ್ಛೆ ಉಂಟು ನನಗೆ. ದಯಮಾಡಿ ಪಟ್ಲ ಸತೀಶ್ ಶೆಟ್ಟಿ ಇಲ್ಲಿಗೆ ಬರಬೇಕು. ಅತ್ತ ಅವು ಬುಕ್ಕ ತೆತ್ತೋಣಲ್ಲಿ ಏನೇನ ಹಿಡಿದೆತ್ತೋಣ ದಯಮಾಡಿ ಸತೀಶ್ ಶೆಟ್ರು ಬನ್ನಿ. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಮ್ಮಿಂದ ಮಾಡ್ಲಿಕ್ಕೆ ಆಗೋದಿಲ್ಲ, ಇನ್ನು ನಮ್ಮಿಂದ ಆಗೋದಿಲ್ಲ. ನಾವೆಲ್ಲ ಆರೋಗ್ಯ ಆಗಿ ಉಂಟಲ್ಲ, ಕೆಳಗೆ ಬರ್ತಾ ಇದ್ದೇವೆ. ನೀವು ಶಾಶ್ವತವಾಗಿ ಅದನ್ನು ಮುಂದುವರಿಸಿ ಹಾಗೆ ಒಡಿಯೂರು ಸ್ವಾಮಿಗಳು ಕಟೀಲು ತಾಯಿ ನಿಮಗೆ ಅನುಗ್ರಹ ಮಾಡಲಿ. ಯಾಕೆ ನಾನು ಕುರಿಯದವಾಗಿ ಹೇಳ್ತೇನೆ ಅಂದರೆ, ನೀವು ಫಸ್ಟ್ ಮೇಳಕ್ಕೆ ಬರಬೇಕಿದ್ರೆ ನಿಮಗೆ ಗೊತ್ತುಂಟಲ್ಲ, ನೀವು ಕುರಿಯಕ್ಕೆ ಬಂದಿದ್ದೀರಿ, ನಮ್ಮ ದೊಡ್ಡ ತಂದೆಯವರಿಗೆ ಪಟಕ್ಕೆ ನಮಸ್ಕಾರ ಮಾಡಿದ್ದೀರಿ. ಈ ರೀತಿ ಮೇಲೆ ಹೋದ್ರಿ ಇನ್ನೂ ಇದು ಮುಂದುವರಿತಾ ಹೋಗಲಿ ಅಷ್ಟೇ ನಾನು ಕುರಿಯದವಾಗಿ ಹೇಳುದು. ಅದು ಎಷ್ಟು ದುಡ್ಡು ಉಂಟು ಅಂತ ಹೇಳುದು ಬೇಡ. ಎಲ್ಲ ಕಲಾವಿದರ ಒಳಗಿರುವ ಕಲೆಯನ್ನ ಗುರುತಿಸಿ ಇವತ್ತು ಯಕ್ಷಕಲಾ ಗೌರವವನ್ನ ನೀಡಿದ್ರು ಕೂಡ ಪಟ ಸತೀಶ್ ಶೆಟ್ಟಿ ಅವರು ಮಾಡುವಂತಹ ಸಾಮಾಜಿಕ ಸೇವೆಗೆ ಶಾಬಾಸ್ಗಿರಿಯನ್ನು ಕೊಟ್ಟು ನಮ್ಮ ಟ್ರಸ್ಟ್ಗೆ ಅವರ ಹಣವನ್ನ ಅವರ ದಾನದ ರೂಪದಲ್ಲಿ ಕೊಟ್ಟಿದ್ದಾರೆ. ಧನ್ಯವಾದಗಳು ಶ್ರೀ ಗಣಪತಿ ಶಾಸ್ತ್ರಿಯವರಿಗೆ. ನಮ್ಮ ಸ್ಥಾಪಕ ಅಧ್ಯಕ್ಷರಾದಂತಹ ಪಟ್ಲ ಸತೀಶ್ ಶೆಟ್ಟಿ ಅವರ ಬಹುದೊಡ್ಡ ಕನಸು ಪಟ್ಲಾಶ್ರಯ ಯೋಜನೆ. ಸುಮಾರು 100 ಮನೆಗಳನ್ನು ನಿರ್ಮಿಸಿಕೊಡುವಂತಹ ಯೋಜನೆ. ಈಗಾಗಲೇ ಈ ಯೋಜನೆಗೆ ಸ್ಪಂದಿಸಿ ಅದೆಷ್ಟೋ ಕಲಾಭಿಮಾನಿಗಳು, ಕಲಾ ಪೋಷಕರು ತಮ್ಮ ದೇಣಿಗೆಯ ರೂಪದಲ್ಲಿ ನಮ್ಮ ಯೋಜನೆಯಂತೆ ಒಂದು ಮನೆಯ ಖರ್ಚಿನ ಬಾಬ್ತು 5 ಲಕ್ಷವನ್ನ ಕೊಡುವಂತಹ ಸಂಕಲ್ಪವನ್ನ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಸುರತ್ಕಲ್ ಘಟಕದಿಂದ ನಮಗೆ ಈಗಾಗಲೇ 5 ಮನೆಯ ದೇಣಿಗೆ ಬಂದಿದೆ. ಆ ಒಂದು ಮನೆಯ ದೇಣಿಗೆಯ ಬಾಬ್ತು 5 ಲಕ್ಷವನ್ನ ಕೊಡುಗೈ ದಾನಿಗಳು ಪ್ರಖ್ಯಾತ ಗುತ್ತಿಗೆದಾರರಾದಂತಹ ಶ್ರೀ ಬಿ ಶೆಟ್ಟಿ ಅವರು ಈಗ ವೇದಿಕೆಗೆ ಆಗಮಿಸಿ ನಮ್ಮ ಟ್ರಸ್ಟಿನ ಕೋಶಾಧಿಕಾರಿಯಾದ ಶ್ರೀ CA ಸುದೇಶ್ ಕಮ್ಮೇರ ಇವರಿಗೆ 5 ಲಕ್ಷದ ಚೆಕ್ ಅನ್ನ ಈಗ ಹಸ್ತಾಂತರಿಸ್ತಾ ಇದ್ದಾರೆ. ಎಲ್ಲರೂ ಕರತಾಡನದೊಂದಿಗೆ ಶ್ರೀ ಬಿ ಶೆಟ್ಟಿ ಅವರನ್ನ ಹಾಗೂ ಅವರ ಸಾಧರ್ಮಿಣಿಯನ್ನ ವೇದಿಕೆಗೆ ನಾವು ಸ್ವಾಗತಿಸಬೇಕು. PWDಯ A ಕ್ಲಾಸ್ ಕಾಂಟ್ರಾಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀ ಬಿ ಬಾಲಕೃಷ್ಣ ರೈ ಹಾಗೂ ಅವರ ಸಹಧರ್ಮಿಣಿ ಶ್ರೀಮತಿ ರವಿಕಲಾ ಬಾಲಕೃಷ್ಣ ರೈ ದಂಪತಿಗಳು ನಮ್ಮ ಟ್ರಸ್ಟಿಗೆ 5 ಲಕ್ಷ ರೂಪಾಯಿಯ ಚೆಕ್ ಅನ್ನ ಈಗ ಗೃಹ ನಿರ್ಮಾಣದ ಯೋಗಿಗೆ ಹಸ್ತಾಂತರಿಸ್ತಾ ಇದ್ದಾರೆ. ಇನ್ನೊಂದು ವಿಚಾರ ಬಂಧುಗಳೇ, ನಾವು ಬಾಲಕೃಷ್ಣ ರೈಗಳ ಹತ್ರ ಈ ಗೃಹ ನಿರ್ಮಾಣದ ಯೋಜನೆಗೆ ನೆರವು ಕೇಳಿ ಹೋಗ್ಲಿಲ್ಲ. ಅವರೇ ಪೇಪರ್ನ ಮುಖಾಂತರ ಸುದ್ದಿಯನ್ನ ತಿಳಿದು ಫೋನ್ ಮುಖಾಂತರ ನಮ್ಮ ಪುಷ್ಪರಾಜ್ ಶೆಟ್ಟಿ, ಸುಧಾಕರ ಪೂಂಜರವರು ಹಾಗೂ ಬಾಲಕೃಷ್ಣ ಶೆಟ್ಟಿ ಬಾಳ ಜಗನ್ನಾಥನ್ನ ಇವರ ಮುಖಾಂತರವಾಗಿ ಅವರು ಸ್ವಯಂ ಪ್ರೇರಿತರಾಗಿ ಈ ದಾನವನ್ನ ನಮ್ಮ ಟ್ರಸ್ಟ್ಗೆ ನೀಡ್ತಾ ಇದ್ದಾರೆ. ಧನ್ಯವಾದಗಳು ಶ್ರೀಯುತ ಬಿ ಬಾಲಕೃಷ್ಣ. ಕಳೆದ ವರ್ಷ ಯೋಗೀಶ್ ಕುಮಾರ್ ಸಾಗರ ಎನ್ನುವ ಕಲಾವಿದರಿಗೆ ರೂಪಾಯಿ 50,000 ನೆರವನ್ನು ಇದೇ ವೇದಿಕೆಯಲ್ಲಿ ನೀಡಲಾಗಿತ್ತು. ಆ ಕಲಾವಿದರು ಇಲ್ಲೇ ಇದ್ದಾರೆ. ಸಿಗಂದೂರು ಮೇಳದ ಕಲಾವಿದ ಅವಘಡಕ್ಕೆ ಒಳಗಾಗಿ ತನ್ನ 2 ಕಾಲುಗಳ ಸ್ವಾಧೀನತೆಯನ್ನು ಕಳೆದುಕೊಂಡಂತಹ ಒಬ್ಬ ನತದೃಷ್ಟ. ಆ ಕಲಾವಿದನ ನೋವಿಗೆ ಸ್ಪಂದಿಸಿ ಕಳೆದ ವರ್ಷ ದೇಣಿಗೆ ನೀಡಿದ್ದೇವೆ. ಅದೇ ಸಂದರ್ಭದಲ್ಲಿ ಅವರ ಪುತ್ರನ ವಿದ್ಯಾಭ್ಯಾಸಕ್ಕಾಗಿ
ಪಟ್ಲ ಟ್ರಸ್ಟಿನ ಮೂಲಕ ಪ್ರತಿ ವರ್ಷ ನೆರವು ನೀಡುತ್ತೇವೆ ಎನ್ನುವಂತಹ ಮಾತು ಕೊಟ್ಟಿದ್ದೆವು. ಅದೇ ರೀತಿ ಈ ವರ್ಷದಿಂದ ಅವರ ಸುಪುತ್ರನ ವಿದ್ಯಾಭ್ಯಾಸಕ್ಕೆ ನೆರವಾಗುವ ರೀತಿಯಲ್ಲಿ ರೂಪಾಯಿ 15,000ವನ್ನು ಸಹಾಯಧನವಾಗಿ ನೀಡ್ತಾ ಇದ್ದೇವೆ. ಸಂಯೋಜಕರಾದ ಉದಯ ಶೆಟ್ಟಿಯವರು ಕಲಾವಿದರ ಕಾಮಧೇನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಎನ್ನುವ ಮಾತಿಗೆ ಪೂರಕವಾಗಿ ರೂಪಾಯಿ 15,000 ವಿದ್ಯಾನಿಧಿಯ ಸಹಾಯವನ್ನು ಈಗ ನೀಡ್ತಾ ಇದ್ದೇವೆ. ಸಹನಾ ರಾಜೇಶ್ ಇಲಾಖೆ ಶೆಟ್ಟಿ ಅವರು ಅವರಿಗೆ ನೀಡಿದಂತಹ ಚೆಕ್ ಅನ್ನು ಕೂಡ ಕುರಿಯ ಗಣಪತಿ ಶಾಸ್ತ್ರಿಗಳ ಹಾಗೆ ಯಕ್ಷಧ್ರುವ ಫೌಂಡೇಶನ್ಗೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಬಂಧುಗಳೇ, ಯೋಗೀಶ್ ಕುಮಾರ್ ಅವರನ್ನು ನೀವು ನಿಮ್ಮ ಕಣ್ಣಾರೆ ಕಾಣ್ತಾ ಇದ್ದೀರಿ. ನಾನು ಅಲ್ಲೇ ಕುಳಿತಲ್ಲಿಗೆ ಅವರಿಗೆ ಆ ಚೆಕ್ ಅನ್ನು ಹಸ್ತಾಂತರಿಸ್ತಾ ಹೇಳಿದ್ರು, ಅವರೇ ಕೇಳ್ತಾ ಇಲ್ಲ. ಅವರನ್ನು ಇಲ್ಲಿವರೆಗೆ ಕರೆತರುವ ಪ್ರಮೇಯ ಬೇಡ ಅಂತ ನಾನು ಹೇಳಿದ್ರು, ಅವರು ಕೇಳ್ತಾ ಇಲ್ಲ. ಅವರಿಗೆ ಇಲ್ಲಿ ಕೂತೆ ನಮ್ಮ ಜೊತೆ ಒಂದು ಫೋಟೋ ಬೇಕು ಅಂತ ಅವರ ಅಪೇಕ್ಷೆ. ನಾನು ಕೇಳಿದ್ರು ಕೇಳದೆ ಇಲ್ಲಿವರೆಗೆ ಅಷ್ಟು ಕಷ್ಟದಲ್ಲಿ ನಡ್ಕೊಂಡು ಬಂದು ಒಂದು ಭಾವಚಿತ್ರವನ್ನು ತಗೊಂಡು ಅವರ ಅಪೇಕ್ಷೆ ಹಾಗೆ ನಾವು ಅವರನ್ನು ಇಲ್ಲಿ ಕರೆತಂದೆವು. ಹಾಗಾಗಿ ನಮ್ಮಿಂದ ಆ ಕಿಂಚಿತ್ ದೇಣಿಗೆಯನ್ನು ಸ್ವೀಕರಿಸಿದ ಯೋಗೀಶ್ ಕುಮಾರ್ ಅವರ ಕುಟುಂಬಕ್ಕೆ ನಾವು ಹೃತ್ಪೂರ್ವಕವಾದ ಅಭಿನಂದನೆ. ಟ್ರಸ್ಟ್ನ ಬೇರೆ ಬೇರೆ ಯೋಜನೆಗಳ ಪೈಕಿ ಗೃಹ ಯೋಜನೆ ಕಲಾವಿದರ ಮನೆ ನಿರ್ಮಾಣಕ್ಕಾಗಿ 25,000 ರೂಪಾಯಿಯನ್ನ ಟ್ರಸ್ಟ್ನಿಂದ ನೀಡಲಾಗಿದೆ. ಈ ಬಾರಿ 17 ಕಲಾವಿದರಿಗೆ ಈ ವೇದಿಕೆಯಲ್ಲಿ ನಾವು ತಲಾ 25,000ವನ್ನ ವಿತರಿಸ್ತೇವೆ. ಹೆಸರನ್ನ ಹೇಳಿದ ಕೂಡಲೇ ಕಲಾವಿದರು ಆದಷ್ಟು ಬೇಗ ವೇದಿಕೆಗೆ ಬಂದು ಚೆಕ್ ಅನ್ನ ಕಲೆಕ್ಟ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಆನಂದ್ ಅಂಕೋಲಾ, ಜನಾರ್ದನ ಉಪ್ಪುಂದ, ಮಿಜಾರ್ ತಿಮ್ಮಪ್ಪ, ರಾಮಭಂಡಾರಿ ಚಾರ್ಮಾಡಿ, ಈಶ್ವರ್ ಪ್ರಸಾದ್ ಧರ್ಮಸ್ಥಳ, ಚಂದ್ರಾಸ್ ತುಂಬೆ, ಪಟ್ಲ ಆಶ್ರಯ ಯೋಜನೆಗೆ 5 ಲಕ್ಷ ರೂಪಾಯಿದ ದೇಣಿಗೆ ನೀತೆ ಕೊರೊಂದುಲ್ಲೇರು.
ಗುಣಶೀಲ ಶೆಟ್ಟಿ ಮತ್ತು ಪ್ರವೀಣ್ ಶೆಟ್ಟಿ ವಕ್ವಾರಿಯವರು ಪಟ್ಲಾಶ್ರಯ ಯೋಜನೆಗೆ ರೂಪಾಯಿ 5 ಲಕ್ಷ ದೇಣಿಗೆಯನ್ನು ನೀಡ್ತಾ ಇದ್ದಾರೆ. ಟ್ರಸ್ಟಿನ ಕೋಶಾಧಿಕಾರಿ CA ಸುದೇಶ್ ಕುಮಾರ್ ರೈ. ದುಬಾಯಿ ಶ್ರೀ ಭ್ರಮರಾಂಬಿಕೆ ಆಶೀರ್ವಾದಗಳಿಂದ ಸಾಗಿ ಬರುತ್ತಿರುವ ವಿದ್ಯಾರ್ಥಿ ಪ್ರೋತ್ಸಾಹ ಸತ್ರ ಯಕ್ಷಧ್ರುವ ಪಟ್ಲ ಸಂಭ್ರಮ 2018 ಈ ವರ್ಷ ಕೂಡ ಸಂಭ್ರಮ ಉಲ್ಲಾಸಗಳಿಂದ ಪ್ರಸ್ತುತಪಡಿಸಲಾಗುತ್ತದೆ. ಈ ಬಾರಿ ಒಟ್ಟು 161 ವಿದ್ಯಾರ್ಥಿಗಳಿಗೆ ನಾವು ಸ್ಕಾಲರ್ಶಿಪ್ ಅನ್ನು ನೀಡ್ತಾ ಇದ್ದೇವೆ. ಇದರಲ್ಲಿ 138 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಪ್ರೋತ್ಸಾಹಧನ ತಲಾ 2,000 ರೂಪಾಯಿ, 20 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ ತಲಾ 5,000 ರೂಪಾಯಿ ಮತ್ತು ಸರ್ಟಿಫಿಕೇಟ್ ಪುರಸ್ಕಾರ. ಚಿತ್ರ ನಟರಾದ ಆಗಮಿಸ್ತಾ ಇದ್ದಾರೆ. ಹಾಗೂ ತಲಾ 5,000 ರೂಪಾಯಿ. ಜೀವನ್ 9ನೇ ತರಗತಿ 97%. PUC ಹಾಗೂ ಡಿಪ್ಲೊಮಾ ಲೆವೆಲ್. ವಿದ್ಯಾಶ್ರೀ MV ಸೆಕೆಂಡ್ PUC 92.66. ವಿದ್ಯಾಶ್ರೀ MV ಸೆಕೆಂಡ್ PUC ಸೈನ್ಸ್ 92.66. ಪೂಜಾ ಬಿ ಚಂದನ್ ಸೆಕೆಂಡ್ PUC ಕಾಮರ್ಸ್ 94.67. ಡಿಗ್ರಿ ಲೆವೆಲ್. ಚೈತ್ರಾ ಎಂ ಸೆಕೆಂಡ್ BCom 83.87. ದಯಮಾಡಿ ಆದಷ್ಟು ಬೇಗ ಬನ್ನಿ, ಸಮಯದ ಅಭಾವ ಇರುವುದರಿಂದ. ಸುದೀಪ್ ಚಂದ್ರಹಾಸ್ ನಾಯಕ್ 4th ಇಯರ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ 83.7.
ಪ್ರಸನ್ನ ಕುಮಾರ್ ಶೆಟ್ಟಿ ಇವರು ಸೆಕೆಂಡ್ PUC ಯಲ್ಲಿ ಗರಿಷ್ಠ ಅಂಕವನ್ನು ಗಳಿಸಿ ಬಂಗಾರದ ಪದಕವನ್ನು ಪಡೆದಿರ್ತಾರೆ. ಈಗ ಒಂದು ವಿಷಯವನ್ನು ಹೇಳಲಿಕ್ಕೆ ನಂಗೆ ಬಹಳ ಸಂತೋಷವಾಗ್ತಾ ಇದೆ. ಆ ವಿಚಾರ ಏನಂದ್ರೆ, ಈ ಬಾರಿಯ ಸೆಕೆಂಡ್ PUC ಯಲ್ಲಿ 98.5 ಅಂಕವನ್ನು ಗಳಿಸಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ 5ನೇ ರ್ಯಾಂಕ್ ಅನ್ನ ಪಡೆದಿರುವಂತಹ ಈಕೆ ಓರ್ವ ಯಕ್ಷಗಾನ ಕಲಾವಿದೆ ಹಾಗೂ ಸುರತ್ಕಲ್ ಘಟಕದ ಪ್ರಧಾನ ಕಾರ್ಯದರ್ಶಿಯಾದಂತಹ ಲೀಲಾವತಿ ಶೆಟ್ಟಿ ಕಟ್ಲಾ ಇವರ ಮಗಳು ಬಿಂದಿಯಾ ಎಲ್ ಶೆಟ್ಟಿ. ಜೋರಾದ ಚಪ್ಪಾಳೆಯ ಮೂಲಕ ಇವಳನ್ನ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯಕ್ಕೆ 5ನೇ ರ್ಯಾಂಕ್ ಅನ್ನ ಪಡೆದಿರುತ್ತಾಳೆ ಸೆಕೆಂಡ್ PUC ಯಲ್ಲಿ, ಹಾಗೂ ಇವಳು SSLC ಯಲ್ಲಿ ರಾಜ್ಯಕ್ಕೆ 6ನೇ ಸ್ಥಾನವನ್ನು ಗಳಿಸಿರ್ತಾಳೆ. ಧನ್ಯವಾದಗಳು ಮನೋರಾವ್ ಅವರಿಗೆ. ಬಂಧುಗಳೇ, ನೀವೆಲ್ಲ ನಿರೀಕ್ಷೆ ಮಾಡುತ್ತಿದ್ದಂತಹ ಮುಖ್ಯ ಅತಿಥಿ ವೇದಿಕೆಯಲ್ಲಿದ್ದಾರೆ. ತೂಗುದೀಪ ಶ್ರೀನಿವಾಸ್, ಒಂದು ತಲೆಮಾರಿನ ಆ ಹೆಸರು ಚಿರಪರಿಚಿತ. ಈಗಿನ ತಲೆಮಾರು ಆ ತೂಗುದೀಪ ಎನ್ನುವ ಹೆಸರನ್ನು ಮತ್ತೆ ನೆನಪಿಸಿಕೊಳ್ಳುವುದು ತೂಗುದೀಪ ಪ್ರೊಡಕ್ಷನ್ನ ಮೂಲಕ ಆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಡಿಸ್ಟ್ರಿಬ್ಯೂಟರ್ ಆಗಿ ಚಲನಚಿತ್ರ ರಂಗದಲ್ಲಿ ತನ್ನದೇ ಆದಂತಹ ಛಾಪನ್ನು ಒತ್ತಿರುವ ದರ್ಶನ್ ಅವರ ದರ್ಶನ ಆದಾಗಲೇ ಪುಳಕಿತಾನಂದ ಭರಿತರಾದ ನೀವೆಲ್ಲ ಚಪ್ಪಾಳೆಯ ಸುರಿಮಳೆಯನ್ನು ಹರಿಸಿದ್ದೀರಿ. ಪಟ್ಲ ಭಾಗವತರು ಪ್ರೀತಿ ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದಾರೆ. ದರ್ಶನ್ ಅವರು ಇಂಟರ್ನ್ಯಾಷನಲ್ ಬ್ರಿಟಿಷ್ ಪಾರ್ಲಿಮೆಂಟರಿ ಅವಾರ್ಡ್, ದಕ್ಷಿಣ ಭಾರತೀಯ ಪ್ರಥಮವಾಗಿ ಆ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆಯುವುದು. ಪ್ರಾಣಿ ಪ್ರಿಯರಾದಂತಹ ಅವರು ಪ್ರೈವೇಟ್ ಝೂ ಅನ್ನು ಕೂಡ ಹೊಂದಿದ್ದಾರೆ. ಇದು ಅವರ ಒಂದು ವಿಶೇಷ ಆಸಕ್ತಿ. ಬೈಕ್ ಮತ್ತು ಕಾರ್ ರ್ಯಾಲಿಗಳಲ್ಲಿ ಪಾಲ್ಗೊಳ್ಳುವಂತಹ ಒಂದು ಹವ್ಯಾಸ ಕೂಡ ಅವರಿಗಿದೆ. ಇನ್ನೊಂದು, ಪಟ್ಲ ಭಾಗವತರ ಮಿತ್ರರಾದಂತಹ ಅವರಿಗೂ ಪಟ್ಲ ಭಾಗವತರಿಗೂ ಇರುವಂತಹ ಒಂದು ಸಂಬಂಧ. ಪಟ್ಲ ಭಾಗವತರು ಯಕ್ಷರಂಗಕ್ಕೆ ಬರಲಿಕ್ಕೆ ಕಾರಣ ಪಟ್ಲಗುತ್ತು ಮಹಾಬಲ್ ಶೆಟ್ರು, ಅವರ ತಂದೆಯವರು. ಅದೇ ರೀತಿ ದರ್ಶನ್ ಅವರು ಅವರ ತಂದೆ ತೂಗುದೀಪ ಶ್ರೀನಿವಾಸರ ಆ ಒಂದು ಪ್ರೇರಣೆಯಿಂದ ಸಿನಿಮಾ ರಂಗಕ್ಕೆ ಬಂದವರು ಸೇರಿಕೊಳ್ತಾ ಇದ್ದಾರೆ. ಅವರನ್ನು ಕಳೆದ ವರ್ಷ ಅವರನ್ನು ಉಳಿಪಾಡಿ ರಾಜೇಶ್ ಅಣ್ಣ ಅಂತ ಕರೀತಾ ಇದ್ದೇವೆ. ಈ ಬಾರಿ ಬಂಟ್ವಾಳದ ಶಾಸಕ ಉಳಿಪಾಡಿ ರಾಜೇಶ್ ಅಣ್ಣನವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. 5 ಎಕರೆ ಜಾಗ ಬೇಕು ಎನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಆರಂಭದಲ್ಲಿ ಇದ್ದದ್ದು ಒಂದು 3 ಎಕರೆ ಸಿಕ್ಕಿದ್ರೆ ಸಾಕು ಅಂತ. ಈ ಯೋಜನೆಯನ್ನು ಹಿಡಿದುಕೊಂಡು ಮಂಗಳೂರು ಉತ್ತರ ಅಂದ್ರೆ ಸುರತ್ಕಲ್ ಕ್ಷೇತ್ರದ ಶಾಸಕರಾಗಿದ್ದ ಮೊಹಿದ್ದೀನ್ ಬಾವ ಅವರ ಬಳಿಗೆ ನಮ್ಮ ಪಟ್ಲರ ನಿಯೋಗ ಹೋದಾಗ ಅವರು ಹೇಳಿದ್ರು, 3 ಎಕರೆ ಒಡೆಯ ಉಂಡು, 5 ಎಕರೆ ಬೋಡು, ಅವೇನು ಯಾನ್ ಮಲ್ತು ಕೊರ್ಪೆ ಅಂತ ಹೇಳಿ ಅದಕ್ಕೆ ಬೇಕಾದ ಚಾಲನೆಯನ್ನು ಕೊಟ್ಟಿದ್ದಾರೆ. ಅವರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ಮೊಹಿದ್ದೀನ್ ಬಾವ ಅವರು ವೇದಿಕೆಗೆ ಬರಬೇಕು. ಕೊಟ್ಟವರು ಧನ್ಯವಾದಗಳು ಮೊಹಿದ್ದೀನ್ ಬಾವ ಅವರಿಗೆ. ಮುಂದೆ ಸ್ಥಳೀಯ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ಯಕ್ಷ ಶಿಕ್ಷಣವನ್ನು ಪಡೆದು ಯಕ್ಷಗಾನ ಕ್ಷೇತ್ರದಲ್ಲಿ ಉತ್ತಮ ಕಲಾವಿದರಾಗಿ ಬೆಳೆಯುವಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನಿಂದ ವಿದ್ಯಾರ್ಥಿ ವೇತನವನ್ನು ನೀಡುವುದಕ್ಕಾಗಿ ಈ ವರ್ಷ 27 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಈಗಾಗಲೇ 13 ಮಂದಿ ವಿದ್ಯಾರ್ಥಿಗಳಿಗೆ ನೋಂದಾವಣಾ ಕಚೇರಿಯಲ್ಲಿ ನಾವು ವಿದ್ಯಾರ್ಥಿ ವೇತನ ಕೊಟ್ಟು ಗಳಿಸಿದ್ದೇವೆ. ಇದಾಗಲೇ ಕಾರ್ಕಳ ಯಕ್ಷ ಕಲಾರಂಗದ ವತಿಯಿಂದ ಉಚಿತ ಯಕ್ಷ ಶಿಕ್ಷಣ ಪಡೆದಂತಹ 14 ಮಂದಿ ವಿದ್ಯಾರ್ಥಿಗಳು ಸ್ವರೂಪ್ ಕಾಂತಾವರ, ಉಮೇಶ್ ಬಜಗೋಳಿ ಕಾರ್ಕಳ, ರಂಜಿತ್ ನಾಯಕ್ ಎಣ್ಣೆಹೊಳೆ, ಸುಮಂತ್ ಕಾರ್ಕಳ, ಈ 14 ಮಂದಿ ವಿದ್ಯಾರ್ಥಿಗಳಿಗೆ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನಿಂದ ನಮ್ಮ ಕಾರ್ಕಳ ಯಕ್ಷ ಕಲಾರಂಗದಿಂದ ಉಚಿತವಾಗಿ ಯಕ್ಷ ಶಿಕ್ಷಣ ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳು ಕಳೆದ ಜನವರಿಯಲ್ಲಿ ನಡೆದಂತಹ ಕಿಶೋರ ಯಕ್ಷೋತ್ಸವದಲ್ಲಿ ಅತ್ಯುತ್ತಮ ಪಾತ್ರ ವಹಿಸಿ ಆಸಕ್ತ ಕಲಾವಿದರಾದಂತಹ ಇವರಿಗೆ ವಿದ್ಯಾರ್ಥಿ ವೇತನ ನೀಡಿ ಗೌರವಿಸಿದ್ದೇವೆ. ಪಟ್ಲ ಫೌಂಡೇಶನ್ಗೆ ಯಕ್ಷ ಕಲಾರಂಗದ ವತಿ ಈ ವರ್ಷ ನಾವು 3 ಜನ ಕಲಾವಿದರಿಗೆ ವೈದ್ಯಕೀಯ ನೆರವನ್ನು
ನೀಡಲಿಕ್ಕೆ ಬಯಸ್ತಾ ಇದ್ದೇವೆ. ಕಲಾವಿದರ ಹೆಸರನ್ನು ಓದಿ ಹೇಳ್ತೇನೆ, ದಯವಿಟ್ಟು ಇಲ್ಲಿ ಆಗಮಿಸಿ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುತ್ತಿಗೆ ರಘುರಾಮ ಹೊಳ್ಳ, ಧರ್ಮಸ್ಥಳ ಮೇಳ, ಅವರು ಬೆಳಿಗ್ಗೆ ಈಗಾಗಲೇ ಸ್ವೀಕರಿಸಿರುತ್ತಾರೆ. ಹಾಲಾಡಿ ಕೃಷ್ಣ, ಮಂದಾರ್ತಿ ಮೇಳ. ರಾಘವೇಂದ್ರ ಶೆಟ್ಟಿ, ಬಡಬಾಳ, ಶನೀಶ್ವರ ಮೇಳ. ಇವರೆಲ್ಲರಿಗೂ ವೈದ್ಯಕೀಯ ನೆರವಾಗಿ ತಲಾ ರೂಪಾಯಿ 25,000 ಅವರು ಮನೆಯಲ್ಲಾದ ಒಂದು ಅವಘಡಕ್ಕೆ ಒಳಗಾಗಿ ಅದರ ಚಿಕಿತ್ಸೆಯನ್ನು ನಾವು ವಿಮಾ ಮೂಲಕ ಪಡೆದಿದ್ದೇವೆ. ಚಿಕಿತ್ಸೆಯ ಮೊತ್ತವನ್ನು ಆ ಮೊತ್ತದ ಹಸ್ತಾಂತರ. ಇದರಲ್ಲಿ ಅವಘಡಕ್ಕೆ ಒಳಗಾದ ಕಲಾವಿದರಿಗೆ ರೂಪಾಯಿ 3 ಲಕ್ಷ ತನಕ ವಿಮಾ ಸೌಲಭ್ಯ ಇದೆ. ಕಲೆ ಮತ್ತು ಸಾಹಿತ್ಯ ಸಾಮಾನ್ಯ ಮನುಷ್ಯನ ಬದುಕನ್ನ, ಸಾಮಾನ್ಯ ಮನುಷ್ಯನ ನೋವನ್ನ, ಸಾಮಾನ್ಯ ಮನುಷ್ಯನ ಚಿಂತನೆಯನ್ನ ಹೊರಹಾಕಬಲ್ಲ ವೇದಿಕೆಯಾಗಿರಬೇಕು. ಕಲೆ ಮತ್ತು ಸಾಹಿತ್ಯ ಮನಸ್ಸುಗಳ ಚೀತ್ಕಾರನ್ನ, ಕೊರಗನ್ನ, ಕೊರತೆಯನ್ನ ಪ್ರತಿಬಿಂಬಿಸುವ ವೇದಿಕೆಯಾಗಿರಬೇಕು. ಒಬ್ಬ ಕಲಾವಿದ ತನ್ನ ಕಲೆಯ ಮೂಲಕ ಜನರಿಗೆ ಸಂದೇಶವನ್ನು ನೀಡಬಹುದು, ರಾರಾಜಿಸಬಹುದು, ರಂಜಿಸಬಹುದು. ಆದರೆ ಕಲೆಯ ಮೂಲಕ ಸಾಮಾಜಿಕ ಸಮರವನ್ನು ಸಾರುವವರು ಬಹಳಷ್ಟು ವಿರಳ. ಒಬ್ಬ ಕಲಾವಿದನಿಗೆ ಸಾಮಾಜಿಕ ಸಮಸ್ಯೆವಿದ್ದರೆ ಅದನ್ನು ತನ್ನ ಎಲ್ಲ ಕಲಾ ಪೋಷಣೆಗೆ ಹೊಂದಿಸಿಕೊಂಡು ಆತನು ತನ್ನ ಜೀವನವನ್ನೇ ಆ ಕಲೆಗೆ ಅರ್ಪಣೆ ಮಾಡ್ತಾನೆ. ಹಾಗೆ ನಮ್ಮೊಟ್ಟಿಗಿದ್ದಾರೆ ಒಬ್ಬ ಪ್ರತಿಭಾವಂತ, ಹೃದಯವಂತ, ಶ್ರೀಮಂತ ಕಲಾವಿದ. ಅವರು ನಮ್ಮ ಪಟ್ಲ ಸತೀಶ್ ಶೆಟ್ಟಿ ಅವರು. ದಯವಿಟ್ಟು ದೊಡ್ಡ ಚಪ್ಪಾಳೆಯೊಂದಿಗೆ, ನಾನು ಹೆಚ್ಚಿಗೆ ಮಾತಾಡಿ ಹೋಗುವುದಿಲ್ಲ. ಒಬ್ಬ ಸಾಮಾನ್ಯ ಕಲಾವಿದನಾಗಿ ಕಲಾವಿದರ ನೋವು ನನಗಳಿಗೆ ಸ್ಪಂದಿಸುತ್ತಾ ಇಂತಹ ಒಂದು ಪಟ್ಲ ಫೌಂಡೇಶನ್ ಶುರು ಮಾಡಿ ಈಗ 3ನೇ ವರ್ಷ, ಅದು ಕೂಡ 3 ಕೋಟಿ ತನಕ ಹಣವನ್ನು ಸಂಗ್ರಹಿಸಿದ್ದಾರೆ ಅವರು. ಅದು 100 ಕಾಲ ಬಾಳಲಿ ಎಂಬ ಆ ಭಗವಂತನಲ್ಲಿ ಪ್ರಾರ್ಥಿಸಿ. ಮಂಗಳೂರಿನ ದೊಡ್ಡ ಹಬ್ಬದ ತರ ಆಗ್ತಾ ಇದೆ. ಹೊರಗಡೆ ಬಂದಾಗ ಅಡಿಯಾರ್ ಗಾರ್ಡನ್ಗೆ ಬರಬೇಕಾದ್ರೆ ಅಲ್ಲಿ ಕಟೌಟ್ಗಳು ಬರುವಾಗ ಇದೊಂದು ಯಕ್ಷಗಾನವನ್ನ ಮತ್ತೆ ಯಕ್ಷಗಾನ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಮಾಡುವಂತ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಇಷ್ಟು ಜನರ ಒಂದು ಅದ್ರೊಟ್ಟು ನಮ್ಮಲ್ಲಿ ಚಾಲೆಂಜಿಂಗ್ ಸ್ಟಾರ್ ಬೇರೆ ಜೊತೆಯಾಗಿದ್ದಾರೆ. ಸ್ಟಾರ್ ಇನ್ನು ಯಕ್ಷಗಾನ ಕಲಾವಿದರು ಮುಂಚೆ ಯೋಚನೆ ಮಾಡ್ತಾ ಇದ್ರು ಯಕ್ಷಗಾನಕ್ಕೆ ನಾವು ಹೋಗೋದು ಹೇಗೆ ಅಂತೇಳಿ. ಬಟ್ ಇಂಥ ಒಂದು ಸಪೋರ್ಟಿಂಗ್ ಹ್ಯಾಂಡ್ಸ್ ಇದ್ದಾಗ ಯಕ್ಷಗಾನ ಕಲೆಯನ್ನ ಬೆಳೆಸೋ ಪ್ರಯತ್ನವನ್ನು ಎಲ್ಲರೂ ಮಾಡೋಣ. ಪಾಪ ಬಡ ಕಲಾವಿದರ ಮಕ್ಕಳಿಗೆ ಅವರ ಎಜುಕೇಶನ್ ಇರ್ಬೋದು, ಅಥವಾ ಹಿರಿಯ ಕಲಾವಿದರು ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಇವರು ನಮ್ಮ ಸಾಗರದವರು ಇರ್ಬೋದು, ಹಾಗೆ ಎಲ್ಲ ಬಡ ಕಲಾವಿದರ ಕಣ್ಣೀರನ್ನು ಒರೆಸುವಂತ ಪ್ರಯತ್ನವನ್ನು ಮಾಡೋಣ. ಎಲ್ಲ ಘಟಕದಲ್ಲೂ ಕೂಡ ಅಷ್ಟೇ ತಾವು ಅದೆಷ್ಟೋ ಅದ್ದೂರಿ ಮದುವೆ ಸಮಾರಂಭ ಇರ್ಬೋದು, ಅದು ಅದ್ದೂರಿ ಅದು ಯಾವ್ದಾವುದೋ ದೇವರಿಗೆ ಏನೇನೋ ವಜ್ರ ಕಿರೀಟವನ್ನು ಕೊಡ್ತೀರಿ. ಬಟ್ ನಾ ಹೇಳೋದು ಅಷ್ಟೇ, ನೀವು ಹರಕೆ ಹೊತ್ಕೊಳ್ಳೋದಾದ್ರೆ ಯಾವ್ದಾದ್ರು ಬಡವರು ಅಥವಾ ನಮ್ಮೂರಿನವರು ಬಡ ಕಲಾವಿದರಿಗೆ ಒಂದು 10 ಜನ ಮಕ್ಕಳಿಗೆ ಎಜುಕೇಶನ್ ಕೊಡ್ತೀನಿ ಅಂತ ಹರಕೆ ಹೊತ್ಕೊಳ್ಳಿ, ನಿಮ್ಗೆ ಕೆಲಸ ಆಗುತ್ತೆ. ಹಾಗೆ ಮತ್ತೆ ನಾನು ಈ ವೇದಿಕೆ ಹೇಳೋದಲ್ಲ ಅನ್ಸುತ್ತೆ, ಅದೆಷ್ಟೋ ಯಾವ್ಯಾವುದೋ ದೇವರಿಗೆ ಏನೇನೋ ಹರಕೆ ಹೊತ್ಕೊಂಡು ಹುಂಡಿಗೆ ದುಡ್ಡು ಹಾಕಿದ್ದನ್ನ ಇನ್ನೆಲ್ಲೆಲ್ಲೋ ಯೂಸ್ ಮಾಡೋ ಬದಲು ನಮ್ಮ ಕಣ್ಮುಂದೆ ಕಷ್ಟದಿಂದ ಇರುವಂತ ಬಡ ಕಲಾವಿದರಿಗಿರ್ಬೋದು, ಬಡವರಿಗಿರ್ಬೋದು, ಎಜುಕೇಶನ್ ಇಲ್ಲದೆ ಇರೋರಿಗೆ ಸಹಾಯ ಮಾಡೋಣ ಅಂತ ಹೇಳ್ತಾರೆ. ನಾನು ಕೂಡ ಬಣ್ಣ ಹಚ್ಚಿದ್ದು ಯಕ್ಷಗಾನದ ಮುಖಾಂತರವೇ. ನಾನು 6ನೇ ಕ್ಲಾಸಲ್ಲಿದ್ದಾಗ ಫಸ್ಟ್ ಟೈಮ್ ನಾನು ಮೀನಾಕ್ಷಿ ಕಲ್ಯಾಣ ಅನ್ನೋ ಒಂದು ಪ್ರಸಂಗದಲ್ಲಿ ಷಣ್ಮುಖನ ಪಾತ್ರ ಮಾಡಿದ್ದೆ. ಅಲ್ಲಿಂದ 6 ವರ್ಷ ನಾನು ಕುಂದಾಪುರದಲ್ಲಿದ್ದಾಗ ನಮ್ಮ ಊರಲ್ಲಿ ಹವ್ಯಾಸಿ ಯಕ್ಷಗಾನಗಳು ನಡೀತಾ ಇತ್ತು, ಅದರಲ್ಲಿ ವೇಷ ಆಗ್ತಾ ಇದ್ದೆ. ಇಲ್ಲಿ ಐರ್ಬೇಲ್ ಆನಂದ್ ಶೆಟ್ರಿಗೆ ಸನ್ಮಾನ ಆಯಿತು. ನಾನು ದೊಡ್ಡ ಅಭಿಮಾನಿ ಅವ್ರದ್ದು. ನಮಗೆಲ್ಲ ನಿಜವಾಗ್ಲೂ ದೊಡ್ಡ ದೊಡ್ಡ ಸಿನಿಮಾ ನಟರನ್ನು ನೋಡೋದಕ್ಕಿಂತ ಮುಂಚೆ ನಮಗೆ ಸ್ಟಾರ್ಸ್ಗಳು ಅವರಾಗಿದ್ರು, ಯಕ್ಷಗಾನ ಕಲಾವಿದರುಗಳಾಗಿದ್ರು. ಇನ್ನೊಂದು, ನಮ್ಮಲ್ಲಿ ಮೇಳಗಳು ಅನುಭವಿಸುವಂಥ ಪರಿಸ್ಥಿತಿ, ನಮ್ಮ ವೇಷಧಾರಿಗಳು ಕಲಾವಿದರಿಗೆ ಇರುವಂಥ ಸಮಸ್ಯೆಗಳು ವರ್ಷಾನುಗಟ್ಟಲೆಯಿಂದ ಕೇಳ್ಕೊಂಡು ಬಂದಿದ್ದೀವಿ. ಇವತ್ತು ಪಟ್ಲ ಸತೀಶ್ ಶೆಟ್ಟಿ ಅವರು ಈ ಪಟ್ಲ ಫೌಂಡೇಶನ್ ಮುಖಾಂತರ ಎಲ್ಲ ನಿಜವಾಗ್ಲೂ ಸಹಾಯಸ್ತ ಬೇಕಾಗಿರುವಂಥ ಕಲಾವಿದರುಗಳಿಗೆ ಸಹಾಯ ಮಾಡ್ತಾ ಇರೋದು, ಅವ್ರನ್ನ ಗೌರವಿಸ್ತಾ ಇರುವಂಥದ್ದು ತುಂಬ ಅದ್ಭುತವಾದಂಥ ಕೆಲಸ. ಅದರಲ್ಲೂ ಇವತ್ತು ದರ್ಶನ್ ಸರ್ ನಿಮ್ಮಂಥ ಒಬ್ಬ ದೊಡ್ಡ ನಟರ ಸಪೋರ್ಟ್
ಇಂಥ ಒಂದು ಕಲೆಗೆ ಯಾವತ್ತೂ ಇರ್ಬೇಕು ಸರ್. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾನು ಕೂಡ ಒಬ್ಬ ಯಕ್ಷಗಾನ ಕಲಾವಿದನಾಗಿ ನೀವು ಇಲ್ಲಿವರೆಗೆ ಬಂದು ನನ್ಗೆ ಗೊತ್ತು ನಿಮ್ಮ ಸ್ಕೆಡ್ಯೂಲ್ ಹೇಗಿದೆ ಅಂತ ನನ್ಗೆ ಗೊತ್ತಿಲ್ಲ. ನಿಮ್ಮ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮ್ಮ ಈ ಯಕ್ಷಗಾನ ಕಲಾವಿದರಿಗೋಸ್ಕರ ನೀವು ಅಲ್ಲಿಂದ ಇಲ್ಲಿವರೆಗೆ ಬಂದಿರೋದು ನಮ್ಮೆಲ್ಲ ಕಲಾವಿದರ ಪರವಾಗಿ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇಂಥ ಸಪೋರ್ಟ್ ನಮ್ಗೆ ಯಾವತ್ತೂ ಬೇಕೇ ಬೇಕು. ಸತೀಶ್ ಶೆಟ್ಟರು ಮಾಡುವಂಥ ಕೆಲಸದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. ಅಲ್ಲಿ ಆಗ ಹೇಳ್ತಾ ಇದ್ರು, ನೀವು ಹರಕೆ ಹೊತ್ಕೊಂಡ್ರೆ ಒಂದು 10 ಜನ ಕಲಾವಿದ್ರ ಮಕ್ಕಳಿಗೆ ಎಜುಕೇಶನ್ ಕೊಡ್ತೀನಿ ಅಂತ ಹರಕೆ ಹೊತ್ಕೊಳ್ಳಿ ಅಂತ. ಸತ್ಯವಾದಂಥ ಮಾತು. ಕಲಾವಿದರಿಗೆ, ಕಲಾವಿದರ ಕುಟುಂಬಗಳಿಗೆ ಆ ಸಪೋರ್ಟ್ ಬೇಕೇ ಬೇಕು. ಇನ್ನೇನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ನನ್ನನ್ನು ನಿಮ್ಮ ಈ ಒಂದು ಪಟ್ಲ ಸಂಭ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಕೊಟ್ಟಿರುವಂಥದ್ದು ನನ್ನ ಭಾಗ್ಯ ಅಂದ್ಕೊಳ್ತೀನಿ. ಆಗಲೇ ಹೇಳಿದ್ರು ರವಿ ಅವರು, ನಮ್ಮ ರವಿಯಣ್ಣ ಇವರು ನಮ್ಮ ಈ ನೆಕ್ಸ್ಟ್ ನಾನು ಮಾಡ್ತಿರೋಂಥ ಸಿನಿಮಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ತುಂಬ ಉದ್ದ ಇದೆ ಹೆಸರು, ಕೊಡುಗೆ ರಾಮಣ್ಣ ರೈ ಅಂತ. ಇದು ಒಂದು ಕಾಸರಗೋಡಲ್ಲಿರುವಂಥ ಒಂದು ಕನ್ನಡ ಶಾಲೆ ಬಗ್ಗೆ ಮಾಡ್ತಾ ಇರೋಂಥ ಒಂದು ಸಿನಿಮಾ. ಕಿರಿಕ್ ಪಾರ್ಟಿ ಆದ ನಂತರ ಇದು ಯಾಕೆ ಮಾಡ್ತಾ ಇದೆಯಾ ಅಂತ ಸುಮಾರು ಜನ ಕೇಳಿದ್ರು. ದೊಡ್ಡ ದೊಡ್ಡ ಹೀರೋಗಳೆಲ್ಲ ಇದಾರಲ್ಲ, ಹೋಗಿ ನೀನು ಸಿನಿಮಾ ಮಾಡ್ಬೋದಲ್ಲ ಅಂತ. ಬಟ್ ನಮ್ಮ ಗಡಿನಾಡು, ಅಲ್ಲಿರೋ ಭಾಷೆ, ಅಲ್ಲಿರೋ ಶಾಲೆಗಳು ಇರುವಂಥ ಸಮಸ್ಯೆ ಮೇಲೆ ಸಿನಿಮಾ ಮಾಡಬೇಕಂತ ಭಾಳ ಆಸೆ ಇತ್ತು. ಇವತ್ತು ಕನ್ನಡ ಶಾಲೆಗಳನ್ನು ಮಕ್ಕಳು ಕಮ್ಮಿ ಇದ್ದಾರೆ ಅನ್ನೋ ಕಾರಣಕ್ಕೆ ಎಷ್ಟು ಶಾಲೆಗಳನ್ನು ಮುಚ್ತಾ ಇದ್ದಾರೆ. ಇಂಥ ವಿಚಾರಗಳ ಮೇಲೆ ನಾನು ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಮಾತೃಭಾಷೆಯಲ್ಲಿ ಮಕ್ಕಳಿಗೆ ಎಜುಕೇಷನ್ ಆಗಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಅದೇ ರೀತಿ ನನ್ನ ಬಹುದೊಡ್ಡ ಕನಸು, ನಾನು ಒಂದು ಹವ್ಯಾಸಿ ಕಲಾವಿದನಾಗಿ ಇದ್ದದ್ದಕ್ಕೆ ಯಕ್ಷಗಾನ ಕಲಾವಿದರ ಮೇಲೆ ಒಂದು ಸಿನಿಮಾ ಮಾಡಬೇಕಂತ ಒಂದು ಸ್ಕ್ರಿಪ್ಟ್ ಮಾಡಿದ್ದೇನೆ. ಅವಕಾಶ ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ಅದನ್ನು ಸಿನಿಮಾ ಯಕ್ಷಗಾನ ಅಂತ ಹೇಳಿದರೆ ನಮ್ಮ ಕರಾವಳಿಯ ಒಂದು ಅದ್ಭುತ ಕಲೆ. ಆ ಅದ್ಭುತ ಕಲೆ ಜಗತ್ತಿನಲ್ಲೇ ಗುರುತಿಸಲ್ಪಟ್ಟಂತಹ ಒಂದು ಕಲೆ. ಆ ಕಲೆಯ ವಿಶೇಷ ಕಲೆಯಲ್ಲಿ ಅದರ ಸೇವೆ ಮಾಡಿ, ಆ ಕಲೆಯ ದೇವರ ಸೇವೆ ಮಾಡಿದಾಗ ದೇವರ ಅನುಗ್ರಹ ಆಗ್ತದೆ ಅಂತ ಹೇಳಿದ ರೀತಿಯಲ್ಲಿ ಆ ಕಲಾ ಸೇವೆಯನ್ನು ಮಾಡಿದಂತಹ ನಮ್ಮ ಪಟ್ಲ ಸತೀಶ್ ಭಾಗವತರು ಹೇಗೆ ಯಕ್ಷಗಾನ ಒಂದು ಬಹಳಷ್ಟು ಅದ್ಭುತವಾಗಿ, ಅವರನ್ನು ಅದ್ಭುತ ವ್ಯಕ್ತಿಯಾಗಿ, ಬಹುಶಃ ಅವರೇ ಹೇಳಿದ ರೀತಿಯಲ್ಲಿ ಕಲಾಮಾತೆಯ ಅರ್ಚಕರಾಗಿ, ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ ಹೇಳಿದಾಗೆ ಅವರ ಒಂದು ಆ ಸಾಧನೆಯಿಂದ ಆ ಕಲೆಯ ಜಗತ್ತು ಸಿದ್ಧವಾಗುವಂತೆ ದೊಡ್ಡ ಪ್ರಯತ್ನ ಮಾಡಿ, ಬಹುಶಃ ಅವರು ಹೇಳಿದಾಗ 7-8 ವರ್ಷದಿಂದ ಬಿಡದೆ ನಮ್ಮ ಭಾರತವನ್ನು ಬಿಟ್ಟು ಉಳಿದ ದೇಶಗಳಲ್ಲಿಯೂ ಇದರ ಪ್ರಚಾರವನ್ನು ಮಾಡಿ ಯಕ್ಷಗಾನ ಕಲೆಯನ್ನು ಉತ್ತುಂಗ ಕೈಗೊಂಡೋದ್ರು. ಆ ಕಲಾ ಮಾತೆಯ ಅನುಗ್ರಹದಿಂದ ಅವರಿಗಿಂತಹ ಒಂದು ದೊಡ್ಡ ಕೆಲಸ ಮಾಡುವಂತಹ ಒಂದು ಶಕ್ತಿ ಆ ಮಹಾದೇವಿ, ಕಲಾದೇವಿ ಅನುಗ್ರಹಿಸಿ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಬಹುಶಃ ಕಲಾ ಸೇವೆ ಮಾಡುವಲ್ಲಿ ಕಲೆ ಎಷ್ಟು ಅಭಿವೃದ್ಧಿ ಆಯಿತೋ ಅಷ್ಟು ಜನರು ನೀತಿವಂತರಾಗ್ತಾರಂತೆ. ಯಾಕೆಂದರೆ ಯಕ್ಷಗಾನ ಕಲೆ ಜನರನ್ನು ಧಾರ್ಮಿಕದ ಕಡೆ ಕೊಂಡು ಹೋಗಿ, ತಪ್ಪು ಮಾಡಿದಾಗ ಅದಕ್ಕೆ ಸರಿಯಾದ ಶಿಕ್ಷೆ ಆಗ್ತದೆ, ನೀನು ಸದ್ಧರ್ಮದಲ್ಲಿ ನಡಿ, ನೀನು ಉತ್ತಮ ಮಾರ್ಗದಲ್ಲಿ ನಡೆಯುತ್ತೆ ಎಂಬಂತಹ ಉಪದೇಶವನ್ನು ಕೊಡುವಂತಹ ಯಕ್ಷಗಾನ ಕಲೆ ಮನುಷ್ಯನ ಜೀವನವನ್ನು ತಿದ್ದಿ ಮನುಷ್ಯನನ್ನು ಸರಿದಾರಿಗೆ ಕೊಂಡು ಹೋಗ್ತದೆ. ಬಹುಶಃ ನಮ್ಮ ಪುರಾಣಗಳೆಲ್ಲ ಪರಿಚಯವನ್ನು ಮಾಡಿ ಆ ಪುರಾಣದ ಕಥೆಯ ಮುಖೇನ ಧಾರ್ಮಿಕ ಬೋಧನೆಯೊಂದಿಗೆ ಧರ್ಮದ ದಾರಿಯಲ್ಲಿ ಹೋಗುವಂತಹ ಮಾಡುವಂತಹ ಪ್ರಯತ್ನದಿಂದ ಇದು ಕಲಾ ಸರಸ್ವತಿ. ಆ ಕಲಾ ಸರಸ್ವತಿಯ ಸೇವೆ ಮಾಡುವವರು ಕಲಾವಿದರು. ಬಹುಶಃ ಕಲಾವಿದರು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಎಷ್ಟು ಗುರುಗಳು ನಮಗೆ ಪ್ರಾಮುಖ್ಯವೋ ಅದೇ ರೀತಿ ಕಲಾವಿದರು ಅಷ್ಟೇ ಪ್ರಾಮುಖ್ಯ. ಯಾಕೆಂತ ಹೇಳಿದ್ರೆ ಹಿಂದಿನ ಕಾಲದಲ್ಲೆಲ್ಲ ಗುರುಗಳಿಂದ ಧಾರ್ಮಿಕ ಪ್ರವಚನವೆಲ್ಲ ಆದಾಗ ಆ ಪ್ರವಚನಕ್ಕೆಲ್ಲ ಬಂದು ಕೇಳಿಕೊಂಡು ಹೋಗ್ತಿದ್ರು. ಈಗ ಬಹುಶಃ ಯಾರಿಗೂ ಅದಕ್ಕೆ ಸಮಯವೂ ಇರುವುದಿಲ್ಲ, ಪ್ರವಚನದ ಕೇಳುವಂತಹ ಒಂದು ಅವಕಾಶ ಸಿಕ್ಕಿದ್ರೂ ಅವಕಾಶಕ್ಕೆ ಜನ ಬರುವುದಿಲ್ಲ. ಅದು ಯಕ್ಷಗಾನ ಮನೋರಂಜನೆಯೊಂದಿಗೆ ಧಾರ್ಮಿಕ ಜನ ಬೋಧನೆಯನ್ನು ಕೊಡುವಂತಹ ನಮ್ಮ ಸಂಸ್ಕೃತಿ ಸಂಸ್ಕಾರಗಳ ಪರಿಚಯವನ್ನು ಕಲಾವಿದರ ಮುಖೇನ ನಾವು ಸಮಾಜಕ್ಕೆ ಪಡೀತಾ ಇದ್ದೇವೆ. ಬಹುಶಃ ಸಮಾಜದ ಒಂದು ರೀತಿಯಲ್ಲಿ ಕಲಾವಿದರು ಸಮಾಜದ ಗುರುಗಳು. ಅಂತಹ ಕಲಾವಿದರು ಬಡವರಾಗಬಾರ್ದು,
ಅವರ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಮಾಡಬೇಕೆಂಬ ದೊಡ್ಡ ಉದ್ದೇಶದಿಂದ ಪಟ್ಲ ಫೌಂಡೇಶನ್ ಪ್ರಾರಂಭ ಮಾಡಿ ಬಹುಶಃ ಅವರ ಒಳ್ಳೆ ಮನಸ್ಸಿನ ಪ್ರಾರಂಭತೆಯಿಂದಾಗಿ ಇಡೀ ಜಗತ್ತಿನಾದ್ಯಂತ ಬಹುಶಃ ಭಾರತದಲ್ಲಿ ಮಾತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ತುಂಬ ಪ್ರೋತ್ಸಾಹ ಸಿಕ್ಕಿ ಬಹುಶಃ ಒಂದು ರೀತಿಯಲ್ಲಿ ಉತ್ತಮ ಕರ್ತವ್ಯವನ್ನು ಮಾಡಲಿಕ್ಕೆ ಆ ದೇವಿ ಅವರಿಗೆ ಆ ಕಲಾ ಸರಸ್ವತಿಯ ಅನುಗ್ರಹದಿಂದಾಗಿದೆ. ಬಹುಶಃ ಒಂದು ಇಷ್ಟು ದೊಡ್ಡ ಅದ್ಭುತ ಕಾರ್ಯಕ್ರಮ ಈಗಾಗಲೇ ಆ ಪ್ರಾರಂಭದಲ್ಲಿ ಅವರು ಭಾಷಣ ಮಾಡುವಾಗ ಹೇಳಿದರು, ಒಂದು ಯಕ್ಷಗಾನ ಕಲೆಗೆ ಇಷ್ಟು ಜನ ಸೇರ್ತಾರೆ ಅಂತ ನಾವು ಆಲೋಚನೆ ಮಾಡಲಿಲ್ಲ ಅಂತ. ಬಹುಶಃ ಒಂದು ಫೌಂಡೇಶನ್ ಮುಖಾಂತರ ಹೀಗೆ ಕಾರ್ಯಕ್ರಮ ಮಾಡುವಾಗ ಈ ರೀತಿಯ ಸಭೆ ಸೇರ್ತದೆ ಅಂತ ಯಾರೂ ಆಲೋಚನೆ ಮಾಡಲಿಕ್ಕಿಲ್ಲ. ಅಂತ ಒಂದು ಅದ್ಭುತ ಸಾಧನೆ ಪಟ್ಲ ಫೌಂಡೇಶನ್ ಮುಖಾಂತರ ಆಗಿದೆ. ಕಲಾವಿದರಿಗೆ ಎಲ್ಲ ಕಲಾವಿದರ ಕಣ್ಣೆದಿರನ್ನು ಒರೆಸುವಂತಹ ಜನ ಇನ್ನಷ್ಟು ಕಲೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಜನರಿಗೆ ತಮ್ಮ ಧರ್ಮ ಬೋಧನೆಯನ್ನು ಮಾಡಿ ಜನರನ್ನು ಸನ್ಮಾರ್ಗಕ್ಕೆ ಕೊಂಡೋಗುವಂತಹ ಒಂದು ರೀತಿಯಲ್ಲಿ ಇದಕ್ಕೆ ಪೂರ್ಣ ಪ್ರೋತ್ಸಾಹ, ಒಂದು ಧಾರ್ಮಿಕ ಚಿಂತನೆಗೆ ಕೊಡುವಂತಹ ಪ್ರೋತ್ಸಾಹ, ಒಳ್ಳೆ ರೀತಿಯ ಒಂದು ಧಾರ್ಮಿಕ ಕಾರ್ಯಕ್ರಮ. ಇಂತಹ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ಪಟ್ಲ ಫೌಂಡೇಶನ್ಗೆ ದೇವರು ಅನುಗ್ರಹಿಸಿದ್ದಾರೆ. ಬಹುಶಃ ಇದರ ಪಟ್ಲ ಸತೀಶರ ಹಿಂದೆ ಅವರ ಅಪ್ಪ ಪಟ್ಲ ಮಹಾಬಾಲ ಶೆಟ್ಟರ ಸಾಧನೆ ತುಂಬ ಇದೆ. ಯಾಕೆಂತ ಹೇಳಿದ್ರೆ ಯಕ್ಷಗಾನಕ್ಕೆ ತನ್ನನ್ನು ಪೂರ್ಣ ತೊಡಗಿಸಿಕೊಂಡು ತನ್ನ ಎಲ್ಲ ಸರ್ವಸ್ವವನ್ನು ಕೈಸುಟ್ಟುಕೊಂಡಂತವರು ಅವರ ಯಕ್ಷಗಾನ ಕಲಾಮಾತೆಯ ಅನುಗ್ರಹದಿಂದ ಪಟ್ಟಣಂತಹ ಸುಪುತ್ರ ಹುಟ್ಟಿ ಆ ಕಲಾ ಸೇವೆಗೆ ಯೋಗ್ಯನಾಗಿ ಇಂತಹ ಸಮಾಜಕ್ಕೆ ಉತ್ತಮ ಕೆಲಸ ಮಾಡಿಸುವಂತಹ ಒಂದು ಅನುಗ್ರಹ ಆ ಕಲಾಮಾತೆ ಅನುಗ್ರಹಿಸಿದ್ದಾರೆ. ಆ ಕಲಾಮಾತೆಯ ಅನುಗ್ರಹದಿಂದ ಈ ಸಂಸ್ಥೆ ಬೆಳಗ್ಗೆ ಉತ್ತಮವಾದ ಯೋಚನೆಯೊಂದಿಗೆ ಬಹುಶಃ ಇದೆಲ್ಲ ಸಾಕಾರ ಆಗಿದೆ ಅಂತ ಹೇಳಲಿಕ್ಕೆ ನಾನು ಸಂತಸ ಪಡ್ತೇನೆ. ಇವತ್ತು ಈಗಾಗಲೇ ಈ ಒಂದು ಸೇವಾ ಕಾರ್ಯ, ಕಲಾವಿದ ಅಂದರೆ ಕಲೆ ಮತ್ತು ಕಲಾವಿದ ಅಂತ ಎರಡು ಸಂಗತಿಗಳಿದ್ದಾವೆ. ಕಲೆ ಯಾವತ್ತೂ ಅದು ಶ್ರೀಮಂತವಾಗಿರುತ್ತದೆ, ಕಲಾವಿದನು ಅದನ್ನು ಪೋಷಣೆ ಮಾಡ್ತಾ ಇರ್ತಾನೆ. ಆದರೆ ಕಲೆಗೆ ಬಡತನವಿಲ್ಲ, ಕಲಾವಿದನಿಗೆ ಬಡತನ ಇದೆ ಅಂತ. ಆ ಕಲಾವಿದನ ಬಡತನದ ನಿವಾರಣೆಗೆ ಏನಾದರೂ ದಾರಿ ಇದೆಯೋ ಅಂತ ಒಂದು ಹುಡುಕಾಟ ಮಾಡಿದರೆ ಅದಕ್ಕೊಂದು ದಾರಿ ಇದೆ ಅಂತ ಯೋಚನೆ ಮಾಡಿಕೊಂಡಿರುವಂತಹ ಯಕ್ಷಧ್ರುವ ಫೌಂಡೇಶನ್ ಅನ್ನುವಂಥದ್ದು ಕಾರ್ಯರೂಪಕ್ಕೆ ಬಂದಿದೆ. ಅದಕ್ಕೆ ನಾನು ಹೃದಯ ತುಂಬಿ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಬ್ಬ ಕಲಾವಿದನಿಗೆ ಈ ಮನಸ್ಸು ಯಾಕೆ ಆಗ್ತದೆ ಅಂತ ಯಾರು ಕೇಳ್ಬೋದು. ಕಲಾವಿದನಿಗೆ ಮನಸ್ಸು ಯಾಕೆ ಆಗ್ತದೆ ಅಂತ ಕೇಳಿದರೆ, ಒಬ್ಬ ಕಲಾವಿದನ ಕಷ್ಟವನ್ನು ಅರಿತಿರುವಂಥ ವ್ಯಕ್ತಿ ನಮ್ಮ ಪಟ್ಲ ಭಾಗವತರ ಹಿರಿಯವರು ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅವರು ಎಲ್ಲ ರೀತಿಯಲ್ಲೂ ಯಕ್ಷಗಾನದ ಬಗ್ಗೆ ಓಡಾಟ ಮಾಡಿಕೊಂಡು ಅದರ ಬಗ್ಗೆ ಅನುಭವವನ್ನು ಮಾಡಿರುವಂಥ ವ್ಯಕ್ತಿ ಆಗಿರುವುದರಿಂದ ಆ ರಕ್ತ ಮತ್ತೆ ಇಲ್ಲಿ ಆ ರೂಪದಲ್ಲಿ ಸೇರಿಕೊಂಡು ಈ ಸೇವೆಗೆ ಅಣಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಹೇಳ್ತಾರೆ, ಈ ಸೇವಾ ಕಾರ್ಯಗಳಿಗೆಲ್ಲ ಆದರ್ಶವಾಗಿ ಯಾರು ಅಂತ ಇದ್ರೆ ಒಂದು ನಿದರ್ಶನ ಬೇಕಲ್ವ. ಈ ನಿದರ್ಶನಕ್ಕೆ ಯಾರು ಸಾಕ್ಷಿ ಅಂತ ಕೇಳಿದ್ರೆ ದರ್ಶನ್ ಅನ್ನುವಂಥವ್ರು. ಬಹುಶಃ ನೀವೆಲ್ಲವರು ಬರುತ್ತಿರುವಾಗ ನೋಡಿದ್ದೇವೆ. ದರ್ಶನ ಅವರಿಗೆ ಮೊದಲು ನಮ್ಮಲ್ಲಿ ಒಂದು ಸನ್ಮಾನ ಮಾಡಿದ್ದೇವೆ ನಾವು, ಬಹುಶಃ ಅವ್ರು ನೆನಪಿರಬಹುದು. ಪರಂಗಿಪೇಟೆಯಲ್ಲಿ ಒಂದು ಕಡೆ ಆಗಿದೆ. ಬಹುಶಃ ಒಳ್ಳೆ ಎತ್ತರ ಇದ್ದಾರೆ ತುಂಬ. ಅವ್ರದ್ದು ಹಿರಿಯವರು ತೂಗುದೀಪ ಅನ್ನುವಾಗ ನಮಗೆ ನೆನಪಾಗ್ತದೆ. ಹಿರಿಯವರ ಬಗ್ಗೆ ನಾನು ಅಲ್ಲಿಯೂ ಕೂಡ ಹೇಳಿದ್ದೇನೆ. ಅವರು ಮೊದಲು ಸಿಕ್ಕಿದ್ದಿರುವವರು, ಅವರು ಮಾತಾಡಿದ್ದೇವೆ. ಮತ್ತು ಕಿರಿಯವರು ಈಗ ಮತ್ತೆ ಇಲ್ಲಿ ಸಿಗ್ತಾ ಇದ್ದಾರೆ. ತುಂಬ ಆನಂದ ಆಗ್ತದೆ. ಅವರು ಒಂದಷ್ಟು ಕಲಾವಿದನಾಗಿ ತನ್ನ ಸೇವೆಯನ್ನು ಮುಂದುವರಿಸಿಕೊಂಡು ಬರುವಂಥದ್ದು, ಪ್ರಕೃತಿ ಪ್ರೇಮಿಯಾಗಿ ಒಂದಷ್ಟು ಅವರನ್ನು ಗುರುತಿಸಿಕೊಳ್ಳುವಂಥದ್ದು, ಆ ಪ್ರಾಣಿಗಳನ್ನು ಒಂದಷ್ಟು ಬಹುಶಃ ಒಳ್ಳೆ ಕಾರ್ಯ ಅಂತ ನಾವು ಮೆಚ್ಚುಗೆ ಹೇಳಬೇಕು. ಆದರೆ ಇವತ್ತು ಒಂದು ಕರತಾಡನ ಅವರ ಬಗ್ಗೆ ಆಯಿತು, ಆದರೆ ಇನ್ನೊಂದು ಕರತಾಡನ ಆಗಿದೆ. ಎಲ್ಲರೂ ಒಂದು ರೀತಿ ರಾಜೇಶ್ ನಾಯ್ಕರನ್ನು ನೋಡಿಕೊಂಡು ಒಂದಷ್ಟು ಬಹುಶಃ ತುಂಬ ಸಂತೋಷ ಆಗ್ತಾ ಇದೆ. ನೋಡಿ ಏನೋ ಒಂದು ಪರಿವರ್ತನೆ ಇದೆ ಅಂತ ಗೋಚರಕ್ಕೆ ಬರುವಂಥದ್ದು. ಈ ಚಪ್ಪಾಳೆ ಅನ್ನುವಾಗ ಹಾಗೆ ನೋಡಿ ಏನೋ ಒಂದು ಸೂಚನೆ ಕೊಡ್ತದೆ ಅಂತ. ಯಾವುದೇ ಇರಲಿ, ಇವತ್ತು ಈ ಕಾರ್ಯಕ್ರಮ ಒಂದಷ್ಟು ಸಂಭ್ರಮ ಆಗಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಒಂದಿದೆ, ಬಣ್ಣದ ಅಂದರೆ ಬಣ್ಣ ಬದುಕು ಅಂತ ಎರಡು ಶಬ್ದಗಳು, ಒಂದು ಬದುಕು ಮತ್ತೊಂದು ಬಣ್ಣ ಅಂತ. ಬಣ್ಣ ಮತ್ತು ಬದುಕನ್ನು ನಾವು ನೋಡಿದರೆ ಹೀಗೆ ಹೇಳಲಿಕ್ಕೆ ಬರಬಹುದು. ಒಂದು ಮರದಲ್ಲಿ ಒಂದು ಕಾಗೆ, ಇದು ಕಥೆಯನ್ನಲ್ಲ, ದೀರ್ಘವಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ. ಮರದಲ್ಲಿ ಕಾಗೆ ಇದೆ, ಕಾಗೆ ಮರಿ ಇಟ್ಟುಕೊಂಡಿತ್ತು. ಆ ಮರಿ ಮೆಲ್ಲಗೆ ಬಂದು ಮೇಲೆ ಮುಖ ಮುಂದೆ ಮಾಡುತ್ತಿದ್ದು ಆಚೆ ನೋಡುತ್ತಾ ಇದೆ. ಅಮ್ಮನಿಗೊಂದು ಪ್ರಶ್ನೆ ಕೇಳ್ತದೆ. ಏನು ಅಂತ ಕೇಳಿದ್ರೆ, ಅಮ್ಮ ಆಚೆ ನೋಡಿದರೆ ಎಲ್ಲ ಬಾಕಿದ್ದೆಲ್ಲ ಪಕ್ಷಿಗಳಿದ್ದಾವೆ, ಎಲ್ಲಕ್ಕೂ ಬಣ್ಣ ಬೇರೆ ಬೇರೆ ಇದೆ, ನಿನಗೆ ಮತ್ತು ನನಗೆ ಕಪ್ಪು ಬಣ್ಣ ಮಾತ್ರ ಯಾಕೆ ಅಂತ ಕೇಳಿತಂತೆ.
ಅಲ್ಲ, ಯಾವ ತಾಯಿಯಾದರೂ ಉತ್ತರ ಕೊಡ್ಲಿಕ್ಕೆ ಸ್ವಲ್ಪ ಆಚೆಚೆ ನೋಡಬೇಕು ನೋಡಿ. ಆದರೆ ಆ ತಾಯಿ ಏನು ಉತ್ತರ ಕೊಡ್ತಾಳಂತ ಕೇಳಿದರೆ, ಮಗು ನೀನೊಂದು ಸ್ವಲ್ಪ ಯೋಚನೆ ಮಾಡು, ನಮಗೆ ಕಪ್ಪು ಬಣ್ಣ ಇರಬಹುದು, ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಬೇರೆ ಬೇರೆ ಬಣ್ಣಗಳಿದ್ರೂ ಕೂಡ ಬದುಕಲ್ಲಿ ಬಣ್ಣ, ಬಣ್ಣದಲ್ಲಿ ಬದುಕು ಅಂತ. ಆದರೆ ಬದುಕಲ್ಲಿ ವಿವಿಧತೆಯ ಬಣ್ಣಗಳಿರಬಹುದು, ಆದರೆ ಬಣ್ಣಕ್ಕೆ ಬದುಕಿಲ್ಲ ಅಂತ ಹೇಳ್ತಾರೆ. ಬದುಕು ಜೀವ ತುಂಬುವುದು ಯಾವಾಗ ಅಂತ ಕೇಳಿದ್ರೆ ಇಲ್ಲಿ ಜೀವನ ಇದ್ದಾಗ ಮಾತ್ರ. ಎರಡು ವಿಚಾರ ನಿಮ್ಮ ಮುಂದೆ ಇಡಬೇಕು ನಾವು. ಎರಡು ರಂಗಗಳಿದ್ದಾವೆ, ಒಂದು ಅಂತರಂಗ ಮತ್ತೊಂದು ಬಹಿರಂಗ ಅಂತ. ಎಲ್ಲಿವರೆಗೆ ಅಂತರಂಗ ಬಹಿರಂಗದಲ್ಲಿ ನಾವು ರಂಗನನ್ನ ಮರೆತರೆ ಎರಡು ಭಾಗಕ್ಕೂ ಬಲ ಇಲ್ಲ ಅಂತ ಹೇಳ್ಬೋದು. ಬಹುಶಃ ಆ ರಂಗನನ್ನ ಮುಂದಿಟ್ಟುಕೊಂಡೇ ನಮ್ಮ ಸತೀಶ್ವರು ಈ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಬಹುಶಃ ಇದು ಬಲಿಷ್ಠಗೊಳ್ಳುತ್ತದೆ ಅಂತ ಹೇಳೋದಕ್ಕೆ ಎರಡು ಮಾತಿಲ್ಲ ಅಂತ ಹೇಳಿ ಇಚ್ಛೆ. ಪಟ್ಲೈನ್ ಪಿನಾರ್ನ ಬಗೆಟ್ ಪಟ್ಲೈನ್ ಪಿನಕ್ಕೆ ಅನ್ಕೇಂಡೆ ಚರ್ಚೆ ಮಾಡ್ತಾನೆ. ಪಟ್ಲ ಅಂತ ಪಂಡ ಒಂಜಿ ಬೆಳೆದೆ ಪೆರಾಪುಡು, ಪಾಂಡಿದ ಬೆಳೆದೆ ಪೆರಾಪುಡು ಒಂದು ಅಂಡ ಈ ಸತೀಶ ಪಟ್ಲ ದಾನೆ ಮಣ್ಪೇರಿಂದ ಕೇಂದ್ರ ಮೂಜಿ ಬೆಳೆಲ ದೆಪ್ಪೆರ ಆಪುಂಡು ಯಕ್ಷಗಾನದ ಪಟ್ಲೋಡು ಒಂದು ತೋಜ್ಪಾತ್ ಕೊರಣ ಕೀರ್ತಿ ಬಹುಶಃ ಅಕ್ಲೈಗೆ ಸಂದೋಣೊಂದು ಪಣ್ಯರ ಯಾನಿ ಸಂತೋಷ ಪಡೆಯ ಒಂದಲ್ಲೇ. ಈ ಪಟ್ಲೆಂಪಿನ ದಾಲ ದೂರತ್ತೆ ಎಂಗ್ಲ ಕೈತಲ್ ನಿರೇಕರೆ ಈ ಕಾರ್ಯಕ್ರಮ ಹೆಂಗೆ ಬಿಡ್ರಿಗೆ ಸಾಧ್ಯತೆ ಇಜ್ಜಿ ದಯಂದು ಕೇಂಡ ಆ ಲಿಪ್ಪು ಅಂಚೆ ಇತ್ತಂದ್ರೆ ಸುರಾಯನೇನು ಅಲ್ಪ ಅಂತ ಪಂಡಿಡಿದ ಬುಕ್ಕೆ ಆನೇನು ಮರಪರಿಗೆ ಸಾಧ್ಯತೆ ಇಜ್ಜಿ. ಹೊಗೆನಾಡಿ ಇರಿಪಿನ ಒಂಜಿ ದೇವಸ್ಥಾನ ಉಂಡು, ಅಲ್ಪ ಹೊಗೆನಾಡಿನ ಒಂಜಿ ಸುಬ್ರಾಯ ದೇವರ ದೇವಸ್ಥಾನ ಉಂಡು. ಒಂಜಿ ಕಲಾ ಸೇವಾ ಸಂಘನ ಕಟ್ಟೊಂದು ಭಾರಿ ದೀರ್ಘ ಕಾಲೋಡ್ದು ಅಲ್ಪ ಸೇವಾ ಕಾರ್ಯ ಮಾಡ್ತಾನೆ. 32 ದಿನ ನಡತನೆ ನಾನು ತೋಂದಿಲ್ಲ ಸೇವಾ ಕಾರ್ಯಗಳು ಕೆಲ ವರ್ಷೋಡು ನಡ್ತೊಂದು ಬರೋದು ತಿನ್ನ ನಮ್ಮ ನೆನಪು ಮನ್ಪೊಳಿ. ಈ ನಿಂಚಿನ ಪುಣ್ಯಕಾರನು ಮಾತ್ರ ಅವರ ಯೋಚನೆ ಮಲ್ಪನಾಗ ಕಲಾ ಒಂಜಿ ಜಗತ್ತುಡು ದಾಲಾಣ ನಂಗೆ ಮನ್ಪೆರೆ ಸಾಧ್ಯತೆ ಉಂಡ ಅಂದ್ ಮಲ್ಲ ಮನಸ್ಸು ಮಲ್ತುದು ಮಲ್ಲ ದಾನಿಗಳು. ಇನ್ನು ನಡುಟಿತ್ತಿನಾರ ಅಧ್ಯಕ್ಷರು ಬಹುಶಃ ಶಶಿ ಕಿರಣದ ಒಂತೆ ದಿಂಜ ಕಾರ್ಯ ಇದ್ದಿತ್ತು ಶಾಖ ಕಡಿಮೆ ಒಂತೆ ಅಂಚನೆ ಉಪ್ಪಣಿ ಸಜ್ಜನಿಕೆ ಹೆಸರಳತನ ಮಾತ ಅದು ಏನಾಳ ಲಿಪ್ಪಡೋದಿರಿ ಇಲ್ಲಡೆಗೆ ಒಂತೆ ಇಲ್ಲ ಡೆಪ್ಪಣಿಯನ್ನು ನೆನಪು ಅನ್ಕೊಡು. ಬಹುಶಃ ಎಡ್ಡೆ ಆತ್ಮೀಯತೆ ನೆಲ್ಲೊಂಜಿ ಕೆಲವು ಜವಾಬ್ದಾರಿಯರೇ ಕೊರಿಯರ್ ಉಂಡಿತ್ತು ಯಾನಂತ ಯೋಚನೆ ಮಾಡ್ತೊಂದಿಲ್ಲ ಇರ್ನಪ್ಪಗೆ ಹೇಳ್ಕೊಂಡು ಆಪುಡು ನಿಂಕಿತ ಗೊತ್ತಾತನೆ. ವಿವೇಕಣ್ಣನ ಪತ್ರನ ನೆಲ್ಲ ಆಪುಡದು ಗೊತ್ತಾತನೆ ಅಂಚ ನೆನ ಬುಡಿರೇ ಆಪಜಿ ನಿಕ್ಲೇನೆ ಎಡ್ಡೆ ಕಾರ್ಯಕ್ಕೆ ಒಡ್ಡವನೊಂಜಿ ಕಾರ್ಯ ಎಂಕ್ಲ ಮನಸ್ಸು ಮಲ್ತೊಂದಿಲ್ಲ ಇತೇನೆ ಪಾತಿರ್ದಾರನ ಬಗೆಟ್ ಅಂಡ್ ಅವ್ರನ್ನ ಮಲ್ಲ ಮನಸ್ಸು ದಾದ ಅಂದ್ಕೇಂಡ ನಮ್ಮಲ್ಪೊಂಜಿ ITI ಸಂಸ್ಥೆ ನಡಪ ಒಂದಿಲ್ಲ. ಕೆಲವು ಅರ್ಹ ವಿದ್ಯಾರ್ಥಿಗಳಿಗೆ ಕೊಡ್ತನಂಚಿನ ಸಹಾಯನು ಅರೆ ಗೊತ್ತು ಪಂದಿತ್ತೆ ಅಂಡ ಭಾರಿ ವರ್ಷ ಹೊಡೆದು ಪಂಡ ಅವು ಆರಂಭ ನೀಡಿದಿಂಚಲ್ಲ ಅವು ಬರೊಂದುಂಡು ಪಂಡೇರೆ ಹೆಂಗೆ ಸಂತೋಷ ಒಂದು ನಿಂಚಿನ ಸೇವಾ ಕಾರ್ಯ ಒಡ್ಡು ನಂಚಿನ ಮನಸ್ಸದ ಮಸ್ತ್ ಜನ ಮುಳ್ಪೊಳ್ಳೇರಿ ಒಂದೇ ಕೋಪೇಡು ಮಾತ್ರ ಸೇರ್ಪಾದೇರತ್ತ ನೆಕ್ಕವು ಪಟ್ಲಗ್ ಮಾತ್ರ ಸಾಧ್ಯತೆ ಬೇತರಿಗಳ ಸಾಧ್ಯತೆ ಇಜ್ಜಿ ಒಂದು ರೀತಿ ನಿಂಚಿನ ಕಾರ್ಯ ಅಪಗಪ್ಪ ಆ ಒಂದು ಉಪ್ಪೋಡು ಸಮಾಜಕ್ಕಂತ ಎಡ್ಡೆಪ್ಪು ಉದಿತು ಒಂದು ಉಪ್ಪೋಡು ಇನ್ನು ಮಲ್ಲ ಮನಸ್ಸು ಮಲ್ತದು ಯಕ್ಷಗಾನದ ಬಗೆಟ್ಟು ಈ ರೀತಿಲ ಮನ್ಪೇರ ಆಪುನು ನೆಂಕು ತೋಜನು ಯಕ್ಷಗಾನಡು ಒಂಜಿ ಶಿಸ್ತು ಸಂಯಮನು ಕಾತೊಂದು ಬರ್ಪು ನಂಚಿನ ವ್ಯವಸ್ಥೆ ಎಂಕು ತೋಜನೆ ನೆನೊಂಜಿದಾದ ಅಂದ್ ಕೇಂಡ ನಮ್ಮ ಪಟ್ಲ ಸತೀಶನ್ನ ಒಂಜಿ ವಿಶೇಷ ಗುಣದಾದ ಅಂದ್ ಕೇಂಡ ಶಿಸ್ತು ಸಂಯಮದ ಒಂಜಿ ಕೂಟ ಜವಣರ ಕೂಟ ಒಟ್ಟಿಕೊಂಡು ಆ ಜವಣರ ಕೂಟಗೆ ಏನೊಂಜಿ ಅಭಿನಂದನೆ ಪಣಿಯರು ಇಷ್ಟಪಡಪೆ ಐನು ಪೊರ್ಲ ಗಂಟೆ ನಡಪಾವನಂಚಿನ ಓಡ್ಲ ಜಾರಂದ ಲೆಕ್ಕ ಬೂರಂದ ಲೆಕ್ಕ ಕೈ ಕೊರ್ದು ಐಕ್ ಸಹಾಯ ಕೊರ್ಪುನಂಚಿನ ಆ ಕೂಟಗೂ ಯಾನು ಎಡ್ಡೆಪ್ಪುನು ಬೈಕೊಂದುಲ್ಲೆ ದೀರ್ಘವಾದ ಪಾತ್ರಂದೆ ಈ ಒಂದು ಎಡ್ಡೆ ಕಾರ್ಯಗೂ ಒಡ್ಡುನಂಚಿನ ಮಾತ ಮನಸ್ಸುಗಳು ಹೆಂಗೆ ತೋಜನೆ ಮಾತ ನಮ್ಮ ಮಕ್ಕಳು ಅಂದು ಎಲ್ಲ ಪಂಡುಗಿರಿ ಸಸ್ಯನನ್ನು ಮಾತ್ರ ದಾನೆ ಪಂಡೇರಿ ಎಂಗ್ಲು ಮಾತ ಇಜ್ಜೇರ ಅಂದು ಏನು ಪನ್ನಡು KG ಶೆಟ್ಟಿ ಪನ್ನಡು ಮಾತ ತರೆ ಇಡ್ತಾರೆ ಪ್ರವೀಣ್ ಶೆಟ್ಟಿ ಪನ್ನಡು ಯಾನು ದುಬೈದಂಚಿ ಪೋದು ಪುನಗ ಸರ್ವೋತ್ತಮ ಶೆಟ್ಟಿ ಪನ್ನಡು ಮಾತ ಅಲ್ಪ ಒಟ್ಟು ಸೇರಿದು ಭಾರಿ ಪೊರ್ಲದ ಕಾರ್ಯಕ್ರಮ ನಡ್ಪಾನೆ ನಾನು ಈ ಸಂದರ್ಭ ನೆನಪು ಅಂತೊಂಡ್ಬೆ ಬಹುಶಃ ಪ್ರಮಾಣನೆ ಉರುಡುತ್ತೀರು ಬತ್ತನಾರಲ್ಲ ಬತ್ತದ ಅಪ್ಪಗನೇ ಅಲ್ಪೊಂಜಿ ಕಾರ್ಯಕ್ರಮ ಜೋಡಣೆ ಮಾಡ್ತದೆ ಈಜಿ ನಮ್ಮ ಅಲ್ಪಲೊಂಜಿ ಕಾರ್ಯಕ್ರಮ ಆವಡು ಒಂದು ಆ ಮಲ್ಲ ಮನಸ್ಸಿಗೆ ಬಹುಶಃ ಆ ದೇವರ ಎಡ್ಡೆ ಪುದೀಪ ಆವಡೊಂದು ದೇವರ ಪ್ರಾರ್ಥನೆ ಮಲ್ತೊಂದು ಈ ಮೇಲಿದು ತುನಗ ಮೇರ್ನ ಎಡ್ಡೆ ಕಡ್ಡಿ ಮಿಶ್ರಣಕ್ಕೆ ಬಾರಿ ತೋಜು ನೆಂಕ್ಲ ನೀವು ನಮ್ಮ ಹತ್ತಿರದ ಕಾಸರಗೋಡಿನ ಬಗ್ಗೆ ನೀವು ಚಿತ್ರಣ ಮಾಡುವಂಥದ್ದು ತುಂಬ ಒಳ್ಳೆ ವಿಷಯ ನಿಮಗೆ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದು ಖಂಡಿತ ಜನಮಾನಸಕ್ಕೆ ತಲುಪುವ ಒಂದು ಕಾರ್ಯ ಅಂತ ನಾನು ತಿಳ್ಕೊಳ್ತೇನೆ ದರ್ಶನದವರು ಈಗಾಗಲೇ ಬಹುಶಃ ಅದಕ್ಕೆ ಪ್ರೋತ್ಸಾಹ ಕೊಟ್ಟಾರು ಅಂತ ನಾನು ತಿಳ್ಕೊಳ್ತೇನೆ ಅಂಥದ್ದು ಬಹುಶಃ ಅವರ ಮುಖದಲ್ಲಿ ಅದು ಗೊತ್ತಾಗ್ತದೆ. ಇವತ್ತು ಸೇರಿರುವಂಥ ಈ ಸಂದರ್ಭದಲ್ಲಿ ಸೇರಿನಂಚಿನ ಮಾತೆರೆಗಿಲ್ಲ ಮಾತ ನಮ್ಮ ಮಕ್ಕಳ ಇಂಪಿನ ಒಂಜೇ ಭಾವನೆ ಬಹುಶಃ ಈ ಯಕ್ಷಗಾನ ಇಂಪಿನ ಒರಿಪ್ಪುನೊಂಜಿ ಕಾರ್ಯ ಎಂಕು ತೋಜನು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆರೊಂಜಿ ಸೂಚನೆ ಕೊರಿಯರಿ ಎಂಕ್ಲವು ಭಾರಿ ಸಂತೋಷ ಆಗ್ತದೆ ಅವು ಬಹುಶಃ ಒಂತೆ ಬಚ್ಚಿತು ಪೋಪನ ಸಮಯ ಲಕ್ಕವನೊಂಜಿ ಬೇಲೆ ಅವರು ಯಕ್ಷಗಾನದೊಂಜಿ ಬುಳಿಚಿಲಿಗೆ ದಾಲಾಂಡ ಮಲ್ಪೇರ ಆವ ಇಂಪಿನ ಮಲ್ಲ ಮನಸ್ಸು ಮಲ್ತದೇರಿ ಸಾಧ್ಯ ಅಂಡ ನಮಲ ನಿತ್ತ ಬಗೆಟ್ಲ ಈ ಒಂಜಿ ಪಟ್ಲ ಫೌಂಡೇಶನ್ ಐತ ಬಗೆಟ್ ಮಲ್ಲ ಮನಸ್ಸು ಮನ್ಪಿನ ಒಂಜಿ ವಿಶ್ವಾಸ ಎಂಕ್ಲ ಉಂಡು ಸಾಧ್ಯ ಅಂಡದ ನಂಚಿನ ಶಾಲೆ ನಡಪಾವಣಂಚಿನ ಕೂಟಗೊಂದೇ ಸಂಪರ್ಕ ಮಲ್ತೊಂದು ಐತ ಬಗೆಟ್ಲ ಪೋಷಣೆಗೆ ದಾಲಾಂಡ ನಮ್ಮ ಮನ್ಪೊಳಿ ಎನಿಪಿನ ಚಿಂತನೆ ಬರೋಳಿಂದು ಎಂಕ್ಲ ಅವು ಮೂಡೊಂದುಂಡು ಮನಸ್ಸಿಡು
ಬಹುಶಃ ಹೆಗ್ಡೆರೆ ಬಾಯ್ಡು ಬತ್ತು ನಾವು ಖಂಡಿತ ಸಹಕಾರ ಉಂಟಿನ ಒಂದು ವಿಶ್ವಾಸ ಇದೆ. ಕೆಲವರಿಗೆ ಅದರಲ್ಲಿ ಸಂಶಯ ಇದೆ. ಕೆಲವು ವ್ಯಕ್ತಿಗಳಿಗೆ ನನ್ನ ಕೂಟದವರು ಒಟ್ಟು ಸೇರಿ ಏನು ಮಾಡ್ತಾ ಇದ್ದಾರೆ ಎಂಬುದಕ್ಕೆ ಇವತ್ತಿನ ಇಂತಹ ಕಾರ್ಯಕ್ರಮವೇ ಸಾಕ್ಷಿ. ಪಟ್ಲರ ಅಭಿಮಾನ ಬಳಗ ಮಾಡುವುದು ಇಂತಹ ಕಾರ್ಯಕ್ರಮ, ಅಶಕ್ತ ಕಲಾವಿದರಿಗೂ ಅಥವಾ ಯಕ್ಷಗಾನ ಕ್ಷೇತ್ರಕ್ಕೂ ಸಲ್ಲಿಸುವಂತಹ ಕಾರ್ಯಕ್ರಮ. ಪಟ್ಲರ ಅಭಿಮಾನಿ ಬಳಗ ಬೇಡದ್ದನ್ನು ಯಾವುದನ್ನು ಖಂಡಿತವಾಗಿ ಮಾಡುವುದಿಲ್ಲ. ನಾವು ಮಾಡಿದ್ರೆ ಇಂತಹ ಕಾರ್ಯಕ್ರಮ, ಇಂತಹ ಸಜ್ಜನ ವ್ಯಕ್ತಿಗಳನ್ನು ಸೇರಿಸಿ ಮಾಡಿದ್ರೆ, ಇಂತಹ ಕಲಾವಿದರ ಒಂದು ಕೂಡುವಿಕೆಯನ್ನು ಸೇರಿಸಿ ಮಾಡುವಂತಹ ಕಾರ್ಯಕ್ರಮ ಎಂದು ಕೆಲವು ಬೆರಳೆಣಿಕೆಯ ವ್ಯಕ್ತಿಗಳಿಗೆ ಮಾತ್ರ ನಾನು ಈ ಮೂಲಕ ಸೂಚನೆಯನ್ನು ಕೊಡ್ತಾ, ಯಾಕಂದ್ರೆ ಇದು ಲೈವ್ ಅಲ್ಲಿ ಹೋಗುವ ಕಾರಣ ನಾನು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಅಂತ ವ್ಯಕ್ತಿಗಳಿಗೆ ನೇರವಾಗಿ ನಾನು ಸೂಚನೆಯನ್ನು ಕೊಡ್ತಾ ಇದ್ದೀನಿ. ನಾವು ಬೇಡದ ಯಾವುದೇ ಕೆಲಸಕ್ಕೆ ಕೈ ಹಾಕುವುದಿಲ್ಲ. ಯಾಕಂತ ಹೇಳಿದ್ರೆ ಪೂಜ್ಯ ಆಸರಣ್ಣರ ಮಾತಿನಿಂದಲೂ ಅದು ಬಂತು, ಸ್ವಾಮೀಜಿಯ ಮಾತಿನಿಂದಲೂ ಅದು ಬಂತು, ಗಣ್ಯರ ಮಾತಿನಿಂದಲೂ ಅದು ಬಂತು. ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ ಎಂಬುದಾಗಿ ಅದುವೇ ನಮಗೆ ಸಾಕ್ಷಿ. ಇಂತಹ ಪುಣ್ಯಾತ್ಮರು ಹೇಳಿದ್ರೆ ನಮಗೆ ಅದುವೇ ಸಾರ್ಥಕ ಎಂಬುದಾಗಿ. ಯಕ್ಷಗಾನನು ಒರಿಪಡುಂದಾಂಡ ಬೆಳೆಪಾಡುಂದಾಂಡ ಆಯ್ತಾ ಕಲಾವಿದರನ್ನು ಒರಿಪವನ ಖಂಡಿತವಾದ್ಲ ಅತಿ ಮುಖ್ಯ. ಆ ಕೆಲಸನು ಮಲ್ತೊಂದುಂಡು ಈ ಪಟ್ಲ ಫೌಂಡೇಶನ್ ಆಯ್ತಾ ಮುಖ್ಯಸ್ಥೆ ಅದು ನಮ್ಮ ಸತೀಶ್ ಪಟ್ಲೇರು ಭಾರಿ ಮಲ್ಲ ಕೆಲಸ ಮಲ್ತೊಂದಲ್ಲೇರು ಬಂದು ಅದಕ್ಕೆ ಅಭಿನಂದನೆ ಕೋರೊಂದಿಲ್ಲ. ಸಾಮಾನ್ಯವಾದ ಒಂದು ವ್ಯಕ್ತಿಗೆ ಈ ಪ್ರಾಯಡು ಎಲ್ಲೆ ಪ್ರಾಯಡು ಭಾರಿ ಆತ ಮಲ್ಲ ಒಂದು ಯಶಸ್ಸು ತಿಕ್ಕಿನಾಗ ಅಹಂಕಾರ ಬರ್ಪುನ ಸ್ವಾಭಾವಿಕ. ಒಂದು ಕಲಾವಿದ ಆದ ಪಡು ಬೇತೆ ಕ್ಷೇತ್ರ ಪಡು ಇಂಚ ಈ ನಮೂನದ ಬಂದಾಗ ಉಪ್ಪುಂಡು ಆಂಡ ಸತೀಶ್ ಪಟ್ಲೇರು ಐನ ಮಾತದ ಬಂದಂದೆ ತನ್ನೊಟ್ಟಿಗೆ ಕೆಲಸ ಮಲ್ಪನಂಚಿನ ಕಲಾವಿದರು ಆ ಕಲಾವಿದರನ ಬದುಕನ್ನು ತೆರೆಯೊಂದು ಓದೇ ಹೆಚ್ಚು ಸಾಮಾನ್ಯವಾದ ಜನಕಡ ಪ್ರೊಫೆಷನಲ್ ಜೆಲಸಿ ಬಂದ್ಪೇರು ತನ್ನ ವೃತ್ತಿ ಜೀವನದ ಒಂದು ಹಸುವೆ ಉಪನಿ ಸಾಮಾನ್ಯ ಜನಕಡ ಸ್ವಾಭಾವಿಕ ಆಂಡ ಐನ ಮಾತ ಮೀರದು ಇನಿ ಸತೀಶ್ ಶೆಟ್ಟಿ ಪಟ್ಲ ಇಡೀ ಎನ್ನ ಒಟ್ಟಿಗೆ ಕೆಲಸ ಮಲ್ಪನಂಚಿನ ಸಮಾಜದ ಅತ್ತಂಡ ಎನ್ನ ವೃತ್ತಿ ಜೀವನದೊಟ್ಟಿಗೆ ಕೆಲಸ ಮಲ್ಪನ ಕಲಾವಿದರಿನ ಜೀವನ ಬದುಕನ್ನು ಭದ್ರ ಮಲ್ಪಡು ದುಂಬಗು ಯಕ್ಷಗಾನ ಒರಿಯೋಡು ಪನ್ಪುಣ ಮಲ್ಲ ಕೆಲಸನ ಮಲ್ತೊಂದುಲ್ಲೇರು ಅರೆಗೆ ನನವರ ಅಭಿನಂದನೆ ಕೊರಡು ಆ ದೇವರ ಅರೆಗೆ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ನನಾತು ಕೊರಡು ಸಮಾಜಗೂ ಕಲಾವಿದರಿಗೆ ಅರೆಡ್ದು ನನಾತು ಕೆಲಸ ಆವಡು ಪನ್ಪುಣ ಒಂಜಿ ಮಲ್ಲ ಸೇನದಿ ಒಂದು ಎಂಕಲ ಈ ಪುಣ್ಯ ಕಾರ್ಯಡು ಒಂಜಿ ಪಾಲ್ಗೊಳ್ಳುನ ಅವಕಾಶ ತಿಕ್ಕಂಡು ಐಗೆ ಧನ್ಯವಾಗಿಂದ ಕೇಳ್ತಾನೆ ಇದ್ದೀನಿ. ಬಡ ಕಲಾವಿದ ಅಂತ ಖಂಡಿತ ಕಲಾವಿದ್ರು ಯಾರು ಬಡವರಲ್ಲ, ಆರ್ಥಿಕವಾಗಿ ಮಾತ್ರ ಬಡವರಾಗಿರ್ತಾರೆ. ಬಟ್ ಕಲೆಯಲ್ಲಿ ಅವ್ರ ಹತ್ರ ಶ್ರೀಮಂತರು ಯಾರು ಇರೋಕ್ ಸಾಧ್ಯನೂ ಇಲ್ಲ. ಇದೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ 100 ಜನ ಕಲಾವಿದರು ಇಡ್ತಾರೆ, 100 ಜನನು ಅಷ್ಟೇ 100% ಕೆಲಸ ಮಾಡ್ತಾರೆ. ಅದ್ರಲ್ಲೆಲ್ಲೋ ಒಂದು 5 ಜನಕ್ಕೆ ಮಾತ್ರ ಅದೃಷ್ಟ ಅನ್ನೋದು ಮಾತ್ರ ಸಿಗುತ್ತೆ, ಇನ್ 95 ಜನಕ್ಕೆ ಸಿಗಲ್ಲ ಅಂದ್ರೆ ಅವ್ರು ಕಷ್ಟಪಟ್ಟಿಲ್ಲ ಅಂತಲ್ಲ, ಪಟ್ಟಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಪಾಯಿಂಟ್ ಅಲ್ಲಿ ಹೊಟ್ಟೋಗಿರುತ್ತೆ. ಈಗ ಎಲ್ಲರೂ ಆಕ್ಚುಲಿ ಇಟ್ಸ್ ಅ ರೇಸ್, ಜೀವನ ಅನ್ನೋದೇ ರೇಸ್. ಸೊ ಆ ತರ ಇದ್ದಾಗ ಮನೆಯಲ್ಲಿ ಅವ್ರದ್ದೇ ಆದಂತ ಒಂದು ಆರ್ಥಿಕ ಸ್ಥಿತಿಗಳಿರುತ್ತೆ. ಕಲಾವಿದ್ರು ಏನಕ್ಕೆ ನಾನು ತುಂಬಾ ಶ್ರೀಮಂತರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಂತಂದ್ರೆ, ಮನೇಲಿ ಅಳ್ತಾ ಇರ್ತೀವಿ ಬಟ್ ಹೊರಗಡೆ ಬಂದು ನಗಿಸ್ತೀವಿ. ಮನೆಯಲ್ಲಿ ಗಂಜಿ ಒಣಮೀನ್ ತಿಂದಿರ್ತೀವಿ, ಹೊರಗಡೆ ಬಂದು ಬಿರಿಯಾನಿ ಕೋಳಿ ರೊಟ್ಟಿ ತಿನ್ನೋ ರೇಂಜಿಗೆ ತೋರಿಸ್ತಾ ಇರ್ತೀವಿ. ಮನೇಲಿ ಕೋಪ ಮಾಡ್ಕೊಂಡಿರ್ತೀವಿ, ಬೇಜಾರು ಮಾಡ್ಕೊಂಡಿರ್ತೀವಿ, ಬಟ್ ಇನ್ನೊಬ್ಬರು ಬಂದು ಉಪದೇಶ ಮಾಡ್ತೀವಿ. ಅದಕ್ಕೆ ಹೇಳೋದು ಕಲಾವಿದ್ರು ತುಂಬಾ ಶ್ರೀಮಂತರು. ಅವರು ಬಣ್ಣ ಹಚ್ಚಿದ ಮೇಲಂತೂ ಇನ್ನೂ ಶ್ರೀಮಂತರಾಗ್ತಾರೆ. ಒಳಗಡೆ ಹಾಕೊಂಡ್ರೆ ಬಟ್ಟೆ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಅಳುಕು ಉಳುಕೆಲ್ಲಾನು. ಬಟ್ ಮೇಲ್ಗಡೆ ಪ್ರೊಡ್ಯೂಸರ್ ಕೊಟ್ಟಂತ ಬಟ್ಟೆ ಹಾಕೊಂಡು ನಾವು ತುಂಬಾ ಶೋಕಿ ಮಾಡ್ತೀವಿ. ಏನಕ್ಕೆ ಅಂದ್ರೆ ಜನಗಳನ್ನ ನಗ್ಸೋದಿಕ್ಕೆ, ಅವ್ರಿಗೆ ಖುಷಿ ಪಡಿಸೋದಿಕ್ಕೆ. ಒಂದು 5 ಗಂಟೆನೋ 6 ಗಂಟೆನೋ ಒಂದು 10 ಗಂಟೆನೋ ಅವ್ರಿಗೆ ಸಂತೋಷವಾಗಿ ಅವ್ರಿಗೆ ಯಾವುದೇ ಟೆನ್ಷನ್ಗಳನ್ನ ದೂರ ಮಾಡೋದಕ್ಕೆ ಕಲಾವಿದರು ತುಂಬಾ ಕಷ್ಟ ಪಡ್ತಾರೆ. ಇವತ್ತಂತ ಕಲಾವಿದರಿಗೆ ಅವ್ರ ಆರ್ಥಿಕ ಸ್ಥಿತಿಗಳನ್ನ ತಿಳ್ಕೊಂಡು ಅದಕ್ಕೆ ಸಹಾಯ ಮಾಡಿದಂತ ಈ ಟ್ರಸ್ಟ್ಗೆ ಸತೀಶ್ ಅಣ್ಣ ಅವ್ರಿಗೆ ನಾನು ತುಂಬಾನೇ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಒಳ್ಳೇದಾಗ್ಲಿ. ಹಾಗೇನೆ ಇವತ್ತು ಇಲ್ಲಿ ಎಷ್ಟೋ ಜನ ಮಕ್ಕಳು ಇಲ್ಲ ರ್ಯಾಂಕ್ ತಗೊಂಡಿದ್ದಾಗ್ಲಿ, ಇಲ್ಲಾಂದ್ರೆ ಅವರವರ ಸ್ಥಾನಗಳಲ್ಲಿ ಆಕ್ಚುಲಿ ಎಲ್ಲರೂ ಚೆಕ್ಗಳು ತಗೊಂಡ್ರು. ಇದೇನು 5 ವರ್ಷ ಆದ್ರೆ ಅದ್ರಲ್ಲಿ ಯಾವನೋ ಒಂದು 5 ಜನ ಮಕ್ಕಳು ಇನ್ನೂ ಉನ್ನತ ಸ್ಥಾನದಲ್ಲಿ ಬೆಳೆದು ಇದೇ ತರ ಒಂದು ಫಂಕ್ಷನ್ ಮಾಡ್ತಾ ಇರ್ತಾರೆ. ಅಷ್ಟು ಜನಕ್ಕೂ ಅವ್ರು ಸಹಾಯ ಮಾಡ್ತಾ ಇರ್ತಾರೆ. ಆ ತರ ಸ್ಥಿತಿಗಳು ಬಂದೇ ಬರುತ್ತೆ. ಇದು ಯಾವತ್ತೂ ನಿಲ್ದೇ ಇರೋಂತ ಒಂದಿದು. ಈ ತರ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ನನ್ನ ಕರೆಸಿ ನನ್ನ ಹತ್ರ 2 ಮಾತು ಮಾತಾಡ್ಸ್ಕೊಂಡಿದ್ದಕ್ಕೆ ಸತೀಶ್ ಅಣ್ಣವ್ರು ಅವ್ರಿಗೂ ಎಲ್ಲ ಟೀಮ್ಗೂ ತುಂಬಾ ಥ್ಯಾಂಕ್ಸ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ, ಯಾವುದೇ ಕಲಾವಿದರು ಬಡವರಲ್ಲ, ಅವ್ರು ಆರ್ಥಿಕವಾಗಿ ಮಾತ್ರ ಬಡವರು ಇರ್ತಾರೆ, ಆದ್ರೆ ತುಂಬಾ ಹೃದಯದಿಂದ ಶ್ರೀಮಂತರು ಇರ್ತಾರೆ. ನಿಮ್ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಪ್ರತಿಯೊಬ್ಬರು ಕಲಾವಿದ್ರ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಆದ್ರೆ ಅದಕ್ಕಿಂತ ಇವತ್ತು ದರ್ಶನ ಆಗಿ ನಿಂತಿದ್ವಿ. ಇನ್ನೊಂದು ಹೇಳೋದು ಮರ್ತ್ಬಿಡೆ, ಸಾರಿ ರಿಷಬ್ ಶೆಟ್ಟಿ ಅವ್ರಿಗೂ ಆಕ್ಚುಲಿ
ಧನ್ಯವಾದಗಳು. ಆಮೇಲೆ ಅವ್ರಿಗೆ ಆಕ್ಚುಲಿ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ತುಂಬಾನೇ ಒಂದು ಉನ್ನತ ಸ್ಥಾನಕ್ಕೆ ಬೆಳೀತಾ ಇದ್ದಾರೆ. ಅವ್ರಿಗೆ ಹಾರ್ಟ್ಲಿ ಕಂಗ್ರಾಚುಲೇಷನ್ ಇಷ್ಟಪಡ್ತೀನಿ. ಸಾರಿ ಬ್ರದರ್, ನೋಡ್ಲಿಲ್ಲ ಆ ಕಡೆ. ಮಚ್ಚಿ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂತಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ಏನ್ ಬಿಡಬೇಕು? ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಮೂಜನೇ ಯಕ್ಷಧ್ರುವ ಪಟ್ಲ ಸಂಭ್ರಮ 2018 ಇನಿ ಈ ಒಂಜಿ ಸಂಭ್ರಮಡು ಯಾನ್ ಬತ್ತದ ನಿಕಲೊಟ್ಟಿಗೂ ಇತ್ತದ 2-3 ಗಂಟೆ ಮೂಲ ಇತ್ತದ ಒಂಜಿ ಎಕ್ಸ್ಪೀರಿಯನ್ಸ್ ಒಂಜಿ ತಿಕ್ಕಿನ ಒಂಜಿ ಬಾರಿ ಮಲ್ಲ ಒಂಜಿ ಎಂಕ್ ಪರ್ಸನಲಿ ಬಾರಿ ಮಲ್ಲ ಒಂಜಿ ಸ್ಯಾಟಿಸ್ಫ್ಯಾಕ್ಷನ್ ಆಂಡ್ ಯಾನ್ ಎಲ್ಲಿ ಉಪ್ಪುನಾಗ 21 ವರ್ಷ ಉಪ್ಪುನಾಗ ಊರು ಬಡ್ದು ಬಾಂಬೆಗೆ ಹೋದಿತ್ತೆ. ಇದು ಆಲ್ಮೋಸ್ಟ್ 31 ವರ್ಷ ಆಂಡ್ ಈ ಟೈಮ್ಡ್ ಯಾನ್ ಎಲ್ಲಿ ಉಪ್ಪುನಾಗ ಮಸ್ತ್ ಆಟ ತಗೊಂದಿತ್ತೆ. ಅಂಡ್ ಬಾಂಬೆ ಪೋಯ್ ಬೊಕ್ಕ ಐತ ಒಂಜಿ ಕನೆಕ್ಷನ್ ಒಂಜಿಲ ಕೊಡು ತತ್ತದೇ ಪೋಣ್ ಮಸ್ತ್ ವರ್ಷ ಆಟ ತೂಪುನ ಅವಕಾಶ ತಿಕ್ಕಿಜಿ. ಎನ್ನ ಅಮ್ಮನ ಒಂಜಿ ಬಾರಿ ಮಲ್ಲ ಒಂಜಿ ಉದ್ದೇಶ ಇತ್ತಂಡು ಕಟೀಲ್ ದುರ್ಗಾ ಪರಮೇಶ್ವರಿ ಆಟ ಮಲ್ಪ ಉಡು ಬಂಡದು. ಪೋಯಿನ ವರ್ಷ ಅವು ಒಂಜಿ ಅವಕಾಶ ತಿಕ್ಕಂಡು ಎಂಕಲ್ ಕುಡ್ಲಾಡೋಜಿ ಮಲ್ಲ ಬಿಲ್ಡಿಂಗ್ ಮಲ್ತ ಐತೆ ಇನಾಗ್ರೇಷನ್ ಟೈಮ್ಡ್ ಎನ್ನ ಕಸಿನ್ ಉಲ್ಲೇರು ಮೂಲು ಸುಧೀರ್ ಹೆಗಡೆ ಆರ್ಲಾರ್ನ 2 ಜನ ಫ್ರೆಂಡ್ಸ್ ನಕಲೇರು ಅಕಲು ಅಕಲ್ನ ಗುರ್ತೋಡು ಎಂಕೆಲ್ಲ ಒಂಜಿ ಈ ಆಟನ ಎಂಗೆಲ್ಲ ಬಿಲ್ಡಿಂಗ್ ಗೊಬ್ಬಾಯರು ಐನ ತೂದು ಒಂಜಿ ಈತ ಖುಷಿ ಆಂಡು ಬಂಡು ದಂಡ ಪರ್ಟಿಕ್ಯುಲರ್ಲಿ ಈತ ವರ್ಷದ ಬಗ್ಗೆ ಒಂಜಿ ಆಟ ತೂಪುನಿ. ಆ ಆಟದ ಟೈಮಡ್ ದೇವಿ ಫಸ್ಟ್ ಟೈಮ್ ಎನ್ನ ಬೊಡೆದಿನ ಲೆಕ್ಕೋಡು ಫಸ್ಟ್ ಟೈಮ್ ಲಿಫ್ಟೆಡ್ ಬೋದು ಕುಲ್ಲುದು ಎಂಗೆಲ್ಲ 38ನೇ ಮಾಳಿಗೆದ ಎಂಗೆಲ್ಲ ಫ್ಲಾಟ್ದ ಮೆತ್ತು ಬತ್ತದು ಅವಳು ದೇವಿನ ಪೂಜೆ ಆಂಡು ಅವಳು ಬಟ್ನಕ್ಲು ಮಾತಿತ್ತೀರು ನಮ್ಮ ಕಟೀಲ್ದ ಅಕಲ್ ಪೂರ ಇಲ್ಲಡ ಆಟದ ಲೆಕ್ಕೋಡು ಬರ್ಪನ 3 ದಿನ ಪತ್ತೊಂಪೋದು ಅವಳು ಒಂಜಿ ಪೂಜೆ ಮಾಡ್ತಾರೆ. ಯಾನ ಒಂಜಿ ಬಾರಿ ಮಲ್ಲಿನ ಸೌಭಾಗ್ಯ ಅಂತ ಎನ್ನುವೆ. ಆ ಟೈಮ್ಡ್ ಸತೀಶ್ ಅಣ್ಣನ ಫಸ್ಟ್ ಟೈಮ್ ಎಂಕ ಗುರ್ತಾಂಡು ಅರೇನ ದುಮ್ಮು ಕೇಂದ್ರ ಅರ್ನ ಒಂಜಿ ಪದ ಪನ್ಪುನ ಯಕ್ಷಗಾನದ ಅರ್ನ ಒಂಜಿ ಅರ್ಥ ಪನ್ಪುನ ಐತ ಬಗ್ಗೆ ಬಾರಿ ಕೇಂದ್ರ ವಾಟ್ಸ್ಆ್ಯಪ್ ವಿಡಿಯೋಡ್ಲ ಮಾತ್ರ ತೂದಿತ್ತೆ. ಅಂಡ ಪರ್ಸನಲಿ ಅವ್ರಿಗೆ ತಿಕ್ಕಿ ಬೊಕ್ಕ ಐನು ಯಾನೊಂಜಿ ಆ ಲೈವ್ ತೂಯಿ ಬೊಕ್ಕ ಬಾರಿ ಒಂಜಿ ಖುಷಿ ಆಂಡು ಬೊಕ್ಕ ಅರ್ನ ವಿಷಯೋಡು ಜಾಸ್ತಿ ಒಂತೆ ಆರು ಪಾತ್ರೊಂದು ಪ್ರವೇರು ದಾದಾಯನ ಮಲ್ತೊಂದುಲ್ಲೆ ಎಂಕಲ ಯಕ್ಷಗಾನದ ಕಲಾವಿದರು ಈತ ಜನ ಉಲ್ಲೇರು ಈತ ವರ್ಷದಿಂಚ ಈ ಯಕ್ಷಗಾನ ನಡ್ತೊಂದುಂಡು. ಅಂಡ ಅಕ್ಕಲ್ನ ಒಂಜಿ ನೆಮ್ಮದಿಗೆ ಅಕ್ಕಲ್ನ ಒಂಜಿ ಜೋಕಲ್ನ ಫ್ಯೂಚರ್ಗೆ ಬೊಕ್ಕ ಅಕ್ಕಲ್ನ ಒಂಜಿ ಬಡತ ನಮ್ಮ ಏಜ್ ಜಾಸ್ತಿ ಆನಾಗ ಪ್ರಾಯ ಪೋಯ್ ಬೊಕ್ಕ ಅಕ್ಲಿಗೆ ಒಂಜಿ ಥರ ಸೆಕ್ಯೂರಿಟಿ ಬೋರ್ಡು ಮಾತ್ರೆಗೆ ಒಂಜಿ ಸೆಕ್ಯೂರಿಟಿ ಬೋರ್ಡು ಲೈಫ್ಡ್ ಅವು ಕನೋಡು ಪಂಡದು ಸತೀಶ್ ಅಣ್ಣಂದು ಈ ಟ್ರಸ್ಟಿನ ಫಾರ್ಮಲ್ ತೆರೆದು ಪಂಡೇರೆಂಡ ಅಪ್ಪಗ ಯಾನ್ ಪಂಡ ಸತೀಶ್ ಅಣ್ಣ ಎನ್ನ ಸೈಡ್ ದಾದ ಮಲ್ಪರೆ ಸಾಧ್ಯ ಉಂಡ ಇರೆಂಗ್ ತೆರ್ಪಾಲೆ ಯಾನ್ ಇನ್ನು ನೆಕ್ಸ್ಟ್ ಪ್ರೋಗ್ರಾಮ್ ಬೋರ್ಡ್ನ ಬರ್ಪೆ ಅಂಚ ಆ ರೀತಿಡ್ ಎಂಕೊಂದು ಅವಕಾಶ ತಿಕ್ಕಂಡಿನಿ. ಯಾನ್ ಇಡೆ ಬತ್ತಿ ನಡೆದ ಹತ್ರ ಇನಿ ಬಾರಿ ಒಂಜಿ ಸಂತೋಷ ಪಡೆ ಒಂದುಲ್ಲೆ. ಇನಿ ಆ ಯಕ್ಷಗಾನದ ಒಂಜಿ ಆ ಕಲೆತ ಬಗ್ಗೆ ಒಂಜಿ ದುಂಬದ ನೆನಪುಲ ಹೊಂದಿತ್ತು ಬೊಕ್ಕ ಆ ಕಲೆತ ಬಗ್ಗೆ ಮಸ್ತ್ ಇನಿ ಕಲ್ಪೆರೆ ತಿಕ್ಕಂಡು ಈ ಮಾತ ಗಣ್ಯರ ನಕಲು ನೆತ್ತ ವಿಷಯ ಮಸ್ತ್ ಪಾತಿರಿಯರು ಮಸ್ತ್ ಎಕ್ಸ್ಪೀರಿಯನ್ಸ್ ಆಂಡು ಬಾರಿ ಖುಷಿ ಆಂಡು. ಈ ಥರ ಒಂಜಿ ಈ ಫಂಕ್ಷನ್ಡ್ ಕಲಾವಿದರಿಗೆ ಅಕ್ಲೆಗೆ ಒಂಜಿ ಇಲ್ಲು ಕಟ್ಟುನ ಅಕ್ಲೆಗೆ ಇಲ್ಲು ರಿಪೇರ್ ಮಲ್ಪೆರೆ ದುಡ್ಡು ಕೊರ್ಪುನ ಅಕ್ಲೆಗೆ ಜೋಕ್ಲೆಗೆ ಸ್ಕಾಲರ್ಶಿಪ್ ಕೊರ್ಪುನ ಜೋಕ್ಲೆಗೆ ಎನ್ಕರೇಜ್ ಮಲ್ಪುನ ಒಂದು ಪೂರ ಪ್ರತಿ ಒಂಜಿ ಎಂಡ್ ಟು ಎಂಡ್ ಪನ್ಪಿರದೆ
ಈ ಕಲಾವಿದರ್ನ ಫ್ಯಾಮಿಲಿಗೆ ಭಾರಿ ಒಂಜಿ ಇನ್ಸ್ಪೈರಿಂಗ್ ದಿನ ಐನಿ, ಎಂಕ್ಲೆಗ್ಲ ಭಾರಿ ಇನ್ಸ್ಪೈರಿಂಗ್ ದಿನ ಐನಿ. ಬೊಕ್ಕ ಭಾರಿ ಒಂಜಿ ಖುಷಿ ಅಂಡು 5 ವರ್ಷದಿಂಚ ದುಂಬುಲ ನಡೆದು ಪರ್ಯಾವು ಈ ಕಲೆ ನಮ್ಮ ಸೌತ್ ಕೆನರಾ ಬೊಕ್ಕ ಉಡುಪಿ ತಾಲೂಕು ಡಿಸ್ಟ್ರಿಕ್ಟ್ ಈ ಕಲೆ ಇತ್ತೆಲ್ಲ ಈತ ಸಂಭ್ರಮ ನಡೆದುಂಡು. ನಂಗೆ ಮಾತಿರಗ್ಲಂತ ವಿಷಯ ಭಾರಿ ಒಂಜಿ ಪ್ರೌಡ್ ಫೀಲಿಂಗ್ ಅವಳು. ಇಂದು ನಮ್ಮ ಐಡೆಂಟಿಟಿ ಯಕ್ಷಗಾನ ನಮ್ಮ ತುಳುನಾಡದ ಒಂಜಿ ಐಡೆಂಟಿಟಿ. ಸೊ ಈ ಐಡೆಂಟಿಟಿನ ಒಡಿಪಾಂದು ಪೋಡುಂದಂಡ ಕಲಾವಿದರು ಭಾರಿ ಭಾರಿ ಒಂಜಿ ಇಂಪಾರ್ಟೆಂಟ್ ಕಮ್ಯುನಿಟಿ. ಅಂಚ ಈ ಕಲಾವಿದರಿಗೆ ಪ್ರೋತ್ಸಾಹ ಕೊಡೋದು, ಅಕ್ಲೆಗೆ ಸೆಕ್ಯೂರಿಟಿ ಕೊಡೋದು, ಅಕ್ಲೇನ ವಾತಾವರಣ ನಮ್ಮ ಹೆಲ್ಪ್ ಮಲ್ಪಡ ಏನು ಮಲ್ತದು ನಮ್ಮ ಈ ಸೊಸೈಟಿದ ಒಂಜಿ ಆಬ್ಲಿಗೇಷನ್ ಎನ್ನುವೇನು. ನಂಗೆ ತೂಯರ ಭಾರಿ ಶೋಕ್ ಹಾಕೊಂಡು ನಮ್ಮ ಏನು ಎಂಜಾಯ್ ಮಾಡ್ತಂದಪ್ಪ, ನಮ್ಮ ಐತ ವಿಷಯ ಪಾತಿರುವ ನಮ್ಮ ಎರಡು ಮಾತು ಐತ ವಿಷಯ ಸಾಧ್ಯ ಉಂಡ ನೆಟ್ಟು ಕಾಂಟ್ರಿಬ್ಯೂಟ್ ಮಲ್ಪರೆ ಖಾಲಿ ದುಡ್ಡು ಮಾತ್ರ ಬಾಕಿ ಈ ನಮ್ಮ ಬೇತೆ ಬೇತೆ ತರಟು ಐಕ್ ನಮ್ಮ ಹೆಲ್ಪ್ ಮಲ್ಪರೆ ಹಾಕೊಂಡ ಸ್ಪೆಷಲಿ ಯಂಗ್ ಜನರೇಷನ್ ಮಲ್ಪೋಡು ಪಂಡ ಅನುಂಜಿನಿಕಲ ಮಾತಾಡಲೊಂಜಿ ರಿಕ್ವೆಸ್ಟ್ ಮಾಡ್ತಂದಿಲ್ಲ. ಸತೀಶ್ ಅಡ್ಡಿ ಬಲ್ಪನ ಕೆಲಸ ಭಾರಿ ಒಂಜಿ ಎಡ್ಡೆ ಕೆಲಸ, ದರ್ ಇಸ್ ನೋ ಡೌಟ್. ಅರ್ನ ಒಟ್ಟಿಗೂ ವಾ ಕೆಲಸ ಒರಿಯರ್ದು ಮಲ್ಪರೆ ಸಾಧ್ಯಜಿ. ಅರ್ನ ಒಟ್ಟಿಗೂ ಕೂಡೋದಿನ ಬಾಕಿದ ಪೂರ ಆಫೀಸ್ ಬ್ಯಾರರ್ಸ್ನಗಳು ಅಕ್ಲಿಗೆ ಪೂರ ಎನ್ನದರದ ಅಭಿನಂದನೆ. ಕಲಾವಿದರ ಅದೃಷ್ಟ ಚೀಟಿ ಯೋಜನೆ ಮೊದಲಿಗೆ ಹವ್ಯಾಸಿ ಕಲಾವಿದರ ಪಟ್ಟಿಯನ್ನು ನಾವು ಮುಂದೆ ಇಡ್ತಾ ಇದ್ದೇವೆ. ಈ ಒಂದು ಚೀಟಿಯನ್ನ ನಮ್ಮ KD ಶೆಟ್ಟಿ ಮುಂಬೈ ಇವರು ತೆಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹವ್ಯಾಸಿ ಕಲಾವಿದರು, ಅದೃಷ್ಟ ಹವ್ಯಾಸಿ ಕಲಾವಿದ ಯಾರು ಅಂತ ನಾವೀಗ ತಮ್ಮೆಲ್ಲರ ಮುಂದೆ ಇಡ್ಲಿಕ್ಕಿದ್ದೇವೆ. ಇನ್ನೂರ ಅದೃಷ್ಟ ಸಂಖ್ಯೆ 248. ಅವ್ರು ಇಲ್ಲಾಂದ್ರೆ ಅದು ಮುಂದೆ ಹೋಗ್ತದೆ. ಈ ಸಮಯದಲ್ಲಿ ಉಪಸ್ಥಿತರು ಇಲ್ಲದಿದ್ರೆ ಇನ್ನೊಂದು ಚೀಟಿ ಹೋಗ್ತದೆ. 248. ನನಜಿ ಇಲ್ಲಲ್ಲ, ಸರಿ. ಸೆಕೆಂಡ್ 251 ಬಂಗಾರದ ಪದಕದ ಅದೃಷ್ಟ ಸಂಖ್ಯೆ 251. ನೆಕ್ಸ್ಟ್ ಅತ ಪಿದೈಡಿಪ್ಪೀರು 251. ಈ ಎರಡು ಚೀಟಲ್ಲಿ ಯಾರು ಮುಂದೆ ಬರ್ತಾರೆ ಅವರಿಗೆ ಸಿಗ್ತದೆ. ನೆಕ್ಸ್ಟ್ ಬುಕ್ಕುಂಜಿ ಪಾಡು ಬುಕ್ಕುಂಜಿ. ಅದೃಷ್ಟಶಾಲಿ ಪ್ರೇಕ್ಷಕರಲ್ಲಿ ಮೊಯ್ದಿನ ಬಾವಾಜಿಯವರು. ಗಂಗಾಧರ ಪೂಜಾರಿ 9449501648 ಇದ್ದಾರೆ ಅದೃಷ್ಟ ಪ್ರೇಕ್ಷಕರಲ್ಲಿ. ದಯವಿಟ್ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಲ್ಲಿ ಬಂಗಾರದ ಪದಕವನ್ನು ಸ್ವೀಕರಿಸಬೇಕಾಗಿ ಕೇಳ್ತಾ ಇದ್ದೀನಿ. ಅದೃಷ್ಟಶಾಲಿ ಪ್ರೇಕ್ಷಕರು ಗಂಗಾಧರ ಪೂಜಾರಿ ಅವರಿಗೆ ಹೋಗಿದೆ. ದಯವಿಟ್ಟು ಬೇಗ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನೊಂದು ವೃತ್ತಿ ಕಲಾವಿದರು ಹಾಗೂ ಅಥವಾ ನಿವೃತ್ತಿ ಕಲಾವಿದರಲ್ಲಿ ವಿವೇಕ್ ಶೆಟ್ರು ದಯವಿಟ್ಟು ತೆಗೆಯಬೇಕು. ಅದೃಷ್ಟ ಸಂಖ್ಯೆ 394. ವೃತ್ತಿ ಕಲಾವಿದರಲ್ಲಿ 394. ಅದೃಷ್ಟ ಸಂಖ್ಯೆ 460. 9886178289 ನಂಬರ್ ಹೆಸರಿಲ್ಲ. 460 ಇದರಲ್ಲಿ ಮಹಿಳಾ ಕಲಾವಿದರಲ್ಲಿ ಸಂತೋಷ್ ಶೆಟ್ರು, ಪೂರ್ಣ ಬಣ್ಣ ಸಂಘದ ಅಧ್ಯಕ್ಷರು ಸಂತೋಷ್ ಶೆಟ್ರು.
ಮಹಿಳೆಯರು ತುಂಬಾ ಕಾತರದಲ್ಲಿ ಕಾಯ್ತಾ ಇದ್ದಾರೆ. 137 137 ಕೊನೆಯ ಲಕ್ಕಿ ವಿನ್ನರ್ 150 ಕಾರ್ಯಕ್ರಮಕ್ಕೆ ಆಶೀರ್ವಚನ ನೀಡಿದಂತ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವದತ್ತ ಸಂಸ್ಥಾನ ಶ್ರೀ ಕ್ಷೇತ್ರ ಒಡಿಯೂರು ಇವರಿಗೆ ನಮ್ಮ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇಂದಿನ ಈ ಸಭೆಗೆ ಬಂದು ದಿವ್ಯ ಉಪಸ್ಥಿತಿ ಇದ್ದಂಥ ಶ್ರೀ ಲಕ್ಷ್ಮೀನಾರಾಯಣ ಹಸರಣ್ಣ ಅನುವಂಶೀಯ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ಇವರಿಗೂ ಕೂಡ ನಾನು ನಮ್ಮ ಫೌಂಡೇಶನ್ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.